ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಸದ್ಯ ನಮ್ಮ ರಾಜ್ಯ ರಾಜಕಾರಣವು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಸದ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಒಬ್ಬ ವ್ಯಕ್ತಿಯ, ಒಬ್ಬ ಹಿರಿಯ ರಾಜಕಾರಣಿಯ, ಒಬ್ಬ ಶಾಸಕರ ಒಂದು ಕಿಕ್ಔಟ್ ಪ್ರಕರಣ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅವರು ಹಿಟ್ ವಿಕೆಟ್ ಆದ್ರ, ಅಥವಾ ಅವರನ್ನು ಗೇಟ್ ಪಾಸ್ ಕೊಡಲಾಯಿತಾ, ಅಥವಾ ಅವರನ್ನು ಕಿಕ್ಔಟ್ ಮಾಡಲಾಯಿತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಅಂತೂ ಇಂತೂ ಅವರು 6 ವರ್ಷಗಳ ಕಾಲ ಇನ್ನು ರಾಷ್ಟ್ರೀಯ ಪಕ್ಷವಾಗಿರುವಂತಹ ಬಿಜೆಪಿ, ಅಂದರೆ ಹಿಂದುತ್ವದ ಪಕ್ಷವಾಗಿರುವಂತಹ ಬಿಜೆಪಿಯಿಂದ ಅವರನ್ನು ಕಿಕ್ಔಟ್ ಮಾಡಲಾಗಿದೆ. ಅಂದರೆ ಯಾರನ್ನ ಕಿಕ್ಔಟ್ ಮಾಡಲಾಗಿದೆ ಅಂತ ಬಂದಾಗ, ಹಿಂದುತ್ವದ ಹುಲಿ ಅಥವಾ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವಂಥ ಹೆಸರಿನಿಂದ ಕರೆಯುವಂತಹ ಶಾಸಕ, ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹಿಂದುತ್ವದ ಪಕ್ಷವಾಗಿರುವಂತಹ ಬಿಜೆಪಿ ಕಿಕ್ಔಟ್ ಮಾಡಿದೆ. ಈ ವಿಚಾರ, ಈ ಸುದ್ದಿ ಬಹಳಷ್ಟು ಸದ್ದು ಮಾಡ್ತಾ ಇದೆ, ರಾಜ್ಯಾದ್ಯಂತ ಸಂಚಲನವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಬಿಜೆಪಿ ಪಕ್ಷದಲ್ಲಿ ಕಟ್ಟರ್ ಹಿಂದುತ್ವವಾದಿಗಳು ಇನ್ನೂ ಕೂಡ ಇದ್ದಾರಾ, ಇನ್ನೂ ಕೂಡ ಉಳಿತಾರಾ, ಅಥವಾ ಇನ್ನೂ ಕೂಡ ಅವರ ಒಂದು ವಿಚಾರಧಾರೆಗಳು ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಈ ಒಂದು ಕಿಕ್ಔಟ್ ಪ್ರಕರಣ, ಈ ಒಂದು ಡಿಸಿಷನ್ ಹುಟ್ಟುಹಾಕಿದೆ. ಇವೆಲ್ಲದರ ಜೊತೆಗೆ ಇದು ಹೇಳಿ ಕೇಳಿ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ, ಆ ಪಕ್ಷದ ಕೇಂದ್ರದ ಶಿಸ್ತು ಸಮಿತಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅದೇನೇ ಇರಲಿ, ಒಬ್ಬ ಶಾಸಕ ಅಂತ ಬಂದಾಗ, ಜನಪ್ರತಿನಿಧಿ ಅಂತ ಬಂದಾಗ, ಜನರಿಂದ ಆಯ್ಕೆ ಆಗಿರುವಂತಹ ವ್ಯಕ್ತಿ, ಆತನನ್ನ ಇದೀಗ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತ ಬಂದಾಗ ಆ ಶಾಸಕ ಸ್ಥಾನದ ಕತೆ ಏನು ಅನ್ನುವಂತಹ ಪ್ರಶ್ನೆ, ಜೊತೆಗೆ ಆ ಭಾಗದ ಜನರು ಆಯ್ಕೆ ಮಾಡಿದ್ದಾರೆ ಆ ಒಂದು ಶಾಸಕರನ್ನ ಒಂದು ಪಕ್ಷದ ವಿಚಾರವಾಗಿ, ತತ್ವ ಸಿದ್ಧಾಂತಗಳ ವಿಚಾರವಾಗಿ, ಜೊತೆಗೆ ವ್ಯಕ್ತಿಯ ವಿಚಾರವಾಗಿ, ಇದೆಲ್ಲವೂ ಕೂಡ ಬರುತ್ತೆ. ಆದರೆ ಇದೀಗ ಒಂದು ಪಕ್ಷ ಅವರನ್ನ ಉಚ್ಚಾಟನೆ ಮಾಡಿದೆ ಅಂತ ಬಂದಾಗ ಏನ್ ಕತೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಇವೆಲ್ಲದರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರವನ್ನು ನಾವು ಯಾಕೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಬಂದಾಗ, ವಿಜಯಪುರ ನಗರದ ಶಾಸಕರವರು ನಾವುಗಳು ಬಹಳಷ್ಟು, ಅಂದರೆ ನೇಷನ್ ವೈಡ್ ವಿಚಾರ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದ ವಿಚಾರ ಆಗಿರ್ಬೋದು, ಬಹಳಷ್ಟು ಎಫೆಕ್ಟಿವ್ ಆಗಿದ್ರೆ, ಅಂದರೆ ನಮಗೆ ನಿಜವಾಗ್ಲೂ ಕೂಡ ಬೇಕಿದ್ರೆ ಮಾತ್ರ ನಾವು ಚರ್ಚೆಗೆ ಆಯ್ಕೆ ಮಾಡ್ತೀವಿ. ಆದರೆ ಈ ಒಂದು ವಿಚಾರವನ್ನು ಯಾಕೆ ಕರಾವಳಿ ಭಾಗದಿಂದ ನಾವು ಚರ್ಚೆಗೆ ಆಯ್ಕೆ ಮಾಡಿದ್ದೀವಿ ಅಂತ ಬಂದಾಗ, ಒಂದು ಕಡೆ ಹಿಂದುತ್ವ ಅಂತ ಬಂದಾಗ ಬರುವಂಥದ್ದು ಕರಾವಳಿ ಭಾಗ ಅಂತ ಬಂದಾಗ ಹಿಂದುತ್ವ, ಅಟ್ ದ ಸೇಮ್ ಟೈಮ್ ಉತ್ತರ ಕರ್ನಾಟಕ ಭಾಗವನ್ನು ಕೂಡ ನಾವು ಮರಿಲಿಕ್ಕಿಲ್ಲ. ಯಾಕಂದರೆ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದುತ್ವ ಬಹಳಷ್ಟು ಇದೆ. ಯಾಕೆಂದರೆ ಅಲ್ಲಿ ಶಿವಾಜಿ ಮಹಾರಾಜ್, ಹಿಂದುತ್ವದ ಹೃದಯ ಸಾಮ್ರಾಟ್ ಅಂತ ಕರಿತೀವಿ ಶಿವಾಜಿ ಮಹಾರಾಜ್, ಹಾಗೆ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ ಬಹಳಷ್ಟು ಹಿಂದುತ್ವದ ಹೋರಾಟಗಳು. ಆ ಹಿಂದುತ್ವದ ಹೋರಾಟಗಳ ಬಗ್ಗೆ ನಾವು ಮಾತನಾಡಿದಾಗ ಅಲ್ಲಿ ಬರುವಂತಹ ವ್ಯಕ್ತಿಯ ಹೆಸರು ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಅಂತಹ ಹಿಂದುತ್ವದ ಹೋರಾಟಗಾರರನ್ನೇ ಹಿಂದುತ್ವದ ಪಕ್ಷ ಹೊರಗಾಕಿದಂತ ಬಂದಾಗ ನಾಟ್ ಓನ್ಲಿ ವಿಜಯಪುರ, ಕರಾವಳಿ ಭಾಗದಲ್ಲೂ ಕೂಡ ಬಹಳಷ್ಟು ಪರ ವಿರೋಧವಾಗಿರುವಂತಹ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಇಲ್ಲೂ ಕೂಡ ಹಿಂದೂ ಸಂಘಟನೆಗಳು, ಅಲ್ಲೂ ಕೂಡ ಹಿಂದೂ ಸಂಘಟನೆಗಳು, ಇಲ್ಲೂ ಕೂಡ ಹಿಂದೂ ನಾಯಕರಿದ್ದಾರೆ. ಇದೇ ರೀತಿ ಉಚ್ಚಾಟನೆಗೊಂಡಿರುವಂತಹ, ಜೊತೆಗೆ ಇದೇ ರೀತಿ ಅಸಮಾಧಾನಗೊಂಡಿರುವಂತಹ, ಇದೇ ರೀತಿ ಪಕ್ಷದಿಂದ ಹೊರಗೆ ಹೋದಂತಹ ನಾಯಕರು, ಸಂಘಟನೆಗಳು, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ವಿಶೇಷ ಕಾರ್ಯಕ್ರಮ ಯತ್ನಾಳ್ ಕಿಕ್ಔಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾರ್ಯ. ಎಲ್ಲೇ ಮೀರಿದಂತಹ ಕಟ್ಟರ್ ಹಿಂದುತ್ವವಾದಿಗಳೇ ಎಳೆಯರಿದ್ದಾರ ರಾಜ್ಯ ನಾಯಕತ್ವದ ಜುಟ್ಟು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ, ಒಂದು ಕಡೆ ಬಿಜೆಪಿ ಪಕ್ಷ, ಒಂದು ಪಕ್ಷ ತತ್ವ ಸಿದ್ಧಾಂತ, ಇನ್ನೊಂದು ಕಡೆ ಹಿಂದುತ್ವದ ತತ್ವ ಸಿದ್ಧಾಂತಗಳು. ಅದೇನೇ ಇರಲಿ, ಬಹಳಷ್ಟು ಚರ್ಚೆಗಳು ಆಗ್ತಾ ಇರುವಂತಹ ಈ ವಿಚಾರಗಳ ನಡುವೆ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಅರುಣ್ ಜಿ ಶೇಟ್ ಅವರಿದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಅರುಣ್ ಶೇಟ್ ಅವರಿಗೆ. ನಮಸ್ತೆ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಸಂಘಟನೆ ಮುಖಂಡರು ಕುಮಾರ್ ಮಾಲೆಮ್ ಅವರಿದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಕುಮಾರ್ ಅವರಿಗೆ. ನಮಸ್ತೆ ಸರ್. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಜಿತೇಂದ್ರ ಕುಂದೇಶ್ವರರು. ಸರ್ ನಮಸ್ತೆ ಸರ್, ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಇವೆಲ್ಲದರ ಜೊತೆಗೆ ಹಿಂದೂ ಹುಲಿ ಇಲ್ಲದಂತಹ ಬಿಜೆಪಿ ಪಕ್ಷದಲ್ಲಿ ಇಡ್ತಾರಾ ಹಿಂದುತ್ವವಾದಿಗಳು ಅನ್ನುವಂಥ ಪ್ರಶ್ನೆ, ಜೊತೆಗೆ ಹಿಂದೂ ಹುಲಿಯನ್ನ ಕಾಡಿಗಟ್ಟಿತ ಹಿಂದುತ್ವದ ಪಕ್ಷ ಬಿಜೆಪಿ ಅನ್ನುವಂತಹ ಪ್ರಶ್ನೆ, ಎಲ್ಲಾ ಪ್ರಶ್ನೆಗಳನ್ನ ಇಟ್ಟುಕೊಂಡು ತಮ್ಮ ವಿಚಾರಧಾರೆಗಳನ್ನ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ತಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಎಲ್ಲಾ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ
ನಾನು ಪ್ಲೇ ಮಾಡ್ತೀನಿ. ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತೀನಿ, ತದನಂತರ ಏನಾಗಿದೆ, ಏನ್ ಕತೆ, ಏನ್ ವಿಚಾರ ಅನ್ನುವಂಥದ್ದು ಫಸ್ಟ್ ರಿಯಾಕ್ಷನ್ ಹೋಗ್ತದೆ. ನೇರವಾಗಿ ನಾನು ಹೋಗ್ತಾ ಇರುವಂಥದ್ದು ಬಿಜೆಪಿ ವಕ್ತಾರರಲ್ಲಿ ಅರುಣ್ ಶೇಟ್ ಅವರು, ತಾವುಗಳೇ ಉತ್ತರವನ್ನು ಕೊಡಬೇಕು. ಫಸ್ಟ್ ರಿಯಾಕ್ಷನ್ ಸರ್, ಯತ್ನಾಳ್ ಕಿಕ್ಔಟ್ ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಅಟ್ ದ ಸೇಮ್ ಟೈಮ್ ಆ ವಿಚಾರವನ್ನ ತಾವು ಪ್ರಶ್ನೆ ಮಾಡ್ತಾ ಇದ್ರೆ ನಾವುಗಳು ಕೂಡ ಪ್ರಶ್ನೆ ಮಾಡಬಹುದು, ಯಾಕಂದ್ರೆ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿದಂತಹ ಜನರು, ಅವರಿಗೆ ಕೂಡ ಒಂದು ಹಕ್ಕಿದೆ. ಫಸ್ಟ್ ರಿಯಾಕ್ಷನ್ ಸರ್. ಭಾರತೀಯ ಜನತಾ ಪಾರ್ಟಿ ಜನರೇ ಹೇಳಿದಂತೆ ಮುಂಚಿನಿಂದ ಹೇಳಿಕೊಂಡು ಬಂದಿದ್ದಾರೆ, ನಮಗೆ ಕಾರ್ಯಕರ್ತರೇ ಬೇಸ್. ತದನಂತರ ಶಿಸ್ತಿನ ಪಕ್ಷ ಅನ್ನುವಂಥದ್ದು ಹಿಂದಿನಿಂದಲೂ ಹೇಳಿಕೊಂಡು ಜನರು ಕೂಡ ಕೊಂಡಾಡಿಕೊಂಡು ಬಂದಿರತಕ್ಕಂಥದ್ದು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಕನಸು ಮನಸ್ಸಿನಲ್ಲಿ ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ ಕಾಶ್ಮೀರದಂತಹ ಸಮಸ್ಯೆ ಇಷ್ಟೊಂದು ಹಗುರವಾಗಿ ಸಾಲ್ವ್ ಆಗುತ್ತೆ ಅಂತ. ಅಲ್ಲಿ ಹುರಿಯತ್ ಹತ್ರ ಮಾತಾಡಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಂದು ಹುರಿಯತ್ ಕೂಡ ಭಾರತದ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಾವು ಒಟ್ಟಿಗೆ ಇರ್ತೇವೆ ಅಂತ ಮೊನ್ನೆ ಅಷ್ಟೇ ಸಾರಾಸಗಟಾಗಿ ಹೇಳಿದಂತಹ ಬದಲಾವಣೆಯ ಕಾಲದಲ್ಲಿ ನಾವಿದ್ದೀವಿ. ರಾಮ ಮಂದಿರ ಅನ್ನುವಂಥದ್ದು ತಾರೀಖ್ ನಹಿ ಬತಾಯಿಂಗೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಭವ್ಯವಾಗಿರತಕ್ಕಂಥ ರಾಮ ಮಂದಿರ ಭಾರತದಲ್ಲಿ ಇವತ್ತು ನೆಲೆಗೊಂಡಿದೆ. ಹೀಗೆ ಅನೇಕ ವಿಚಾರಗಳು. ಆದ್ದರಿಂದ ಈ ಹಿಂದುತ್ವ ಅಂತ ಹೇಳಿದ್ರೇನೆ ನಮ್ಮ ದೇಶದ ರಾಷ್ಟ್ರೀಯತೆ. ಅದರ ವಿಚಾರದಲ್ಲಿ ಒಂದಿನಿತೂ ಕೂಡ ನಮ್ಮ ಅಳುಕು ಅಥವಾ ಸ್ವಲ್ಪ ಅಸಡ್ಡೆ ಏನೂ ಇಲ್ಲ. ಆದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದರೆ ಅದು ಶಿಸ್ತಿನ ಪಕ್ಷ, ಅದಕ್ಕೊಂದು ಶಿಸ್ತು ಇರಲೇಬೇಕು. ಬಹಳಷ್ಟು ಸಮಯ ನಮ್ಮ ಯತ್ನಾಳ್ ಸಾಹೇಬ್ರಿಗೆ ಕೂಡ ನೋಟಿಸ್ಗಳನ್ನು ನೀಡಲಾಗಿತ್ತು. ಅದಕ್ಕಿಂತ ಹಿಂದೆ ಕೂಡ ಅವರನ್ನು ಇದೇ ಕಾರಣಕ್ಕೆ ಉಚ್ಚಾಟನೆ ಮಾಡಲಾಗಿತ್ತು. ತದನಂತರ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು, ಆಧಾರರಹಿತ ಆರೋಪಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ನೋಡಿಕೊಂಡು ಅತ್ಯಂತ ಸಹನೆ ಮಾಡಿಕೊಂಡು ಬಂದಿರತಕ್ಕಂಥ, ತಾಳ್ಮೆಯಿಂದ ಬಂದಿರತಕ್ಕಂಥ ಮತ್ತು ಅತ್ಯಂತ ಹೆಚ್ಚು ಅವಕಾಶಗಳನ್ನು ಅವರಿಗೆ ಕೊಟ್ಟಿರತಕ್ಕಂಥ ಪಕ್ಷ ಅಂತ ಹೇಳಿದರೆ ಅದು ಭಾರತೀಯ ಜನತಾ ಪಕ್ಷ. ಅದನ್ನೆಲ್ಲ ಕೊಟ್ಟು ಅವರಿಗೆ ನೋಟಿಸನ್ನು ಸರ್ವ್ ಮಾಡಿ ಅದಕ್ಕೆ ಬೇಕಾದ ಉತ್ತರವನ್ನು ಪಡಿಬೇಕು ಅಂತ ಎಲ್ಲ ಪ್ರಯತ್ನಗಳ ಆದ ನಂತರದ ಕೊನೆಯ ಹಂತವೇ ನಿನ್ನೆ ಆಗಿರತಕ್ಕಂಥದ್ದು. ಇದನ್ನು ಸಂಭ್ರಮಿಸುವ ವಿಷಯ ಅಲ್ಲ ನಮಗೆ. ಇದು ನಮಗೆ ಆ ದಿನದ ಒಂದು ದುರದೃಷ್ಟಕರವಾಗಿರತಕ್ಕಂತಹ ಘಟನೆ. ಘಟನೆ ಒಂದು ಶಿಸ್ತಿನ ಪಕ್ಷದಲ್ಲಿ ಅಥವಾ ಒಂದು ರಾಜಕೀಯದ ಒಂದು ಶಿಸ್ತು ಏನಿರಬೇಕು ಅದನ್ನು ಕಳೆದುಕೊಂಡಾಗ ಇಲ್ಲಿ ವ್ಯಕ್ತಿ ದೊಡ್ಡವನಾಗುವುದಿಲ್ಲ. ಅವನು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ಮಹಾನ್ ವ್ಯಕ್ತಿನೇ ಆಗಿರಲಿ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಅನ್ನತಕ್ಕಂಥ ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಮುಂದೆ ಕೂಡ ಇದೇ ರೀತಿಯೇ ಕೆಲಸ ಮಾಡುತ್ತೆ. ಆದ್ದರಿಂದ ನಮ್ಮ ಹಿರಿಯರು ಆ ಶಿಸ್ತಿನ ಸಮಿತಿ ಏನು ಎಲ್ಲವನ್ನು ಆಕಲನವನ್ನು ಮಾಡಿದ ನಂತರ ಇದಕ್ಕೆ ಒಂದು ಉತ್ತಮವಾಗಿರತಕ್ಕಂಥ ನಿರ್ಣಯ ತೆಗೆದುಕೊಳ್ಳಲೇಬೇಕು ಅನ್ನತಕ್ಕಂಥ ಸಮಂಜಸವಾದ ಮತ್ತು ಪಕ್ವವಾದ ಕಾಲ ಬಂತು ಅಂತ ಹೇಳಿದಾಗ ಅದನ್ನು ನಿನ್ನೆ ಅದನ್ನು ಬಹಿರಂಗಪಡಿಸಿದೆ. ಇದು ನಮ್ಮ ನೇರವಾಗಿರೋ ಸ್ಟ್ಯಾಂಡ್. ಇದರಲ್ಲಿ ಯಾವುದೇ ಸಂಭ್ರಮಿಸುವಂಥದ್ದು ಇಲ್ಲ. ನಮಗೆ ಒಂದು ಕಾರ್ಯಕರ್ತರನ್ನು ಕಳೆದುಕೊಂಡಿದ್ದೀವಿ ಅನ್ನೋಂಥ ಒಂದು ದುಃಖನೂ ಇದೆ. ಆದರೆ ಒಂದು ಶಿಸ್ತಿನ ವಿಚಾರದಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಬಂದಾಗ ಅಲ್ಲಿ ಒಂದು ಬೇರೆ ರೀತಿ ಆಗಿರತಕ್ಕಂತಹ ಒಂದು ವಿಚಾರಗಳಿರುತ್ತವೆ. ಅದರ ಒಂದು ಇದರಲ್ಲಿ ಮಾತ್ರ ಮಾಡಬೇಕು. ಪಕ್ಷದ ವಿಚಾರವನ್ನು ಪಕ್ಷದ ಒಳಗಡೆ ಎಷ್ಟು ಬೇಕಾದರೂ ಮಾತಾಡಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ. ನಮ್ಮ ಮನೆಯಲ್ಲಿ ಇರತಕ್ಕಂಥ ಯಾವುದಾದ್ರೂ ಕೆಟ್ಟ ಗುಣಗಳಿರತಕ್ಕಂಥ ಏನೋ ವ್ಯಕ್ತಿಗಳು ಇದ್ರೂ ಕೂಡ ನಾವು ಮನೆಯಿಂದ ಹೊರಗೆ ಮಾತನಾಡೋದಿಲ್ಲ ರೀ. ಎಲ್ಲ ಆಧಾರಗಳು ಎಲ್ಲ ಇದ್ರೂ ಕೂಡ ನಾವು ಮನೆಯಿಂದ ಹೊರಗೆ ಮಾತನಾಡೋದು, ಮನೆಯ ಒಳಗಡೆನೆ ನಾವು ಅದನ್ನೇನಿದ್ರು ಸರಿ ಮಾಡಿಕೊಳ್ಳುವಂಥ ವಿಷಯನ ಮಾಡ್ತೀವಿ. ಅಂಥದ್ರಲ್ಲಿ ಯಾವುದೇ ವಿಚಾರಗಳು ಪುಂಖಾನುಪುಂಖವನ್ನಾಗಿ ಅದನ್ನು ಶಿಸ್ತಿನ ಎಳೆಯನ್ನು ಮೀರಿ ಹೇಳುವಂಥದ್ದು ಯಾವುದೇ ರಾಜಕಾರಣಿಗಾದರೂ ಶೋಭೆ ತರುವುದಿಲ್ಲ. ಆದ್ದರಿಂದ ನಿನ್ನೆ ಏನು ಮಾಡಿದ್ದಾರೆ ಅದು ನಮ್ಮ ಹಿರಿಯರು ಮಾಡಿರತಕ್ಕಂಥ ಒಂದು ಕೊನೆಯ ಬೇರೆ ಅದಕ್ಕೆ ಅನ್ಯ ಉಪಾಯ ಇಲ್ಲ, ಅದೇ ಸಮಂಜಸವಾದ ಮಾರ್ಗ ತೆಗೆದುಕೊಂಡು ಕೊನೆಯ ಒಂದು ಬೇರೆ ಮಾರ್ಗ ಇಲ್ಲದೆ ಮಾಡಿದಂತಹ ಒಂದು ವಿಚಾರ ಅಲ್ವಾ ಸರ್? ಎಸ್ ಸರ್, ಫಸ್ಟ್ ರಿಯಾಕ್ಷನ್ ನಾನು ಬರ್ತೀನಿ. ಎಸ್, ಕುಮಾರ್ ಮಾಲೆಮರು ತಮ್ಮಲ್ಲೇ ಕೇಳಬೇಕು ಸರ್. ಯಾಕಂದ್ರೆ ಬಿಜೆಪಿ ಪಕ್ಷ ಹಿಂದುತ್ವದ ಪಕ್ಷವಾಗಿ ಉಳಿದಿದೆ ಅನ್ನುವಂಥ ಪ್ರಶ್ನೆಯನ್ನ ಈ ಒಂದು ಉಚ್ಚಾಟನೆ ಹೇಳ್ತಾ ಇದೆ ಅನ್ನುವಂಥದ್ದು ಹಿಂದೂ ಕಾರ್ಯಕರ್ತರು, ಹಿಂದುತ್ವದ ಪ್ರತಿಪಾದಕರ ಮಾತುಗಳು. ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಒಂದ್ ಕಡೆ ಬಿಜೆಪಿಯ ಡಿಸಿಷನ್ ಅಂತ ಹೇಳಿದ್ರು ಕೂಡ ಅದು ಹಿಂದುತ್ವಕ್ಕೆ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ, ಯಾಕಂದ್ರೆ ಈಗ ಅಂತಹ ಬೆರಳಿಣಿಕೆಯ ನಾಯಕರು ಯಾರೂ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಬಹುಶಃ ಸಿ.ಟಿ. ರವಿ ಅವರು ಇಲ್ಲಿ MLC. ಸೊ ದಟ್ಸ್ ವೈ ಫಸ್ಟ್ ರಿಯಾಕ್ಷನ್ ಸರ್. ಇಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ಹಿಂದುತ್ವದ ನಾಯಕರು ಇಲ್ಲ ಅಂತ ಆಗ್ತಾ ಇದೆ ಈಗ ಬಿಜೆಪಿ. ಯಾಕೆಂದ್ರೆ ನೋಡಿ, ಇವತ್ತು ಪ್ರವೀಣ್ ಭಾಯ್ ತೊಗಾಡಿಯಾ ಅಂತ ಹಿಂದೂ ನಾಯಕರು ಇದ್ರು, ಎಲ್ಲಿ ಬಂದಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಬಿಜೆಪಿ ಸರ್ಕಾರ ಬಂದ ನಂತರ.
ಅದರ ನಂತರ ಜಗದೀಶ್ ಕಾರಂತರು ಇದ್ರು, ಅದರ ನಂತರ ಮುತಲಿಕರು ಇದ್ರು. ಯಾರಿಗೂ ಹಿಂದುತ್ವದ ಪರವಾಗಿ ಬಂದವರಿಗೆ ಯಾರಿಗೂ ಬಿಜೆಪಿ ಅವರು ಸೀಟ್ ಕೊಡ್ಲಿಲ್ಲ. ಇಲ್ಲಿ ಕರಾವಳಿಯಲ್ಲಿ ಸತ್ಯಜಿತ್ ಸುರತ್ಕಲ್ ಆಗ್ಲಿ ಅಥವಾ ಅರುಣ್ ಪುತ್ತಿಲ ಆಗ್ಲಿ ಅವರಿಗೂ ಕೂಡ ಸೀಟ್ ಕೊಟ್ಟಿಲ್ಲ. ಇವತ್ತು ಯಾರಿಗೂ ಹಿಂದೂ ನಾಯಕರಿಗೆ ಸೀಟ್ ಕೊಟ್ಟಿಲ್ಲ. ಅದೇ ರೀತಿ ನೋಡಿ, ಇವತ್ತು ಯತ್ನಾಳ್ರವರು ಇವತ್ತು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದವರು, ಇವತ್ತು ಎಷ್ಟೋ ಕೆಲಸವನ್ನು ಮಾಡಿದವರು, ಇವತ್ತು ಅವರನ್ನೇ ಇವರು ತುಳಿದಿಟ್ರೆ ಇನ್ನು ಮುಂದಿನ ಸ್ಥಿತಿ ಯಾವ ರೀತಿ ಇರಬಹುದು ಅಂತ ಎಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಹಿಂದುತ್ವದ ಕಾರ್ಯಕರ್ತರು ಇದನ್ನು ನೆನಪಿಸಬೇಕು, ಇಂಥ ಒಂದು ದಿನಗಳನ್ನು ನೆನಪಿಸಬೇಕೆ. ಯಾಕೆಂದ್ರೆ ಇನ್ನು ಯಾರಿಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇವರಿಗೆ ಬಂದಂತ ಸ್ಥಿತಿ ಇವತ್ತು ಯಾವುದೇ ಪಕ್ಷಕ್ಕೆ ಹೋದವರಲ್ಲ. ಇವತ್ತು ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ಇವತ್ತು ಬಿಜೆಪಿಯಲ್ಲಿ ಬಂದವರು. ಇವತ್ತು ನೇರ ಹೇಳ್ಬೇಕಾದ್ರೆ ಯಡಿಯೂರಪ್ಪನವರು KGP ಕಟ್ಟಿ ಇವತ್ತು ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಬಿಜೆಪಿಯನ್ನು ನೆಲಸಮ ಮಾಡಿದವರು. ಅವರು ಇವತ್ತು ಪಕ್ಷದಲ್ಲಿದ್ದಾರೆ. ಹಾಗಾದ್ರೆ ಇವತ್ತು ಯತ್ನಾಳ್ ಏನ್ ಮಾಡಿದ್ದಾರೆ? ಯತ್ನಾಳನ್ನು ಯಾಕೆ ಇಟ್ಟಿಲ್ಲ ಇವರು? ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ? ಹಾಗಾದ್ರೆ ಬಿಜೆಪಿಯಲ್ಲಿ ಯಾರಿಗೂ ಒಂದು ಮಾತಾಡುವ ಒಂದು ಇದೇ ಇಲ್ಲ. ಮಾತಾಡ್ಲಿಕ್ಕೆ ಹೋದ್ರೆ ಅವರನ್ನು ತೊಳೆದು ಕಾಲ್ನಡಿಯಲ್ಲಿ ಇಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ನಾನು ಕೊನೆಯದಾಗಿ ಹೇಳಿದ್ದೆ, ಒಮ್ಮೆ ಕಾಂಗ್ರೆಸ್ನವರಿಗೆ ಅಂಥದ್ದೊಂದು ಸ್ಥಿತಿ ಇತ್ತು, ಅಹಂಕಾರ ಇತ್ತು, ದುರಹಂಕಾರ ಇತ್ತು ಕಾಂಗ್ರೆಸ್ನವರಿಗೆ. ಯಾಕೆಂದ್ರೆ ಲೈಟ್ ಕಮ್ಮಲ್ಲ ಉಂಟಾಣ ವಿನ್ನಾಪೆರಿಯ ಅಂತ, ಅದೀಗ ಬಿಜೆಪಿ ಅವರಿಗೆ ಬಂದಿದೆ. ಇವತ್ತು ಅದಕ್ಕೋಸ್ಕರ ಇವತ್ತು ಹಿಂದುತ್ವವನ್ನು ಮರ್ತಿದ್ದಾರೆ. ಹಿಂದುತ್ವದಿಂದ ಬಂದದ್ದು ಇವತ್ತು ಬಿಜೆಪಿಯಿಂದ ಹಿಂದುತ್ವ ಬಂದದಲ್ಲ. ಇವತ್ತು ಹಿಂದುತ್ವದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಅದು ನೆನಪಿಸ್ಕೊಳ್ಳಿ. ಎಸ್ ಸರ್, ಇದು ಕುಮಾರ್ ಮಾಲೆ ಅವರ ಫಸ್ಟ್ ರಿಯಾಕ್ಷನ್. ಬರ್ತೇನೆ, ಕೆಲವು ಪ್ರಶ್ನೆಗಳನ್ನು ಕೂಡ ರೈಸ್ ಮಾಡಿದ್ದಾರೆ, ನಾನು ಕೇಳ್ತೇನೆ. ಇದೇ ಪ್ರಶ್ನೆಗಳು ಹಿಂದೂ ಕಾರ್ಯಕರ್ತರಲ್ಲಿ ಅಥವಾ ಹಿಂದೂ ಸಂಘಟನೆಯಲ್ಲಿ ಅಥವಾ ಹಿಂದೂ ಪ್ರತಿಪಾದಕರಲ್ಲಿ ಇರುವಂಥದ್ದು. ದಾಟ್ಸ್ ವೈ ಈ ಒಂದು ಯತ್ನಾಳ್ ಅವರ ಒಂದು ಉಚ್ಚಾಟನೆ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು. ಅಲ್ಲಿ ನಿನ್ನೆ ದಿನ 8, 9, 10 ಜನ ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಪ್ರಾಥಮಿಕ ಸದಸ್ಯತ್ವಕ್ಕೆ ಬಿಜೆಪಿಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇವತ್ತು 100 ಗಡಿ ದಾಟ್ತಾ ಇದೆ ಅಂತ ಬಂದಾಗ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ವಿಜಯಪುರದಲ್ಲಿ ಬಹಳಷ್ಟು, ಇನ್ನು ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಯತ್ನಾಳ್ ಅಂತ ಬಂದಾಗ ಬಹಳಷ್ಟು ಒಂದು ಚಾರ್ಮ್ ಇರುವಂತಹ ವ್ಯಕ್ತಿ, ಹಿಂದುತ್ವದ ಪ್ರತಿಪಾದಕನಾಗಿ. ಸೊ ಹಾಗಿದ್ದಾಗ ಇಲ್ಲಿ ಹಿಂದುತ್ವದ ಕಾರ್ಯಕರ್ತರು ಅವರ ಪರವಾಗಿ ನಿಂತಿರೋದು, ಅದು ಈಗ ಸುದ್ದಿ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಅನಂತಕುಮಾರ್ ಹೆಗ್ಡೆಯಿಂದ ಹಿಡಿದು ಆ ಕಡೆಯಿಂದ ಪ್ರತಾಪ್ ಸಿಂಹ ನಾಯಕ್, ಆ ಕಡೆಯಿಂದ ಬಹಳಷ್ಟು ಜನರು, ಈಗಾಗಲೇ ಹೇಳಿದಾಗ ಸತ್ಯಜಿತ್ ಸುರತ್ಕಲ್ ಅವರು, ಅರುಣ್ ಪುತ್ತಿಲ ಅವರು, ಹೀಗೆ ಬಹಳಷ್ಟು ನಮ್ಮ ಹಿಂದೂ ನಾಯಕರು, ಕರಾವಳಿ ಭಾಗದಲ್ಲಿ ಲೆಕ್ಕವಿಲ್ಲದಷ್ಟು ನಾಯಕರು ಎಲ್ಲರನ್ನು ಕೂಡ ಸೈಡ್ ಲೈನ್ ಮಾಡಲಾಗಿದೆ. ಇನ್ನೇನಿದ್ರು ಕೂಡ ಬಿಜೆಪಿಯಲ್ಲಿ ಏನು ಒಳ್ಳೆಯ ವೈಟ್ ಕಾಲರ್ ಶಾಸಕರು ಮಾತ್ರ ಉಳಿದಿರುವಂಥದ್ದು ಮಾತುಗಳು. ಎನಿವೇ, ನಾನು ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಜಿತೇಂದ್ರ ಕುಂದೇಶ್ವರ ಸರ್, ತದನಂತರ ಎಲ್ಲ ಇನ್ಫಾರ್ಮೇಶನ್ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ರಿಯಾಕ್ಷನ್ ಸರ್. ಒಂದು ತರಗತಿಯಲ್ಲಿ ಯಾವಾಗಲೂ ಪೋಖ್ರಿ ಸ್ಟೂಡೆಂಟ್ ಅಂತ ಇರ್ತಾರೆ. ನಮ್ಮ ಯತ್ನಾಳ್ ಅವರು ಪೋಖ್ರಿ ಸ್ಟೂಡೆಂಟ್ 3 ಸರಿ ಸಸ್ಪೆಂಡ್ ಆಗಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಮಾರ್ಕ್ ಒಳ್ಳೆ ತೆಗಿತಾರೆ. ಮಾರ್ಕ್ ಅಂದ್ರೆ ಅವರ ಸ್ಪೋರ್ಟ್ಸ್ ಕೋಟಾದಲ್ಲಿ ಚೆನ್ನಾಗಿದ್ದಾರೆ, ಕುಸ್ತಿಯಲ್ಲಿ ಚೆನ್ನಾಗಿದ್ದಾರೆ, ಇತರೆ ಈ ಮಾರ್ಕ್ ಸ್ವಲ್ಪ ಕಮ್ಮಿ ಇದೆ ಈ ಕರಿಕ್ಯುಲಮ್ ಅಂಕಗಟ್ಟಿಯಲ್ಲಿ. ಬೇರೆ ಎಲ್ಲರಲ್ಲೂ ಹುಷಾರಿದ್ದಾರೆ ಅಂತ ಒಬ್ಬ ಅಂದ್ರೆ ಬೇಕು ಆ ವ್ಯಕ್ತಿಯ ಶಾಲೆಗೆ, ಆದ್ರೆ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಒಮ್ಮೊಮ್ಮೆ ಸಸ್ಪೆಂಡ್ ಮಾಡ್ತಾರೆ. ಆ ರೀತಿ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳೋರು ಈಗ 61 ವರ್ಷ. ಯಾವಾಗ ನೋಡಿದ್ರೆ ಒಂದು 70-75 ವರ್ಷದ ಹಾಗೆ ಅವ್ರದ್ದು ಇದೆ. ಯಾಕಂದ್ರೆ ಅವರು 1994 ಅಲ್ಲಿ ಬಂದರೆ, ಅಂದ್ರೆ ಅವ್ರಿಗೆ ಒಂದು 30 ವರ್ಷ ಇರ್ಬೋದು. ಆ ಯಂಗ್ ಏಜ್ ನಲ್ಲಿ ರಾಜಕೀಯವನ್ನು ಪ್ರವೇಶಿಸಿ ಅವರು ಒಮ್ಮೆ JDSಗೆ ಸೇರಿ, ಅದಾದ್ಮೇಲೆ ಉಚ್ಚಾಟನೆ ಆದ್ಮೇಲೆ ಏನು ಒಂದು 2010ರಲ್ಲಿ ಒಮ್ಮೆ ಆಯ್ತು, 2015ರಲ್ಲಿ ಆಯ್ತು, 18ಕ್ಕೆ ವಾಪಸ್ ತಗೊಂಡ್ರು. ಅಂದ್ರೆ ಒಮ್ಮೆ ಇವರು ನಾಲಿಗೆ ಸ್ವಲ್ಪ ಚೆನ್ನಾಗಿಲ್ಲ ಹೇಳ್ತಾರೆ. ಅಂದ್ರೆ ಆದ್ರೆ ಅವರನ್ನು ಉಳಿಸಿದ್ದೇನು? ಹಾಗಾದ್ರೆ ಇವರು ಯಾವಾಗಲೂ ಮಾತಾಡೋದು, ನಮ್ಮ ಸಂಕೇಶ್ವರರು ಹೊಸ ಕನ್ನಡ ನಾಡು ಪಾರ್ಟಿ ಕಟ್ಟಿ ಸೋತಾಗ ಅವ್ರದ್ದು ಅಂದ್ರೆ ಆ ರೀತಿಯ ಶಿವಗಣಾರಾಧನೆ ಆಯ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ಅಲ್ಲಿ ಆ ಕಡೆ ಅಂತಿಮ ಇದಕ್ಕೆ ಹೇಳುವಂಥದ್ದು. ಅಂದ್ರೆ ಅಂತಹ ಕಟು ವಾಕ್ಯಗಳನ್ನ ಹೇಳಿದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಒಂದು ರೀತಿ ನಾಲಿಗೆ ಸರಿ ಇಲ್ಲ. ಒಂದು ನಾಯಕ ಅಂದ್ರೆ ಒಂದು ಮೇಲಿನ ಹೈಕಮಾಂಡ್ಗಳಿಗೆ ಒಂದು ಯಾವತ್ತೂ ಟಾಂಟ್ ಕೊಡೋದ್ರಿಂದ ಅವರು 3 ಬಾರಿ ಇದರ ಪಕ್ಷದಿಂದ ಹೊರಗೆ ಉಚ್ಚಾಟನೆಗೊಳಗಾಯ್ತು. ಆದ್ರೆ ಅವರ ಒಂದು ಆ ಸ್ಥಳೀಯ ಮಟ್ಟದಲ್ಲಿರುವ ಪ್ರಭಾವ, ಪಂಚಮಸಾಲಿ ಲಿಂಗಾಯತ ಈ ಅವರ ಒಂದು ಜಾತಿ ಸಮುದಾಯದ ಒಂದು ಪ್ರಾಬಲ್ಯ, ಅವರಿಗಿರುವಂಥ ಲೋಕಲ್ ಮಟ್ಟದ ಬೆಂಬಲ, ಅವರು ಹೈಕಮಾಂಡ್ಗೆ ಏನು ಸ್ಟ್ರಾಂಗ್ ಇಲ್ಲ, ಲೋಕಲಲ್ಲಿ ಭಾರಿ ಸ್ಟ್ರಾಂಗ್. ಒಂದು ರೀತಿ ನಮ್ಮ ಅರುಣ್ ಕುಮಾರ್ ಪುತ್ತಿಲ ಇದ್ದಾಗೆ, ಅಂದ್ರೆ ಲೋಕಲ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದು. ಅರುಣ್ ಕುಮಾರ್ ಪುತ್ತಿಲ ಲೇಟ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಆದ, ಬಟ್ ಇವರು 30ಕ್ಕೆ ಎಂಟ್ರಿ ಆಗಿದ್ದು. ಮತ್ತೆ ದೊಡ್ಡದಾದ ಮಟ್ಟದ ಜಾತಿ ಬಲ ಇದ್ದ ಕಾರಣಕ್ಕೆ, ಮತ್ತೆ ಹಿಂಬಾಲಕರು ಇದ್ದ ಕಾರಣಕ್ಕೆ ಅವರು ಅಲ್ಲಿ ಸ್ಟೇಬಲ್ ಆದ್ರು. ಅವರು MP ಆಗಿದ್ರು, ಅವರು MLA ಆಗಿದ್ರು,
ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಮಧ್ಯದಲ್ಲಿ ಸೋತರು. ಅಂದರೆ ಈ ಎಲ್ಲ ರಾಜಕೀಯ ಮೇಲೆ ಕೆಳಗೆ ಸಚಿವರಾಗಿದ್ದರು 2 ಬಾರಿ. ಅಂದರೆ ಈ 30 ವರ್ಷಗಳ ಅವಧಿಯಲ್ಲಿ ಎಲ್ಲವನ್ನೂ ನೋಡಿದವರು, ಉಚ್ಚಾಟನೆಯಿಂದ ಹಿಡಿದು ಸಚಿವರಿಂದ ಹಿಡಿದು ವಿರೋಧ, ಆಕ್ರೋಶ, ಕೋಪ ಎಲ್ಲ ಅವರ ಒಂದು ಪರ್ಸನಾಲಿಟಿಯಲ್ಲಿ ನಮಗೆ ಎದ್ದು ಕಾಣ್ತದೆ. ಅದರ ಜೊತೆ ಅವರಿಗೆ ಬೆಂಬಲವಾಗಿರುವಂಥದ್ದು ಹಿಂದುತ್ವ. ಹೀಗಾಗಿ ಈ ರಾಜ್ಯಕ್ಕೆ ಏನು ಉಗುಳಲು ಆಗದೆ ನುಂಗಲು ಆಗದೆ ಇಷ್ಟು ವರ್ಷಗಳ ಕಾಲ ಸಹಿಸಿಕೊಂಡ್ರು. ಅದಕ್ಕೆ ಪೂರಕವಾಗಿ ಹೈಕಮಾಂಡ್ನಲ್ಲಿ 2 ಧ್ರುವಗಳಿದೆ. ಒಂದು BSY ಪರವಾಗಿರುವಂತಹ ಒಂದು, ಇನ್ನೊಂದು BSP ವಿರುದ್ಧವಾಗಿರುವಂತಹ ಒಂದು. ಅಂದರೆ ಆ ಥರ ಅವರಿಗೆ ಸಪೋರ್ಟ್ ಮಾಡಿದರೆ ಇನ್ನೊಂದು 2 ಧ್ರುವಗಳು ಇರ್ತದೆ. ಯಾಕಂದ್ರೆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಒಂದು ಪಕ್ಷವನ್ನು ಒಂದೇ ಸೈಡ್ ಇರ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಇನ್ನೊಂದು BSY ವಿರುದ್ಧವಾದಂತಹ ಕುಟುಂಬ ರಾಜಕಾರಣ ಅಂತ ಹೇಳ್ತಾ ಅವರ ವಿರುದ್ಧವಾಗಿರುವಂತಹ ಒಂದು ಹೈಕಮಾಂಡ್ನಲ್ಲಿ ಒಂದು ಶಕ್ತಿ ಇವರನ್ನ ಆಗಾಗ ಹಿಡಿದಾಗ ಏನು ಇನ್ನಷ್ಟು ಸ್ವಲ್ಪ ಆಜ್ಜಿ ಹೇಳ್ತಾರೆ, ತುಪ್ಪವನ್ನು ಹಾಕಿ ಅಗ್ನಿಯನ್ನ ಬುಗಿಲಿ ಹೇಳುವಾಗ ಮಾಡಿ ನಾವಿದ್ದೇವೆ ಅಂತ ಹೇಳಿದರೆ. ಯಾಕೆ ನಾನು ಸುಳ್ಳು ಕಪೋಲ ಕಲ್ಪಿತವಾಗಿ ಹೇಳುವುದಲ್ಲ, ಯತ್ನಾಳ್ ಅವರೇ ಹೇಳಿದ್ದಾರೆ, ನೀವು BSY ಹೈಕಮಾಂಡಲ್ಲಿ ಚೆನ್ನಾಗಿದೆ, ನೀವು ಹೈಕಮಾಂಡ್ ವಿರುದ್ಧವಾಗಿ ಹೇಳಿದ್ರೆ ಅವರಿಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳುವಾಗ, ನನಗೂ ಹೈಕಮಾಂಡಲ್ಲಿ ಕನೆಕ್ಷನ್ ಇದೆಪಾ ಅಂತ ಹೇಳಿದ ಅಂತ ಬಸವನಗಡೆ. ಹಾಗಾಗಿ ಕನೆಕ್ಷನ್ ಯಾವುದು ಅಂತ ಇಷ್ಟವರೆಗೆ ಹೇಳಿಲ್ಲ ಯಾರು. BL ಸಂತೋಷ್ ನನಗಿದ್ದಾರೆ ಅಂತ ಹೇಳಿಲ್ಲ. ಆದರೆ ಜನ ಅಸ್ಯೂಮ್ ಮಾಡ್ತಾರೆ ಅವ್ರು ಇರ್ಬೋದು. ಬಟ್ ಕೊನೆಗೆ ಏನಾಯ್ತು, ಇವರು ತುಪ್ಪ ಹುರಿದು ಇವರು ಹೇಳಿದ್ರು, ಸಪೋರ್ಟ್ ಇದೆ ಹೇಳಿದ್ರು. ಕೊನೆಗೆ ಆದರೆ ಅವ್ರದ್ದು ಚಾಳಿ ಅವರು ಬಿಡುವುದಿಲ್ಲ. ಅಂದರೆ ನೋಟಿಸ್ ಕೊಟ್ಟರು, ಒಮ್ಮೆಲೆ ನಿಲ್ಲಿಸಿದ್ರೆ ಒಂದು ನಾಯಕತ್ವಕ್ಕೆ ಶರಣಾಗ್ತದೆ ಅಂತ ಅವರಿಗೆ ಭಾವನೆ ಇರ್ಬೋದು. ತಮ್ಮ ಸ್ವಾತಂತ್ರ್ಯಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಅವರು ಒಮ್ಮೊಮ್ಮೆ ಇದು ಅನಪೇಕ್ಷಿತವಾದಂಥ ಹೇಳಿಕೆಯನ್ನು ಹೇಳಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದರು. ಹಾಗಾಗಿ ಅವರು ಈಗ ಉಚ್ಚಾಟನೆಗೊಳಗಾಗಿದ್ದಾರೆ. ಮತ್ತು ಇನ್ನೊಂದು 3 ವರ್ಷ ಇದೆ, ಎಲೆಕ್ಷನ್ಗೆ 3-4 ವರ್ಷ ಇದೆ. ಮತ್ತು ಇವರು ಸುಮ್ಮನೆ ಸರಿಪಡಿಸ್ಕೊಂಡ್ರೆ ಮತ್ತೆ BL ಸಂತೋಷ್ ಅವರ ಒಂದು ಇವರಿಗೆ ಒಳ್ಳೆಯ ಪವರ್ಫುಲ್ ಮೇಲೆ ಅಧಿಕಾರ ಅಥವಾ ಇದು ಸಿಕ್ಕಿದರೆ ಮತ್ತೆ ಇವರು ಪುನಃ ಏನು ಮೇಲ್ ಬರುವ ಎಲ್ಲ ಚಾನ್ಸ್ಗಳಿರ್ತದೆ. BJPಯಲ್ಲಿ ಹೇಳಲಿಕ್ಕಾಗಲ್ಲ. ಒಮ್ಮೆ ಮೂಲೆ ಸರದ ಅಥವಾ ಯಾರೂ ಕೇಳದ ವ್ಯಕ್ತಿಗಳಂತಂದು ಅಲ್ಲಿ ಕೂರಿಸುವ ನಳಿನ್ ಕುಮಾರ್ ಕಟೀಲ್ ಪ್ರತಾಪ್ ಸಿಂಹ ಇದ್ದಾರೆ, ಅದರೊಟ್ಟಿಗೆ ಇವರಿದ್ದಾರೆ, ನಮ್ಮ ಇವರಲ್ಲ ಸಾರಿ ಬಸವನಗೌಡ ಪಾಟೀಲ್ ಯತ್ನಾಳ್. ಸೊ ಅವರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಶಕ್ತಿ ಇದೆ ಅವರಿಗೆ. ಯಾವಾಗ ಕುಲಾಯಿಸದೆ ಹೇಳಲಿಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಸ್ವಲ್ಪ ಸಮಯ ಕಾಲ ಒಂದು ಸ್ವಲ್ಪ ತೆರೆಯ ಮರೆಯಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಎಸ್ ಬರ್ತೇನೆ. ಇನ್ನು ಮುಂದಕ್ಕೆ ಜನರ ಕರೆಗಳು ತಮ್ಮ ಅಭಿವ್ಯಕ್ತಿ ಸುತ್ತ ಏನ್ ಹೇಳ್ತೀರಿ ಈ ಒಂದು ಯತ್ನಾಳ್ ಅವರ ಉಚ್ಚಾಟನೆಯ ಬಗ್ಗೆ? ಯಾಕಂದ್ರೆ ಕರಾವಳಿ ಭಾಗದಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತದೆ ಆಗ್ಲೇ ಹೇಳಿದಾಗ. ಯಾಕಂದ್ರೆ ವಿಜಯಪುರ ನಗರದ ಶಾಸಕರಾಗಿರ್ಬೋದು, ಆದ್ರೆ ಅಲ್ಲೂ ಕೂಡ ಹಿಂದುತ್ವ, ಕರಾವಳಿ ಭಾಗ ಅಂತ ಬಂದಾಗ ಹಿಂದುತ್ವ, ಅಲ್ಲೂ ಕೂಡ ಹಿಂದುತ್ವದ ಭದ್ರಕೋಟೆ, ಇಲ್ಲೂ ಕೂಡ ಹಿಂದುತ್ವದ ಭದ್ರಕೋಟೆ, ಅಲ್ಲಿ ಮಹಾರಾಷ್ಟ್ರ ಗಡಿ ಜಿಲ್ಲೆ ಭಾಗಗಳು, ಇಲ್ಲಿ ಹೇಳಿ ಕೇಳಿ ಕರಾವಳಿ ಭಾಗ. ಸೊ ಹಾಗಿದ್ದಾಗೆ ಯತ್ನಾಳ್ ಅವರ ಉಚ್ಚಾಟನೆ ಇಲ್ಲಿವರೆಗೂ ಕೂಡ ಸೌಂಡ್ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲೂ ಕೂಡ ನೊಂದಂತಹ ಅದೆಷ್ಟೋ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆ ನಾಯಕರು ಕೂಡ ಇದ್ದಾರೆ. ಸೊ ನೀವೇ ನಾನು ಕರೆಗಳನ್ನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ಎಲ್ಲಾ ವಿಷಯದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಶಾಸಕ ಯತ್ನಾಳ್ ಉಚ್ಚಾಟನೆ. ಹಿಂದೂ ಹುಲಿಯನ್ನ ಕಾಡಿಗಡಿದ ಹಿಂದುತ್ವದ ಪಕ್ಷ, ಬ್ಯಾಕ್ ಫೈರ್ ಸಾಧ್ಯತೆ. ಅಂತೂ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬಣ ಯಶಸ್ವಿಯಾಗಿದೆ. ಯತ್ನಾಳ್ ಕುರಿತು ವಿಜಯೇಂದ್ರ ಬಣದ ಆರೋಪಗಳಿಗೆ ಮನ್ನಣೆ ನೀಡಿರುವ ಹೈಕಮಾಂಡ್ ಹಿಂದೂ ಹುಲಿ ಎಂದೇ ಜನಪ್ರಿಯರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಗೊಳಿಸಿದೆ. ಆದರೆ ಈ ನಿರ್ಧಾರ ಕಮಲ ಪಡೆಗೆ ಬ್ಯಾಕ್ ಫೈರ್ ಆಗುವ ಸಾಧ್ಯತೆ ಇದ್ದು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಕ್ರೋಶ ಭುಗಿದೇಳುವ ಸಾಧ್ಯತೆ ಇದೆ. ಹೇಳಿ ಕೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಫೈರ್ ಬ್ರ್ಯಾಂಡ್ ರಾಜಕಾರಣಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರಾಜಕಾರಣದ ಮಾದರಿಯನ್ನ ಬೆಂಬಲಿಸುವ ಯತ್ನಾಳ್ ಕಟ್ಟ ಹಿಂದುತ್ವವಾದವನ್ನ ತಮ್ಮ ರಾಜಕಾರಣದ ಭಾಗವನ್ನಾಗಿಸಿಕೊಂಡವರು. ಹಿಂದುತ್ವಕ್ಕೆ ಮಾರು ಹೋಗಿರುವ ಉತ್ತರ ಕರ್ನಾಟಕ ಭಾಗದ ಅದೆಷ್ಟೋ ಯುವಕ ಯುವತಿಯರು ಯತ್ನಾಳ್ ಅವರ ಕಟ್ಟ ಅನುಯಾಯಿಗಳು. ಯತ್ನಾಳ್ ಪ್ರಭಾವ, ಹಿಂದುತ್ವದ ಅಲೆ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಇದೆ ಎಂದು ಯಾರಾದರೂ ಭಾವಿಸಿದ್ದರೆ ಅದು ಅವರ ತಪ್ಪು ಕಲ್ಪನೆ. ಉತ್ತರ ಕರ್ನಾಟಕ ಭಾಗದಲ್ಲೂ, ಅದರಲ್ಲೂ ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಹಿಂದುತ್ವ ಭದ್ರವಾಗಿ ನೆಲೆಯೂರಿದೆ. ಛತ್ರಪತಿ ಶಿವಾಜಿ ಮಹಾರಾಜ ಎಂದರೆ ಹುಚ್ಚೆದ್ದು ಕುಣಿಯುವ ಹಿಂದುತ್ವ ಪಡೆ ಈ ಭಾಗದಲ್ಲಿ ಕಂಡು ಬರುತ್ತದೆ.
ಈ ಹಿಂದುತ್ವದ ಪಡೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನಾಯಕ. ಆದರೆ ತಮ್ಮ ನೇರ ನುಡಿ, ಕಠೋರ ವರ್ತನೆ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರ ಅವರನ್ನ ಎದುರು ಹಾಕಿಕೊಳ್ಳುವ ಛಾತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರ ಹೋಗುವಂತೆ ಮಾಡಿದೆ. ಆದ್ರೆ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಬಿಜೆಪಿ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಸ್ವತಃ ಆ ಪಕ್ಷಕ್ಕೂ ಗೊತ್ತಿದೆ. ಯತ್ನಾಳ್ ಅವರ ಹಿಂದುತ್ವದ ರಾಜಕಾರಣ. ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವ ಹೊಂದಿರುವ ರಾಜಕಾರಣಿ. ವಿಜಯಪುರ, ಕಲಬುರಗಿ, ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಯತ್ನಾಳ್ ಪ್ರಭಾವವನ್ನು ಯಾರಾದರೂ ಸುಲಭವಾಗಿ ಗುರುತಿಸಬಹುದು. ಅಷ್ಟೇ ಅಲ್ಲದೆ ಯತ್ನಾಳ್ ಅವರ ಹಿಂದುತ್ವದ ರಾಜಕಾರಣ ಅವರನ್ನ ಉತ್ತರ ಕನ್ನಡ, ಕರಾವಳಿ ಭಾಗದಲ್ಲೂ ಜನಪ್ರಿಯರನ್ನಾಗಿಸಿದೆ. ಹಿಂದುತ್ವಕ್ಕೆ ಕಟಿಬದ್ಧರಾಗಿರುವ ಬಿಜೆಪಿ ಕಾರ್ಯಕರ್ತರು ಕರ್ನಾಟಕದ ಯಾವ ಭಾಗದಲ್ಲಿದ್ದರೂ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಕಟುವಾಗಿ ವಿರೋಧಿಸಲಿದ್ದಾರೆ. ಬಿಜೆಪಿ ಪ್ರತಿತಂತ್ರವೇನು? ಹಾಗಂತ ಯತ್ನಾಳ್ ಅವರಿಗೆ ಎಲ್ಲಾ ಕಡೆ ಬೆಂಬಲಿಗರು ಇದ್ದಾರೆ ಎಂದು ಹೇಳಲು ಬರುವುದಿಲ್ಲ. ಖುದ್ದು ವಿಜಯಪುರ ಜಿಲ್ಲೆಯ ಬಿಜೆಪಿಯಲ್ಲೂ ಯತ್ನಾಳ್ ವಿರೋಧಿ ಬಣ ಉಸಿರಾಡುತ್ತಿದೆ. ಇದಕ್ಕೆ ಹೊರತಾಗಿ ರಾಜ್ಯಾದ್ಯಂತ BS ಯಡಿಯೂರಪ್ಪ ಅವರ ಕ್ರೇಜ್ ಇನ್ನೂ ಕಡಿಮೆಯಾಗದಿರುವುದು ಮತ್ತು ರಾಜ್ಯ ಬಿಜೆಪಿ ಘಟಕದ ಮೇಲೆ BY ವಿಜಯೇಂದ್ರ ಅವರ ಹಿಡಿತ ಯತ್ನಾಳ್ ಅವರ ಯಾವುದೇ ರಾಜಕೀಯ ನಡೆಗೆ ಹಿನ್ನಡೆಯನ್ನುಂಟು ಮಾಡಬಹುದು. BS ಯಡಿಯೂರಪ್ಪ ನೇರ ರಾಜಕಾರಣದಲ್ಲಿ ಇಲ್ಲವಾದರೂ ತಲೆಮರೆಯಲ್ಲಿದ್ದುಕೊಂಡೇ ತಮ್ಮ ವಿರೋಧಿಗಳಿಗೆ ಪೆಟ್ಟು ನೀಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಅದು ಈಗ ಯತ್ನಾಳ್ ಉಚ್ಚಾಟನೆಯಿಂದ ಸಾಬೀತಾಗಿದೆ. ಬಿಜೆಪಿ ಹೈಕಮಾಂಡ್ ಯತ್ನಾಳ್ ವಿರೋಧಿ ನಿಲುವು ತಳೆಯುವಲ್ಲಿ BSY ಅವರ ಪಾತ್ರವಿದೆ ಎಂಬುದು ರಾಜಕಾರಣದ ಪ್ರಾಥಮಿಕ ಜ್ಞಾನ ಬಲ್ಲವರಿಗೂ ಸುಲಭವಾಗಿ ಗೊತ್ತಾಗುತ್ತದೆ. ಹಿಂದೂ ಹುಲಿ ಇಲ್ಲದ ಬಿಜೆಪಿ ಪಕ್ಷದಲ್ಲಿ ಇರ್ತಾರಾ ಹಿಂದುತ್ವವಾದಿಗಳು? ಒಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಮತ್ತು ಬಿಜೆಪಿ ಮೇಲಿನ ಇದರ ತುರ್ತು ಮತ್ತು ದೀರ್ಘಾವಧಿ ಪರಿಣಾಮಗಳ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗಳು ನಡೆಯುತ್ತಿದ್ದು, ಇದರ ಒಟ್ಟಾರೆ ಹೂರಣ ಏನಾಗಿರಲಿದೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ರಾಜ್ಯದ ಜನ ಈ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಅಂತಿಮವಾಗಿ ಯಾರ ಕೈ ಮೇಲಾಗಲಿದೆ ಎಂಬುದಕ್ಕೆ ಕಾಲವೇ ಉತ್ತರ ಹೇಳಬೇಕಾಗಿದೆ. ಇದು ಯತ್ನಾಳ್ ಅವರ ಉಚ್ಚಾಟನೆಯಿಂದ ಯಾವ ರೀತಿ ಬ್ಯಾಕ್ ಫೈರ್ ಆಗುವಂತಹ ಸಾಧ್ಯತೆ ಇದೆ ಭಾರತೀಯ ಜನತಾ ಪಾರ್ಟಿಗೆ, ಬಿಜೆಪಿಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಣ್ಣದಾಗಿರುವಂತಹ ಡೀಟೇಲ್ಸ್. ಅದರ ಜೊತೆಗೆ ತಮ್ಮ ಕರೆಗಳನ್ನು ಮುಂದಕ್ಕೆ ನಾನು ತೆಗೆದುಕೊಳ್ತೇನೆ. ಅತಿಥಿಗಳ ಜೊತೆ ಮಾತಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಶೇಖರ್ ಪೂಜಾರಿ. ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಿ ಯತ್ನಾಳ್ ಅವರ ಉಚ್ಚಾಟನೆ? ಇವ್ರನ್ನು ಈಗ ಪತಂಗೌಡ ಅವ್ರನ್ನು ಉಚ್ಚಾಟನೆ ಮಾಡಕ್ಕೆ ಕಾರಣ ಏನು? ಯಾರನ್ನು ನೀವು ಆಯ್ಕೆ ಮಾಡಿದ ಜನ ಹಿಂದುತ್ವ ಅಂತ ಏನೇ ಆಗ್ಲಿ ಅದ್ರ ಉಚ್ಚಾಟನೆ ಮಾಡುವ ಕಾರಣ ಅವ್ರ ಪಕ್ಷದಿಂದ ಏನಿದ್ರೆ ಅವ್ರು ಸರಿ ಮಾಡ್ಕೊಳ್ಬೇಕು. ಉಚ್ಚಾಟನೆ ಮಾಡುವ ಏನು ಅಧಿಕಾರ ಇಲ್ಲಲ್ಲ ಇವ್ರಿಗೆ. ಓಕೆ, ಪಕ್ಷದ ಕಾರ್ಯಕರ್ತನಾಗಿದ್ರೆ ಉಚ್ಚಾಟನೆ ಮಾಡಬಹುದು. ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ ಅಂತ ಬಂದಾಗ ಉಚ್ಚಾಟನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀವಿ. ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜನ ಆಯ್ಕೆ ಮಾಡಿ. ತಮ್ಮ ಅಭಿಪ್ರಾಯ? ಅವ್ರು ಆಯ್ಕೆ ಮಾಡಿದ, ಜನ ಆಯ್ಕೆ ಮಾಡಿದ. ಓಕೆ, ಜನರ ಮನಸ್ಥಿತಿ ಆ ರೀತಿ ಬರುತ್ತಲ್ವಾ? ಜನರಿಗೆ ಬೇಕಂತ ಮಾಡಿದಲ್ಲ ಅವ್ರನ್ನು. ಮತ್ತೆ ಇನ್ನೊಬ್ಬರಿಗೆ ಯಾವ ಅಧಿಕಾರ ಕೊಟ್ಟಿದೆ ಇವ್ರಿಗೆ? ಓಕೆ ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಇದು ತಮ್ಮ ಪ್ರಶ್ನೆ. ಹೌದು. ಮತ್ತೆ ಒಂದು ಬಾಯಿ ಮಾತಲ್ಲಿ ಏನಾರ ಮಾತಾಡ್ಲಿ, ಅವರು ಮಾತಾಡಿದ್ರೆ ಅದು ಪಕ್ಷದಲ್ಲಿ ಎಲ್ಲರೂ ಮಾತಾಡ್ತಾರೆ. ಓಕೆ ಅವ್ರು ಮಾತಾಡ್ತಾರೆ. ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸರ್, ಅರುಣ್ ಶೇಟ್ ಅವರು. ಎಸ್ ಸರ್, ಏನು ಹೇಳ್ತೀರಾ ಸರ್? ಒಬ್ಬರು ಜನಪ್ರತಿನಿಧಿ ಶಾಸಕರು ಪಕ್ಷದವರಾಗಿದ್ದರೆ ತಮ್ಮ ಪಕ್ಷಕ್ಕೆ ಬಿಟ್ಟದ್ದು, ಅದು ಕೂಡ ಬಟ್ ಸ್ಟಿಲ್ ಜನಪ್ರತಿನಿಧಿ ಅಲ್ವಾ ಅನ್ನೋ ಪ್ರಶ್ನೆ ಜನರಿಗೆ ಇರುತ್ತೆ ಮನಸ್ಥಿತಿಯಲ್ಲಿ. ಯಾಕಂದರೆ ಈಗ 100ಕ್ಕೂ ಅಧಿಕ ಜನರು ರಾಜೀನಾಮೆ ಕೊಡ್ತಾ ಇದ್ದಾರೆ ವಿಜಯಪುರದಲ್ಲಿ. ಭಾಳಷ್ಟು ಜನರಿಗೆ ಬೇಸರ ತಂದಿದೆ ಇದೆಲ್ಲವೂ ಕೂಡ. ಎಸ್ ಸರ್, ಏನು ಹೇಳ್ತೀರಿ? ಆಗಿದೆ. ನಮ್ಮ ಒಬ್ಬ ಕಾರ್ಯಕರ್ತನನ್ನು ಕಳೆದುಕೊಂಡಿದ್ದೀವಿ ಅಂತ. ಯಾಕೆ ಅಲ್ಲ, ನಮಗೆ ಕಾರ್ಯಕರ್ತರು ನಾಯಕರಿಗಿಂತ ಸ್ವಲ್ಪ ದೊಡ್ಡವರು. ಬೇರೆ ಪಕ್ಷದಲ್ಲಿ ನಾಯಕರು, ಮುಖಂಡರು, ಚಮಚಗಳು ಅಂತ ಇರ್ತಾರೆ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಕಾರ್ಯಕರ್ತರೇ ದೇವದುರ್ಲಭ ಕಾರ್ಯಕರ್ತರೇ ಅಂತ ಹೇಳಿ ನಾವು ಮಾತನಾಡುವಂಥದ್ದು, ಸಂಬೋಧನೆ ಮಾಡುವಂಥದ್ದು. ಆ ರೀತಿ ಪಕ್ಷ ಉಳ್ಕೊಂಡಿದೆ. ಇಲ್ಲಿ ಆಗಿರೋ ನಾಯಕತ್ವದ ಜಟಾಪಟಿ BSY ಅವರಿಗೆ, ಅವರ ವಿಜಯೇಂದ್ರ ಅವರಿಗೆ, ಜೊತೆಗೆ ಯತ್ನಾಳ್ ಅವರಿಗೆ ನಾಯಕತ್ವದ ಜಟಾಪಟಿಯಿಂದ ಆಗಿರುವಂತಹ ಒಂದು ವಿಚಾರ ಇದು. ಒಬ್ಬ MLA ಅಂತ ಹೇಳಿದ್ರೆ ಒಂದು ರೀತಿಯ ನಾಯಕನೇ ಅಲ್ವಾ? ಅವರಿಗೆ ನಾಯಕರಾಗಿ ಉಳಿದುಕೊಳ್ಬೇಕಾ, ಕಾರ್ಯಕರ್ತರಾಗಿ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅನ್ನುವಂಥದ್ದು ಮುಖ್ಯ. ಒಂದೇ ನಮಗೆ ನಾಯಕತ್ವ ಬಂದಿದೆ ಅಂತ ಹೇಳಿದ್ರೆ ಒಂದಷ್ಟು ಜವಾಬ್ದಾರಿ ಬಂದಿದೆ ಅಂತ ಲೆಕ್ಕ. ಅಲ್ಲಿ
ಜವಾಬ್ದಾರಿ ಬಂದಿದೆ ಅವರಿಗೆ. ಆವಾಗ ಜವಾಬ್ದಾರಿಯುತವಾಗಿ ಮಾತನಾಡಬೇಕು, ಪಕ್ಷಕ್ಕೆ ಮುಜುಗರವಾಗದ ರೀತಿಯಲ್ಲಿ ಮಾತಾಡಬೇಕು. ನಮಗೆ ಅಸಮಾಧಾನ ಇರಬಹುದು. ಉದಾಹರಣೆಗೆ 1940ಕ್ಕಿಂತ ಮುಂಚೆ ನಮ್ಮ ಸಂಘದಲ್ಲಿ ಗುರೂಜಿ ಗೋಳ್ವಲ್ಕರ್ ಎರಡನೇ ಸರಸಂಘ ಚಾಲಕರಿದ್ರು, ಹೆಡ್ಗೇವಾರ್ಜಿ ಅವರು ಕೂಡ ಇದ್ರು. ಬೈಠಕ್ ಆಗ್ತಿತ್ತು. ಅದರಲ್ಲಿ ನಮ್ಮ ಆ ಬೈಠಕ್ನಲ್ಲಿ ಕೂಡ ಯಾವುದಾದರೂ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂವಾದ ಆಗ್ತಿತ್ತು. ಇವರಿಗೆ ಆ ವಿಚಾರಗಳು ಸರಿ ಅನ್ನಿಸ್ತಿರ್ಲಿಲ್ಲ. ಆದರೆ ಕೊನೆಗೊಮ್ಮೆ ಎಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರಲ್ಲ, ಆ ನಿರ್ಣಯಕ್ಕೆ ಎಲ್ಲರೂ ತಲುಪಾಗ್ತಿದ್ರು. ನಮಗೆ ಆ ವಿಚಾರದಲ್ಲಿ ಸಹಮತವನ್ನು ವ್ಯಕ್ತಪಡಿಸಲೇಬೇಕು. ಯಾಕೆ ಸಾಮೂಹಿಕವಾಗಿರತಕ್ಕಂಥ ನಿರ್ಣಯಕ್ಕೆ ಅದು ನನ್ನ ಮೂಗಿನ ನೇರೆಗೆ ಸರಿ ಕಾಣದಿದ್ದರೂ ಕೂಡ ಅದು ನಿರ್ಣಯ ಅಂತ ಹೇಳಿದರೆ ಸಾಮೂಹಿಕ ನಿರ್ಣಯ. ಅದಕ್ಕೋಸ್ಕರ ಅದಕ್ಕೆ ತಲೆ ಬಾಗಲೇಬೇಕು, ಶರಣಾಗಲೇಬೇಕು. ಇದೇ ರೀತಿಯಲ್ಲೇ ನಡ್ಕೊಂಡು ಹೋಗಬೇಕು. ಒಂದು ಪಕ್ಷ ಉತ್ತಮವಾಗಿರ್ತಕ್ಕ ಶಿಸ್ತಿನ ಪಕ್ಷ ಇರಬೇಕು ಅಂತಿದ್ರೆ, ಪಕ್ಷದಲ್ಲಿ ಶಿಸ್ತು ಇರಬೇಕಂತ ಹೇಳಿದರೆ ಪದೇ ಪದೇವಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಾಗಲೂ ಕೂಡ ಅವರು ಅದನ್ನು ನೆಲೆಯನ್ನು ಎಲ್ಲಿ ಮೀರಿ ದಾಟಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ಪುನಃ ಮೂಗುದಾರಿ ಹಾಕಿಕೊಂಡು ಬರುವಂಥ ಅನೇಕ ಪ್ರಯತ್ನಗಳು ಆಗಿತ್ತು, ಪದೇ ಪದೇ ಆಗ್ತಾನೆ ಇತ್ತು. ಕೊನೆಯದಾಗಿ ಮಾತ್ರ ಈ ರೀತಿಯಾಗಿರತಕ್ಕಂಥ ದುರದೃಷ್ಟಕರವಾಗಿರತಕ್ಕಂಥ ಘಟನೆ ಅಂತ ಹೇಳ್ತಾ ನಾನು ಮುಂದುವರಿಸ್ತಾ ಇದ್ದೇನೆ. ಆದ್ದರಿಂದ ಅವರು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಇವಾಗ ವಿಸರ್ಜನೆಗೊಂಡಿದೆ. ಅವರಿಗೆ ದಟ್ಸ್ ಕ್ಲಿಯರ್ ಅಂತ ಹೇಳಿದರೆ ಆ ಪಾರ್ಟಿಯ ಯಾವ ಒಂದು ಲೈನ್ ಇದೆಯೋ ಅದಕ್ಕಿಂತ ಮೀರಿ ನಡೆದಿದ್ದಾರೆ. ಅದಕ್ಕೆ ಬೇಕಾಗಿರತಕ್ಕಂಥ ಶೋಕಾಸ್ ನೋಟಿಸ್ಗಳನ್ನು ಕೊಟ್ಟಿದೆ, ಅದಕ್ಕೆ ಸೂಕ್ತವಾದ ಕಾರಣ ಕೊಡಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದೆ. ಅದಕ್ಕೆ ಅವರು ತೇರ್ಗಡೆ ಹೊಂದಲಿಲ್ಲ. ಸಾಮಾನ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಇದು. ಒಂದು ಪಾರ್ಟಿಗೆ ಇರತಕ್ಕಂತಹ ಒಂದು ಪವರ್ಗಳಲ್ಲಿ ಇದು ಕೂಡ ಒಂದು. ಯಾರು ಮಾಡಿದ್ದಾರೆ, ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಸಾಂವಿಧಾನಿಕವಾಗಿರ್ತಕ್ಕಂಥ ಅದೊಂದು ಶಕ್ತಿಯ ಅಲ್ಲಿ ಎನ್ಫೋರ್ಸ್ ಆಗಿದೆ. ಅದರ ನಾವು ಉತ್ತರವನ್ನು ಕಳೆದ ಹಿಂದಿನ ದಿನ ನಾವು ನೋಡಿದ್ದೇವೆ. ಇಷ್ಟೇ, ಇದರಲ್ಲಿ ಏನಿಲ್ಲ. ಇಂಥ ನಾವು ಯಾವತ್ತು ಹೇಳ್ತೇವೆ ಬಂಜೆ ಎಲ್ಲ ಭಾರತಾಂಬೆ ವೀರ ಸುತರಿದ್ದೀನೆಲ್ಲ ಅಂತ. ನಮಗೂ ಕೂಡ ಅನಿಸಿತ್ತು ವಾಜಪೇಯಿಯವರು ಹೋದಾಗ ಅಯ್ಯೋ ಅಂಥ ನಾಯಕತ್ವ, ಅಂಥ ಒಂದು ಮುತ್ಸದಿತನ ಇನ್ಯಾರಿದ್ದಾರೆ ಅನ್ನುವಂಥದ್ದು ಮೋದಿಜಿಯವರು ಕಂಡುಕೊಂಡು ಬಂದರು. ಮೊನ್ನೆ ಮೋಹನ್ಜಿ ಭಾಗವತರು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಇದೇ ಹೇಳಿದರು, ಬಂಜೆ ಎಲ್ಲ ಭಾರತಾಂಬ ವೀರ ಸುತರಿದ್ದೀನೆಲ್ಲ ಅಂತ. ಅಂದರೆ ನಮ್ಮ ರಾಷ್ಟ್ರಕ್ಕೆ ನೇತೃತ್ವ ಕೊಡಲಿಕ್ಕೆ ಒಬ್ಬರಾಗ್ತಾ ಒಬ್ಬರು ಬರ್ತಾನೆ ಇರ್ತಾರೆ. ಸರಿ, ನಮಗೆ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಅವನು ಇದ್ಲಿದ್ರೆ ಆಗೋದಿಲ್ಲ, ಹಾಗೇನಿಲ್ಲ. ಆದರೆ ಎಷ್ಟೇ ಮಹತ್ತರವಾಗಿರತಕ್ಕಂಥ ವ್ಯಕ್ತಿ ಇರಲಿ, ಅವನು ತನ್ನ ಜೀವನದಲ್ಲಿ ಶಿಸ್ತನ್ನು ಮೊಟ್ಟ ಮೊದಲಿಗೆ ಅವನು ಒಳಗೊಳಿಸಬೇಕು. ಅದರ ನಂತರ ಅವರು ಯಾವುದಾದ್ರೂ ವಿಚಾರವನ್ನು ಹಿಡಬೇಕು. ಅಂದರೆ ರಾಜಕೀಯದಲ್ಲಿ ಕೆಲಸ ಮಾಡಬೇಕಾದ್ರೆ ಡಿಪ್ಲೊಮಸಿ ಅಂತ ಇರ್ತದೆ ಸರ್, ಡಿಪ್ಲೊಮಸಿ ಅಂತ ಇರ್ತದೆ. ಅದನ್ನು ಸರಿಯಾಗಿ ಪಾಲನೆ ಮಾಡಲೇಬೇಕು. ಇಲ್ಲಿದ್ರೆ ಉತ್ತಮವಾಗಿರ್ತ ರಾಜಕಾರಣಿಗಳಿಗೆ ಸಾಧ್ಯವಾಗುವುದಿಲ್ಲ. ಪಕ್ಷದ ಒಟ್ಟಿಗೆ ನೀವು ಮಾತನಾಡಬೇಕಾದ್ರೆ, ಪಕ್ಷದ ಜೊತೆಗೆ ಇರಬೇಕಾದ್ರೆ ಹೀಗೆ ಇರಲೇಬೇಕು. ಇಲ್ಲಿದ್ರೆ ಬಹಳಷ್ಟು ನೋವುಗಳು ಆ ಪಕ್ಷದ ಒಳಗಡೆ ಆಗಲಿಕ್ಕೆ ಕಾರಣಭೂತವಾಗುತ್ತೆ. ಅದಕ್ಕೋಸ್ಕರ ಬೇರೆ ಸಂಘಟನೆಗಳಲ್ಲಿ ಮಾತನಾಡುವಂಥದ್ದು ವಿಚಾರಗಳು ಅದರಲ್ಲಿ ಬೇರೆ. ಪಕ್ಷದ ಒಳಗಡೆ ಇರಬೇಕಾದ್ರೆ ಆ ಒಂದು ರೀತಿಯಲ್ಲಿ ಇದ್ದರೆ ಮಾತ್ರ. ಉದಾಹರಣೆಗೆ ನಮ್ಮ ಚಾಣಕ್ಯನ ಕಾಲದಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಆ ಕೌರವರನ್ನು ಒಳಗಡೆ ತೆಗೆದುಕೊಂಡ್ರು ಚಾಣಕ್ಯ, ಅವರನ್ನು ಕೂಡ ಹೊರಗೆ ಹಾಕಿದ್ರು. ಯಾಕೆ? ರಾಷ್ಟ್ರದ ಕಾರಣಕ್ಕೋಸ್ಕರ, ರಾಷ್ಟ್ರವನ್ನು ಭದ್ರಪಡಿಸೋಕ್ಕೋಸ್ಕರ. ಇದು ಆವಾಗಿನಿಂದಲೂ ನಡೆದುಕೊಂಡು ಬಂದಿದೆ. ಇವಾಗಲೂ ಕೂಡ ಈ 6 ವರ್ಷಗಳ ಕಾಲ ಅವರಿಗೆ ಸುಧಾರಣೆಯ ಒಂದು ಅವರಲ್ಲಿ ಸುಧಾರಣೆ ಕಂಡು ಬಂದರೆ 6 ವರ್ಷದ ನಂತರ ಪುನಃ ನಮ್ಮ ಪಕ್ಷವನ್ನು ಸೇರಿಕೊಳ್ಬಹುದು. ಎನಿವೆ, ಶಿಸ್ತಿನ ವಿಚಾರವಾಗಿ ಎಲ್ಲ ಮಾತಾಡಿದ್ರು ಸರ್, ತಾವು ಹೇಳಿದ್ರಿ. ಇಲ್ಲ, ಒಳ್ಳೆ ತಮ್ಮ ಒಂದು ಪಕ್ಷದ ವಿಚಾರವಾಗಿ ಮಾತಾಡಿದಾಗ ಸರಿ. ಜೊತೆಗೆ ಜನಪ್ರತಿನಿಧಿಯ ವಿಚಾರವಾಗಿ ಮಾತಾಡಿದಾಗ ಆ ಭಾಗದ ಜನರ ಒಂದು ವಿಚಾರವನ್ನು ಕೂಡ ಈಗ ಕೇಳಿದ್ರು ಶೇಖರ್ ಪೂಜಾರಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೇಗೆ ಜನಪ್ರತಿನಿಧಿಯನ್ನು ಕೂಡ ಒಂದು ಈಗ ಉಚ್ಚಾಟನೆ ಮಾಡಿದಾಗ ಆ ಭಾಗದ ಒಂದು ಜನರ ಆಯ್ಕೆಯ ಮೇಲೂ ಕೂಡ ಪ್ರಶ್ನೆ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ನ ಮೇಲ್ಗಡೆ ಆಯ್ಕೆ ಆಗಿರುವಂಥದ್ದು. ನಮ್ಮ ಬಿಜೆಪಿ ಪಾರ್ಟಿಯ ಯಾರು ಶಾಸಕರು ಆಯ್ಕೆ ಆಗಬೇಕಾದ್ರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ನ ಅಡಿಯಲ್ಲಿ ಆಯ್ಕೆ ಆಗ್ತಾರೆ ಅಂತ ಹೇಳಿದರೆ, ಅವರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಿಸ್ತುಗಳನ್ನು ಎಲ್ಲ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದೇವೆ ಅಂತ ಆದರೆ ಮಾತ್ರ ಅಲ್ವೇ ಅವ್ರು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ, ಜನರು ವೋಟ್ ಹಾಕ್ಲಿಕ್ಕೆ ಸಾಧ್ಯ. ಒಂದು ಕರೆಕ್ಷನ್, ನಾನು ಓದಿದಾಗೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರಲ್ಲ, ಆದ್ರೆ ಅವರು ಸ್ವತಂತ್ರ ಪಕ್ಷದ ಶಾಸಕರು ಹಾಗೆ ಪರಿಗಣಿಸಬಹುದು ಎನ್ನುವಂತ ವಿಚಾರವನ್ನು ಪಕ್ಷಾಂತರ ಕಾಯ್ದೆ ಅವರಿಗೆ ಮಾಡಬಹುದು. ಅಲ್ಲ, ಜನರ ಮನಸ್ಥಿತಿಯ ಜನರಿಗೆ ಓಟು ಉಳಿತದಲ್ಲ, ಜನರು ಹಾಕಿದ ಶಾಸಕ ಅವನೇ ಉಳಿತಾರೆ.
ಬಟ್ ಒಂದು ಪಕ್ಷ ಆ ಪಕ್ಷಕ್ಕೋಸ್ಕರ ಹಾಕಿದ್ದಾರೆ, ಇಲ್ಲಿ ಜನರ ನಿಲುವು ದ್ವಂದ್ವವಾಗಿರುತ್ತೆ ಅನ್ನುವಂಥದ್ದು. ಅಲ್ಲ ಅಂದ್ರೆ ಅವರು ಪಕ್ಷಕ್ಕೆ ವಿರುದ್ಧವಾಗಿ ಪಕ್ಷವನ್ನ ಹಾಳು ಮಾಡ್ತಾ ಇದ್ದಾರೆ ಹೇಳಿದ್ರೆ ಅದು ಕೂಡ ಪಕ್ಷಕ್ಕೆ ಹಾನಿ ಅಲ್ವಾ. ಸೊ ಆ ಪಕ್ಷಕ್ಕೆ ಹಾನಿ ಆಗುದು ಬೇಡ, ಇನ್ನು ಜನರ ಕೊಟ್ಟಂತ ಓಟಿಗೆ ಹಾನಿ ಆಗುದು ಬೇಡ ಅಂತ ಅವರನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಓಕೆ, ಎಸ್ ಸರ್. ಜೊತೆಗೆ ಶಿಸ್ತಿನ ವಿಚಾರವಾಗಿ ನಾವು ಮಾತಾಡಿದಾಗ ನಾನು ಬರ್ತೀನಿ, ಅದನ್ನ ತಾವು ಆಗ್ಲೇ ಪಾಯಿಂಟ್ ರೈಸ್ ಮಾಡಿದ್ರಿ. ಬಿಫೋರ್ ದಟ್ ನಿಮ್ಮಲ್ಲಿ ಒಂದು ಕೇಳಬೇಕು, ಯಾಕಂತ ಬಂದಾಗ ಅವರು ಈಸ್ ಕ್ಲಿಯರ್, ವ್ಯಕ್ತಿಗಿಂತ ಪಕ್ಷ ದೊಡ್ಡದಲ್ಲ ಅನ್ನುವಂತಹ ವಿಚಾರ, ಸಾರಿ ಪಕ್ಷ ದೊಡ್ಡದು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಲ್ವಾ. ಸೊ ಅವರು ಹೇಳುವಂತಹ ವಿಚಾರ ಯಾವ ರೀತಿ ಪಕ್ಷ ತತ್ವ ಸಿದ್ಧಾಂತ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ದ ವ್ಯಕ್ತಿ ಪರ್ಸನ್ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ತಾವೇನು ಹೇಳ್ತೀರಿ ಅನ್ನುವಂಥ ಪ್ರಶ್ನೆಗಳು, ಯಾಕಂದ್ರೆ ಕ್ಲಿಯರ್ ಯತ್ನಾಳ್ ಅನ್ನೋ ದೊಡ್ಡ ವಿಚಾರಗಳಲ್ಲ, ಆದ್ರೆ ಇಲ್ಲಿ ಬರುವಂಥದ್ದು ಯತ್ನಾಳ್ ಯಾಕೆ ಬೇಕು ತಮ್ಗಳಿಗೆ, ಅವರು ಹಿಂದುತ್ವದ ಪ್ರತಿಪಾದಕ, ಇತರರಂತಲ್ಲ ಆ ವ್ಯಕ್ತಿ ಅನ್ನೋದು ತಮ್ಗಳ ವಾದ. ಮತ್ತೆ ನಾವ್ಯಾರು ಗೊತ್ತಿಲ್ಲ ಸರ್, ನೋಡಿ ಒಂದು ಪಕ್ಷದೊಳಗೆ ಡಿಸ್ಕ್ರಿಮಿನೇಷನ್ ಈ ರೀತಿ ಮಾಡಬಾರ್ದು. ನಾವು ಹಿಂದುತ್ವವಾದಿಗಳಾಗಿ ಹಿಂದುತ್ವದ ವಿಚಾರವನ್ನೇ ಖಡಾಖಂಡಿತವಾಗಿ ಹೇಳಿ ರಾಮ ಮಂದಿರ ಕೊಟ್ಟಿದ್ದವರು ನಾವೇ ರೀ, ಬಿಜೆಪಿ ರೀ, ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಅದಕ್ಕೆ ಕಾರಣೀಭೂತರಾದದ್ದು ನಾವೇ. ಆದ್ರೆ ಅದನ್ನು ಒಟ್ಟಿಕೊಂಡು ನಾವು ಹೇಳುದಿಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾರನ್ನು ಒಬ್ಬನನ್ನು ಹಿಂದುತ್ವವಾದಿಗಳು ಅಂತ ಹೇಳಿದ್ರೆ ಮತ್ತೆ ನಾವ್ಯಾರು ಅಂತ ಪ್ರಶ್ನೆ ಬರುತ್ತೆ. ಬಿಜೆಪಿ ಹಿಂದುತ್ವದ ಪಕ್ಷವಾಗಿ ಉಳಿದಿಲ್ಲ ಅಂತ ಶುರುವಾಗಿದೆ ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ. ಇಂಥ ಒಂದು ಸುಳ್ಳು ನೆರೆಟಿವ್ಗಳು, ಇಂಥ ಸುಳ್ಳು ನೆರೆಟಿವ್ಗಳನ್ನು ಸೃಷ್ಟಿಯಾಗಬಹುದು. ಅದು ನೀರಿನ ಮೇಲಿನ ಒಂದು ಗುಳ್ಳೆ ಸರ್. ಈಗ ಆ ನೀರಿನ ಮೇಲಿನ ಗುಳ್ಳೆ ಎಷ್ಟು ಅಂತ ನೋಡ್ಕೊಂಡು ಕೂತ್ಕೊಳ್ತೀರಿ. ಇವನ್ ನಿರ್ಮಲವಾಗಿ ನೀರನ್ನು ನೋಡಿ. ಇವನ್ ತಮ್ಮ ಆಪೋಸಿಷನ್ ಕಾಂಗ್ರೆಸ್ನವರು ಕೂಡ ಹೇಳ್ತಿದ್ರೆ OIC ಅನ್ನು ಕೂಡ ಪಕ್ಷಕ್ಕೆ ತೆಗೆದುಕೊಳ್ಳಬಹುದು ಇನ್ನು ಮುಂದಕ್ಕೆ ಬಿಜೆಪಿ ಅನ್ನುವಂಥದ್ದು. ಇಲ್ಲಿ ಹಿಂದುತ್ವವಾದಿಗಳು ಅನ್ನೋದು ಕೇವಲ ನಾಮಕೆ ವಾಸ್ತೆ ಹೆಸರಿಗೆ ಮಾತ್ರ ಅನ್ನುವಂಥ ವಿಚಾರ ಇಲ್ಲಿ ಚರ್ಚೆ ಆಗ್ತಾ ಇರುವಂಥ ಸೋಷಿಯಲ್ ಮೀಡಿಯಾದಲ್ಲಿ. ನೂರಾರು ಜನರು ಕಾರ್ಯಕರ್ತರು ಕೂಡ ಹಿಂದೂ ಕಾರ್ಯಕರ್ತರು ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ, ಯಾಕಂದ್ರೆ ಹಿಂದುತ್ವಕ್ಕೆ ಅನ್ಯಾಯ ಆಗಿದೆ ಅನ್ನೋ ವಿಚಾರ ಇಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ. ಏನ್ ಹೇಳ್ತೀರಾ ಅಂತ ನೋಡಿ, ಹಿಂದುತ್ವಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ಉಚ್ಚಾಟನೆ ಮಾಡಿರುವಂತದ್ದು ಕ್ಲಿಯರ್, ಜಸ್ಟ್ ಕ್ಲಿಯರ್. ಅದಕ್ಕೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದೇ ರೀತಿ ಉಳಿದುಕೊಂಡಿರುವುದು ಹಿಂದುತ್ವದ ಪಕ್ಷವಾಗಿ ಅಂತ ಹೇಳಿದ್ರೆ, ಬೇರೆ ಪಕ್ಷಗಳು ಶಿವಸೇನೆ ಅಂತ ಹೇಳಿದ್ರು ಅವರವರು ಸ್ವಾರ್ಥಕ್ಕೋಸ್ಕರ ಅವರವರು ಹಂಚಿಕೊಂಡ್ರು. ಏನೇ ಆದ್ರೂ ಈ ದೇಶದಲ್ಲಿ ಏನಾದ್ರೂ ಹಿಂದುತ್ವದ ಮಾತಾಡಬೇಕಂತ ಒಳ್ಳೆ ಹೇಳೋದು ವಕ್ಫ್ ಬಗ್ಗೆ ವಕ್ಫಿನ ಬಗ್ಗೆ ಮಾತನಾಡಬೇಕಾದ್ರೂ ಕೂಡ ನಾವೇ ಮಾತಾಡಿರುವಂತ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಕಟ್ಟರ್ ಹಿಂದುತ್ವವಾದಿಗಳು ಯಾರಿದ್ದಾರೆ ಸರ್? ಸರ್ ಹಿಂದುತ್ವವಾದಿಗಳಲ್ಲಿ ನೀವು ಕಟ್ಟರ್ ನಾಲ್ಕು ಹೆಸರುಗಳು ಅಲ್ಲ, ನಾವು ನೀವೇ ಹೇಳಿದ್ರಿ ಈಗ ನಾವು ಹಿಂದುತ್ವದ ಪಾರ್ಟಿ ಅರುಣ್ ಜಿ ಶೇಟ್ ನಿಂದ ನಾನು ಪ್ರಾರಂಭ ಮಾಡ್ತೇನೆ. ಕಟ್ಟರ್ ಹಿಂದುತ್ವವಾದಿ ನಾಯಕರು ಅಲ್ಲ, ನಾವು ನೋಡಿ ನನಗೆ ಅದಲ್ಲ ನೋಡಿ, ನಾನು ಕಾರ್ಯಕರ್ತನಾಗಿರ್ತೇನೆ, ಸೇವಕನಾಗಿರ್ತೇನೆ, ನಾಯಕರು ಬಹಳಷ್ಟು ಜನ ಆಗಿರ್ಬೋದು. ಹಿಂದುತ್ವದ ಕೇಸ್ ಬರುವಾಗ, ಹಿಂದುತ್ವದಿಂದ ಆಡಳಿತ ಮಾಡುವಂತಹ ಬಿಜೆಪಿ ಅವರು ಕೇಸ್ ಬರುವಾಗ ಹಿಂದುತ್ವದ ಕಾರ್ಯಕರ್ತರನ್ನು ಬಿಡಿಸಲಿಲ್ಲ. ಕರೆಕ್ಟ್. ಇದೆಲ್ಲ ಸುಳ್ಳು ಇಂತಹ ಹಲವು ಸುಳ್ಳು ಅಪವಾದಗಳನ್ನು ಲಾಸ್ಟ್ ಟೈಮ್ ನೀವು ಇಲ್ಲೇ ಬಂದು ಕುತ್ಕೊಂಡಾಗ ಕೂಡ ಮಾತನಾಡಿದ್ದೇವೆ. ಅದಕ್ಕೆ ಬೇಕಾದ ಉತ್ತರಗಳನ್ನು ಆವಾಗಲೇ ಕೊಟ್ಟಿದ್ದೇನೆ, ಇಲ್ಲೇ 4 ಜನ ಕುತ್ಕೊಂಡು ಮಾತನಾಡಿದಾಗ ಗೊತ್ತಾಯ್ತಲ್ಲ. ಹೀಗೆ ಅದಕ್ಕೆ ಏನೇನು ಸಹಕಾರ ಬೇಕೋ ಎಲ್ಲವನ್ನು ಮಾಡಿದೆ. ಆದ್ರೆ ನಮ್ಗೆ ಇನ್ನೂ ತೃಪ್ತಿ ಇಲ್ಲ ರೀ, ಹಿಂದುತ್ವಕ್ಕೋಸ್ಕರ ಇನ್ನಷ್ಟು ಕೆಲಸ ಮಾಡ್ಬೇಕು ಅಂದಿದೆ ನಮ್ಗೆ. ಇದು ಮುಗಿಲಿಲ್ಲ ಇನ್ನು, ಪ್ರಾರಂಭ. ಹಿಂದೂ ಕಾರ್ಯಕರ್ತರು ನೋವು ಅದು ಏನ್ ಹೇಳ್ತಾರೆ ಗೊತ್ತಾ, ಏನಾದ್ರು ಕೇಸ್ ಆದ್ರೆ ಬಿಡಿಸೋರು ಯಾರಿಲ್ಲ, ನಮ್ಮ ಪರವಾಗಿ ನಿಲ್ಲುವವರು ಯಾರಿಲ್ಲ ಅಂತ ವಿಚಾರವನ್ನು. ಒಂದು MLA ಈಗ MLA ಸ್ಥಾನದಲ್ಲಿ ಇಲ್ಲ, ಇವತ್ತು ಸೋತಿದ್ದಾರೆ ಇಲ್ಲ ಅಲ್ಲಿ. ಇವತ್ತು ಆ MLA 15 ದಿನ ಹೋಗಿ ನಮ್ಮ ಕಾರಲ್ಲಿ, ನನ್ನ ಸ್ವತಃ ಕಾರಲ್ಲಿ ಹೋಗಿ 15 ಜನ ಹೋಗಿ 15 ದಿನ ದುಡ್ದವ. ಆದ್ರೆ ಒಂದು ಕೇಸಲ್ಲಿ ನಮ್ಮನ್ನಲ್ಲಿ ನಮ್ಮ ಕಾರ್ಯಕರ್ತರಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಬೇಕಾಗಿದ್ರೆ ಬಿಜೆಪಿ ಮೇಲೆ ನಮ್ಗೆ ಕರುಣೆ ಇದೆ. ಇವತ್ತು ಕೂಡ ನಾನು ನಿಜ ಹೇಳ್ಬೇಕಾದ್ರೆ ನಾನು ಕಾಂಗ್ರೆಸ್ ಅಲ್ಲ, ಆದ್ರೆ ನೋವಿದೆ ನಮ್ಗೆ ನೋವಿದೆ. ಏನ್ ಮಾಡಿದ್ದಾರೆ ಇವತ್ತು ಬಿಜೆಪಿಯ ಒಂದು ಫ್ಲಾಗ್ ಅನ್ನು ತೊಳೆದು ಇವತ್ತು ಬಿಜೆಪಿಯನ್ನು ಧಿಕ್ಕಾರ ಮಾಡಿದವರು ಇವತ್ತು MLA ಆಗಿದ್ದಾರೆ. ಕಾರ್ಪೊರೇಟರ್, ಅದು ಹೆಸರು ಬೇಡ ಈಗ ನಿಮ್ಗೆ, ನಾನು ಹೆಸರು ನಿಮ್ಗೆ ಇನ್ನೊಮ್ಮೆ ಕೊಡ್ತೇನೆ. ಇವತ್ತು ಕಾರ್ಪೊರೇಟರ್ ಆಗ್ಲಿಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಏನ್ ಮಾಡ್ತೀರಾ ಅದಕ್ಕೆ ನೀವು? ಇವತ್ತು ಹಿಂದುತ್ವದ ಒಂದು ಅಲೆಯನ್ನು ಹುಟ್ಟಿಸಿ ಬಿಜೆಪಿಯನ್ನು ಅಧಿಕಾರ ಮಾಡಿಕೊಂಡು ಅಧಿಕಾರದ ಮುಂಚೂಣಿಯಲ್ಲಿ ನಿಲ್ಲಿಸಿದ ನಂತರ ಇವತ್ತು ಕಾರ್ಯಕರ್ತ ಬೇಡ, ಅಧಿಕಾರ ಮಾಡಿಕೊಟ್ಟವ ಬೇಡ. ಕಾರ್ಯಕರ್ತ ಯಾರು ಬೇಡ ಅಂತ ಹೇಳಿರೋ ಇದೇ ರೀತಿ ನೋಡಿ, ಒಂದು ಉತ್ತಮವಾಗಿರತಕ್ಕಂತ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇಂಥದೆಲ್ಲ ವಿಷಯಗಳನ್ನು ತಂದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕನಸು ಮನಸ್ಸಿನಲ್ಲಿ ಕೂಡ ನಾನು ಕೂಡ ಬೌದ್ಧಿಕದಲ್ಲಿ ಬಹಳಷ್ಟು ಭಾಷಣ ಮಾಡ್ತಿದ್ದೆ. ಕಾಶ್ಮೀರದಲ್ಲಿ 370 ಹೋಗ್ಬೇಕು, ರಾಮ
ಮಂದಿರ ಆಗಬೇಕು, ಈ ವಕ್ಫ್ ಅಂತ ಕಾಯ್ದೆಗಳು ತೊಡೆದು ಹೋಗ್ಬೇಕು, ಎಲ್ಲವನ್ನು ಹೇಳ್ತಾ ಇದ್ವಿ. ಆದರೆ ಇಂದು ಆ ಕನಸುಗಳೆಲ್ಲ ನನಸಾಗ್ತಿದ್ದ ಅಂತ ಹೇಳ್ಬೇಕಾದ್ರೆ ಅರುಣ್ ಶೆಟ್ಟಿ ಅವರೇ, he got a point. ಏನಂತ ಹೇಳ್ತಾ ಇದ್ದೀರಿ ನೀವು? ಆಗದಿಂದ ಹೇಳ್ತಾ ಇದ್ದೀರಿ ಬಿಜೆಪಿ ಏನ್ ಮಾಡಿದೆ ಅಂತ ಒಂದು ವಿಚಾರ. ಮೋದಿಜಿ ಬಂದ ಮೇಲೆ ರಾಮ ಮಂದಿರ ನಿರ್ಮಾಣ ಆಯ್ತು, ಸ್ವಾಗತಾರ್ಹ, ಒಳ್ಳೆ ವಿಷಯ. ಹಾಗಾದ್ರೆ ರಾಮ ಮಂದಿರ ಇರೋದಕ್ಕಿಂತ ಮುಂಚೆ ಅಲ್ಲಿ ಬಾಬರ ಮಸೀದಿಯನ್ನು ಹೊಡೆದವ್ರು ಯಾರು? ಬಿಜೆಪಿ ಅವರು. ಎಲ್ಲಿ ಹೊಡೆದವ್ರು? ಏನ್ ಸರ್, ಏನ್ ಹೇಳ್ತೀರಿ? ಇದು ರಾಮಾಯಣ ಎಂತದ್ದು ರಾಮಾಯಣ ಎಲ್ಲ ಓದಿಕೊಂಡು ರಾಮ ಮತ್ತು ಅಲ್ಲ, ಈಗ ಸೀತೆಗೆ ರಾಮ- ಏನು ರಾಮ- ಏನು ರಾಮ- ಸಂಬಂಧ ರಾಮ- ಅಂತ ಬೇಕಾಗುತ್ತೆ. ನಮ್ಮ ತಥಾಕಥಿತ ಹಿಂದೂ ಕಾರ್ಯಕರ್ತರು ನಮ್ಮ ಇಲ್ಲಿ ಟಿವಿ ಚಾನೆಲ್ ಕೇಳ್ತಾ ಇದ್ದಾರೆ ಪ್ರಶ್ನೆ. ಅದಕ್ಕೆ ನಾವು ಉತ್ತರ ಕೊಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇದೇ ಒಂದು ಆಭಾಸ ಅಂತ ಅನಿಸ್ತಾ ಇದೆ. ಇದೇ ಒಂದು ಆಭಾಸ ಅಂತ ಅನಿಸ್ತಾ ಇದೆ. ಆ ಇಡೀ ಮೊಮೆಂಟಮ್ ಯಾವುದು ರಾಷ್ಟ್ರಕ್ಕೆ ಅಂಟಿದ ಕಳಂಕವನ್ನು ತೊಡೆದು ಹಾಕಬೇಕು ಅನ್ನತಕ್ಕಂಥ ಒಂದು ರಥಯಾತ್ರೆಯನ್ನು ಹೊರಟುಕೊಂಡು ರಥಯಾತ್ರೆಯನ್ನು ಅಟಲ್ ಮತ್ತು ಅಡ್ವಾಣಿಜಿಯವರೇ ಅದನ್ನು ಹೊತ್ತುಕೊಂಡು ಇಡೀ ರಾಷ್ಟ್ರಕ್ಕೆ ತಿರುಗಿ ಅದಕ್ಕೆ ಬೇಕಾದ ಬಂಧನಗಳಾಯಿತು, ಎಲ್ಲವೂ ಆಯಿತು. ನಮ್ಮ ಬಹಳಷ್ಟು ಜನರ ಪ್ರಾಣಾರ್ಪಣೆ ಕೂಡ ಆಯ್ತು. ಅದರಲ್ಲಿ ಬಹಳಷ್ಟು ಜನ ಪ್ರಾಣಾರ್ಪಣೆ ಆಗಿದೆ. ಇದನ್ನೆಲ್ಲ ತೆತ್ತುಕೊಂಡು ಇದನ್ನೆಲ್ಲ ನಾವು ಬಲಿ ಕೊಟ್ಟ ಮೇಲೆ ನಮ್ಮೊಳಗೆಲ್ಲ ಇವತ್ತು ಈ ಯತ್ನಾಳ್ ಉಚ್ಚಾಟನೆಯ ಒಂದು ಗುಂಗಿನ ಇದೊಂದು ಹೈಪರ್ ಆಗ್ತಾ ಇದೆಯಲ್ಲ, ಅದ್ರ ಮಧ್ಯದಲ್ಲಿ 4 ರೂಪಾಯಿ ಹಾಲಿಗೆ ಏರಿಸಿದ್ದಾರೆ. ಒಂದು ನಿಮಿಷ, ಅದರಲ್ಲಿ 4 ರೂಪಾಯಿ ಹಾಲಿಗೆ ಏರಿಸಿದ್ದಾರೆ. ಅದು ಇದರಲ್ಲಿ ಒಂದು ಮುಚ್ಚಿ ಹೋಗ್ಬೋದು ಅಂತ ಒಂದು ಚಾಣಕ್ಯ ನಡೆ ಅವ್ರದ್ದಿದೆ. ಈಗಾಗಲೇ 4% ಮುಸ್ಲಿಮರಿಗೆ ಅಸಂವಿಧಾನಿಕವಾಗಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಎತ್ತಬೇಕಾಗಿರುವಂಥ ಸಮಯ ಇದು. ಅದರ ಬಗ್ಗೆ ಚಕಾರ ಎತ್ತಬೇಕು, ಅದರ ಉತ್ತರ ಎತ್ತಬೇಕು ಸಮಯ. ಆದರೆ ಅದಕ್ಕೆ ಯಾವ ರೀತಿಯ ಹೋರಾಟ ಮಾಡಬೇಕು ಹೊತ್ತುಕೊಂಡು ಹೋಗಿದಾರ್ರಿ ನಮ್ಮ ಬಿಜೆಪಿ ಶಾಸಕರನ್ನು. ಸಾಕಾಗುದಿಲ್ವೇ? ಅದು ರಿಪೋರ್ಟ್ ಕಾರ್ಡ್ ಸಾಕಾಗುದಿಲ್ವೇ? ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಆದ್ರೆ ನಾವು ವಿರೋಧ ಪಕ್ಷದಲ್ಲಿದ್ದು ಯಾವ ರೀತಿಯಲ್ಲಿ ನಾವು ಟೋಂಟ್ ಕೊಡ್ಬೇಕು, ಎಷ್ಟು ಆ ಒಂದು ಏಟನ್ನು ಕೊಡ್ಬೇಕು, ಚಡಿ ಏಟನ್ನು ಕೊಡ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ, ಎಲ್ಲವನ್ನು ಮಾಡಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರು ಇದನ್ನ ಹೋರಾಟವನ್ನ ಮೆಚ್ಚಿದ್ದಾರೆ. ಆದರೆ ಸ್ವತಃ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ನಾವು ಇಂತಹ ಸಂದರ್ಭದಲ್ಲಿ ನಮ್ಮ ಒಡಕುಗಳಿಂದ ನಮಗೆ ಸರಿಯಾಗಿ ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಎಷ್ಟು ಹೋರಾಟ ಮಾಡಿದ್ರು ನಮ್ಗೆ ನಮ್ಮ ಆತ್ಮತೃಪ್ತಿ ಇಲ್ಲ. ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಇಷ್ಟಕ್ಕೆ ನಿಲ್ಲೋದೇವ, ಇದು ಸ್ಟಾರ್ಟಿಂಗ್ ಅಷ್ಟೇ. ಕಾರ್ಯಕರ್ತರು ಇದೇ ರೀತಿ ಏನ್ ಗೊತ್ತಾ, ಮತ ಬರುವಾಗ ಎಲೆಕ್ಷನ್ ಬರುವಾಗ ಫ್ಲಾಗ್ ಇಟ್ಟುಕೊಂಡು ನಾವು ಜಗಳ ಮಾಡಿಕೊಂಡು ಕೇಸ್ ಇಲ್ಲಪ್ಪ. ನೋಡಿ ನೀವು ಬೇರೆ ಪಕ್ಷದ ಕಾರ್ಯಕರ್ತರ ಬಗ್ಗೆ ಹೇಳ್ತಾ ಇದ್ದೀರಿ. ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿದಿನ ಅನ್ನೋ ಹಾಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ, ಪ್ರತಿದಿನ ಬೀದಿಗಿಳಿತಾ ಇದ್ದಾರೆ. ಅಲ್ಲಿ ಗೋಹತ್ಯೆ ಬಗ್ಗೆ ಬೆಂಗಳೂರಿನಲ್ಲಿ ಆಗಿರತಕ್ಕಂತ ವಿಷಯದಲ್ಲಿ ಬರಬಹುದು, ಬೀದಿಗೆ ಹೋರಾಟ ಮಾಡಿದ್ರು. ಪ್ರತಿದಿನ ತನ್ನ ಕೆಲಸ ಬಿಟ್ಟು, ತನ್ನ ಕೆಲಸವನ್ನು ಬಿಟ್ಟು, ತನ್ನ ಉದ್ಯೋಗವನ್ನು ಬಿಟ್ಟು ಆ ಪುರಭವನದ ಹತ್ತಿರ, ಆ ಒಂದು RTO ಇದರ ಹತ್ತಿರ, ವಿಧಾನಸೌಧ ಹತ್ರ ಯಾವತ್ತೂ ಇರ್ತಾರೆ. ನನಗೆ ಹೆಮ್ಮೆ ಇದೆ ಸರ್ ಆ ಪಕ್ಷದ ಬಗ್ಗೆ, ಆ ಪಕ್ಷದ ಕಾರ್ಯಕರ್ತರ ಬಗ್ಗೆ. ಸತ್ಯ ಇದೆ, ಕೆಲವರಿಗೆ ಪ್ರತಿಭಟನೆ ಕೊಡಬೇಕು, ಮಂತ್ಲಿ ಇಷ್ಟು ಫಿಕ್ಸ್ ಇರ್ತದೆ. ಆದ್ರೆ ಬಿಜೆಪಿ ಕಾರ್ಯಕರ್ತರು ಇಷ್ಟವರೆಗೆ ಆ ತರ ಇಲ್ಲ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ನಿಸ್ವಾರ್ಥವಾಗಿ ಬೇರೆಯವರಿಗೆಲ್ಲ ತಿಂಗಳಿಗೆ ಎಷ್ಟು ಪೇಮೆಂಟ್ ಇರ್ತದೆ, ಬೇರೆ ಹೋರಾಟ ಪ್ರತಿಭಟನೆ ಡೈಲಿ ಪ್ರತಿಭಟನೆ ಮಾಡುವವರಿಗೆ. ಇದು ನಂಗೆ ಹೊಸ ವಿಚಾರ. ಅಲ್ಲ, ಬಿಜೆಪಿಯಲ್ಲಿ ಇಲ್ಲ, ಬಿಜೆಪಿ ಕೊಟ್ಟರು ಕೂಡ ತಗೊಳ್ಳುವುದಿಲ್ಲ. ಇಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತ ಎಲ್ಲಿಯಾದ್ರೂ ಕಾರ್ಯಕರ್ತರು, ದೇವದುರ್ಗದ ಕಾರ್ಯಕರ್ತರು ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ಮಾತಾಡಿ ಸರ್. ತಮ್ಮ ಹೆಸರುಲಿಂದ ಸರ್? ನನ್ನ ಹೆಸರು ಕಿರಣ್ ಅಂತ ಹೇಳಿ, ಮಂಗಳೂರಿಂದ. ಎಸ್ ಕಿರಣ್ ಅವರೇ, ಮಾತಾಡಿ ಸರ್, ಮಾತಾಡಿ. ನಾನು ಇದು ನಮ್ಮ ಜಿತೇಂದ್ರ ಕುಂದೇಶ್ವರ ಮತ್ತು ನಮ್ಮದು ಕುಮಾರ್ ಮಾಲೆಮಾರ ಅವರ ಎರಡು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಹಿಂದೂ ಹುಲಿಯನ್ನು ನಾವು ಎಂತ ಮಾಡಿದ್ದೇವೆ, ಉಚ್ಚಾಟನೆ ಮಾಡಿದ್ದೇವೆ. ಈಗ 32 ಲಕ್ಷ ರಂಜಾನ್ ಕಿಟ್ ಕೊಟ್ಟಿದ್ದೇವೆ. ಇದರ ಅರ್ಥ ಮೆಲ್ಲನೆ ನಮ್ಮ ಬಿಜೆಪಿ ಪಕ್ಷ ಮುಸ್ಲಿಮರ ಓಲೈಸಿಗೆ ಹೋಗಿ ಹಿಂದೂ ಹುಲಿಗಳನ್ನು ಹೊರಗೆ ತಪ್ತಾ ಇದೆಯಾ ಒಂದು. ಮತ್ತೆ ಯಡಿಯೂರಪ್ಪನವರು ಆವತ್ತು ರಾಜ್ಯಾಧ್ಯಕ್ಷ ಮಾಡಿಲ್ಲ ಅಂತ ಹೇಳಿಕೊಂಡು ಬಿಜೆಪಿ ಸೋಲಿಸಬೇಕು ಮಾರ್ಗ ತಿರುಗಿ, ಈಗ ರಾಜ್ಯಾಧ್ಯಕ್ಷರಾದವರು ಕೂಡ ಮಾರ್ಗ ತಿರುಗಿದ್ರು ಕೂಡ ಯಡಿಯೂರಪ್ಪನನ್ನು ಇಲ್ಲಿಯವರೆಗೆ ಉಚ್ಚಾಟನೆ ಮಾಡಲಿಲ್ಲ.
ಒಂದು. ಈಗ ಈಶ್ವರಪ್ಪನನ್ನು ಉಚ್ಚಾಟನೆ ಮಾಡಿದ್ರೆ ಇನ್ನು ಕೂಡ ಒಳಗೆ ಸೇರಿಸ್ಲಿಕ್ಕೆ ರೆಡಿ ಇಲ್ಲ. ಈಗ ಈಗಿನ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಬೊಮ್ಮಾಯಿ ಅವರು ರಾಜ್ಯಾಧ್ಯಕ್ಷರು ಆಗುವಾಗ ಮತ್ತೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗುವಾಗ ನಮ್ಮ ಪಕ್ಷದ ಒಳಗೆ ಚರ್ಚೆ ಮಾಡಲೇ ಇಲ್ಲ. ನೇರವಾಗಿ ಹೆಲಿಕಾಪ್ಟರ್ ಡೈರೆಕ್ಟ್ ಇಳಿಸಿದ್ರು ಅಲ್ವಾ ಹೈಕಮಾಂಡ್. ಪಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಬೆಂಬಲ ಇದು ಮಾಡಿ ಕ್ರಾಸ್ ವೋಟಿಂಗ್ ಮಾಡಿದ್ರು, ಅವರು ಉಚ್ಚಾಟನೆ ಆಗಲ್ಲ. ಆದ್ರೆ ಅದೇ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು ಮೋಸ್ಟ್ಲಿ ಉಚ್ಚಾಟನೆ ಆಗ್ತಿರ್ಲಿಲ್ಲ ಅಂತ ಕಾಣ್ತದೆ. ಇನ್ನೊಂದು ಬಿಜೆಪಿ ಹೈಕಮಾಂಡ್ ಎಂಬ ಒಂದು ನಾನ್ ನೋಡಿದ ಪ್ರಕಾರ ಎಂಬ ಶಬ್ದ ಇರ್ಲಿಲ್ಲ, ಅದು ಕಾಂಗ್ರೆಸ್ ಅಲ್ಲಿ ಮಾತ್ರ. ನಮ್ಮಲ್ಲಿ ಹಿರಿಯರು ಹೇಳಿ ಈಗ ಏನ್ ನೋಡಿದ್ರೆ ಕೇಳಿದ್ರೆ ಹೈಕಮಾಂಡ್ ಮೇಲಿಂದ ಒಂದು ಪೇಪರ್ ಅಲ್ಲಿ ಸೈನ್ ಮಾಡಿ ಬಿಸಾಡಿದ್ರೆ ಆಯ್ತು, ಇಲ್ಲಿಂದ ಉಚ್ಚಾಟನೆ. ಇದಿಷ್ಟು ಸರಿ ಎಲ್ಲ ನಿನ್ನೆಯಿಂದ ನೋಡ್ತಿದ್ದೆ. ಓಂ ಶಾಂತಿ ಬಿಜೆಪಿ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ಒಂದು ಸಿಟ್ಟು ನೆತ್ತಿಗೇರಿದೆ. ನಾವು ಚಂದ್ರಶೇಖರ್ ಉಚ್ಚಾಟನೆ ಮಾಡಿಕೊಂಡು ವಾಪಸ್ ಕಾಂಗ್ರೆಸ್ ಇಂದ ತಂದು ಎಂಪಿ ಮಾಡ್ಬೋದು, ಇವರನ್ನ ಯಾಕೆ ರಾಜ್ಯಾಧ್ಯಕ್ಷ ಮಾಡಬಾರ್ದು ಯತ್ನಾಳ್ರಂತ ಎಲ್ಲ ಸರಿ ಆಗುದಿಲ್ವ ಅಂತ ಪ್ರಶ್ನೆ. ಓಕೆ ತಾವು ಮಾತನಾಡಿದ ದಾಟಿ ನೋಡಿದಾಗ ತಾವು ಬೇರೆ ಪಕ್ಷ ಅಲ್ಲ, ಬಹುಶಃ ಇದೇ ಪಕ್ಷದವರು ಅಂತ ಕಾಣ್ತದೆ ಅಭಿಪ್ರಾಯ ಇರುವಂತವ್ರು ಅಲ್ವಾ? ಹಾಗೇನಿಲ್ಲ, ನಮ್ಗೆ ನಾವೊಂದು 4-5 ಪೇಪರ್ ಗಳನ್ನು ಓದ್ತೀವಿ, ಸ್ವಲ್ಪ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಗಳಲ್ಲಿ ಸ್ವಲ್ಪ ನೋಡ್ತೀವಿ, ನಿನ್ನೆ ಕೂಡ ಸ್ವಲ್ಪ ನೋಡ್ತಾ ಇದ್ವಿ. ಸೊ ಹಾಗಾಗಿ ನಿಮ್ಮಲ್ಲಿ ಕೇಳುದು ನಮ್ಗೆ ಇದೇ ಪಕ್ಷ ಅದೇ ಪಕ್ಷ ಅಂತ ಏನಿಲ್ಲ. ಓಕೆ ಸರಿ, ಎಸ್ ಸರ್, ವ್ಯಾಲಿಡ್ ಪ್ರಶ್ನೆಗಳು. ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಸರ್, ಅರುಣ್ ಶೆಟ್ ಅವರೇ ತಮ್ಗೆ ಪ್ರಶ್ನೆಗಳು ಹೇಳಿದ್ರು. ಇಲ್ಲ, ಅವರಿಗೆಲ್ಲ ಕೇಳಿದ್ ನಮ್ಮಿಬ್ಬರಿಗೆ, ನಿಮ್ಮಿಬ್ಬರಿಗೆ ಅವರಿಗೆ. ಆದ್ರೆ ನೀವು ಅವ್ರಿಗೆ ಕೇಳ್ಬೋದು. ನನಗೆ 32 ಲಕ್ಷ ಕಿಟ್ಗಳನ್ನ ಅವರು ಕೇಳಿದ್ರು, ಹಾಗೆ ನಿಮ್ಗಳಿಗೆ ಹೇಗೆ ಕೇಳ್ಬೇಕು? ಅವ್ರಿಗೆ ಕೇಳ್ಬೋದು. ಅಲ್ಲ, ಅದು ಹಿಂದುತ್ವದ ಪಕ್ಷ ಕೊಟ್ಟದ್ದು. ಅಲ್ಲೇ 3 ಪ್ರಶ್ನೆಗಳಿದೆ ಅದಕ್ಕೆ. ಎಸ್ ಸರ್, 32 ಲಕ್ಷದ ಒಂದು ರಂಜಾನ್ ಕಿಟ್ಗಳನ್ನ ಕೊಟ್ಟಿದ್ದಾರೆ, ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹೇಳಿ ಸರ್, ಬರೋಣ ಸರ್ ಒಂದೊಂದೇ. ಹೌದು, ಮೋದಿ ಕಿ ಸೌಗಾತ್ ಅನ್ನತಕ್ಕಂಥ ಇದರಲ್ಲಿ ಅವರ ರಂಜಾನ್ ತಿಂಗಳನ್ನ ವಿಷಯದಲ್ಲಿ ನಮ್ಮ ಯುಗಾದಿಯು ಕೂಡ ಹೌದು, ಅದು ಕೂಡ ನೆನಪಿಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಮೋದಿ ಕಿ ಸೌಗಾತ್ ಅನ್ನೋ ವಿಷಯದಲ್ಲಿ ಅಲ್ಲಿ ಕೊಟ್ಟಿರುವಂಥದ್ದು ರಾಜಧರ್ಮ ಅಂತ ಹೇಳ್ತಾರೆ. ನಮಗೆ ಅಮೆರಿಕಾದಲ್ಲಿ ಯಾರು ಒಬಾಮಾನೋ ಅಥವಾ ಟ್ರಂಪ್ ದೀಪಾವಳಿ ಆಚರಿಸೋಕೆ ಭಾರಿ ಖುಷಿ ಆಗುತ್ತೆ. ಇಲ್ಲಿ ಸೌದಿಯಲ್ಲಿ ಮಂದಿರ ಕಟ್ಟಿದಾಗ ಚಪ್ಪಲಿ ಹೊಡ್ತೀವಿ, ಅಯ್ಯೋ ಹೇಗೆ ಮಾಡಿದ್ರು ಅಂತ ಹೇಳಿ. ಹೀಗೆ ಒಂದು ರಾಜಧರ್ಮವನ್ನು ನಿಭಾಯಿಸಬೇಕಾದ್ರೆ ಇಡೀ ಎಲ್ಲವನ್ನು ಕೂಡ ಸಮಗ್ರವಾಗಿ ನಾವು ನೋಡಿಕೊಂಡು ನಿಭಾಯಿಸಲೇಬೇಕಾಗುತ್ತೆ. ಅದು ಖಂಡಿತವಾಗಿ ಅದನ್ನು ಮಾಡಿದ್ದಾರೆ. ಮೋದಿ ಕೊಟ್ಟರೆ ನೋಡಿ ಆಯ್ತಲ್ಲ. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಟೋಪಿ, ಈ ಮಸೀದಿಗೆ ಹೋಗುವಾಗ ಟೋಪಿ ಹಾಕೊಂಡು ಅಥವಾ ಬೇರೆ ಕಡೆ ಬಂದಾಗ ಸಿಲುಕ ಇಟ್ಟುಕೊಂಡು ಈ ರೀತಿಯಾಗಿ ನಕಲಿಯಾಗಿ ನಾವು ಆಟ ಆಡುವವರಲ್ಲ. ಯಡಿಯೂರಪ್ಪ ಸಾಕಿದ್ದಾರೆ. ಮೊನ್ನೆ ಬಜೆಟ್ ನ ಬಗ್ಗೆ ತಮ್ಮ ಆರೋಪ ಏನು? ತಮ್ಮ ಕರ್ನಾಟಕ ಬಜೆಟ್ ನ ಬಗ್ಗೆ ತಮ್ಮ ಆರೋಪ ಇತ್ತಲ್ವಾ ತುಂಬಾ ದೊಡ್ಡ ಮಟ್ಟದಲ್ಲಿ? ಯಾವ ಬಜೆಟ್? ಅಫ್ಘಾನಿಸ್ತಾನದ ಬಜೆಟ್ ಅಥವಾ ಬಾಂಗ್ಲಾದೇಶದ ಬಜೆಟ್ ಅಲ್ವಾ? ಹೌದು. ಸೊ ಹಾಗಿದ್ದಾಗ ಈಗ ಇವರ ತಮ್ಮ ಅಂದ್ರೆ ಮೋದಿ ಅವರ ವಿಚಾರವಾಗಿ ಏನ್ ಹೇಳ್ತೀರಾ ಅಂತ ಕೇಳ್ತಾ ಇರುವಂತ. ನೋಡಿ, ಇದೇ ಸಿದ್ದರಾಮಯ್ಯನವರು ಅವರಿಗೆ ಗಂಟಾಗಿ ಓಟು ಬೀಳ್ತಾವಲ್ಲ, ಏನು ನೇರವಾಗಿ ಮುಸ್ಲಿಂ ಬಾಂಧವರನ್ನು ತೃಪ್ತಿಪಡಿಸಬೇಕು, ಮತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಮೆಸೇಜ್ ಅವ್ರಿಗೆ ಪಾಸ್ ಆಗಬೇಕು. ಅದಕ್ಕೋಸ್ಕರವಾಗಿ ಅವರು ಮುಖ್ಯಮಂತ್ರಿಯಾಗಿ ಅವರ ಕೆಲಸವನ್ನು ಮಾಡ್ತಾರೆ, ಇವರು ಪ್ರಧಾನಮಂತ್ರಿಯಾಗಿ ಅವರ ಕೆಲಸವನ್ನು ಮಾಡ್ತಾರೆ. ಇಲ್ಲ, ಅಲ್ಲಿ ಮೊಟ್ಟ ಮೊದಲನೇದಾಗಿ ಅವ್ರು ಮಾಡಿದ್ದೆ ಮುಸ್ಲಿಂನ ಅಂತ ಒಂದು 15 ಅಂಶಗಳನ್ನು ಕೊಟ್ಟರು. ನೋಡ್ರಿ ಮುಸಲ್ಮಾನ್ರೆ, ನೋಡಿ ಇಡೀ ಸಂವಿಧಾನವನ್ನು ಬಲಿಗೊಟ್ಟಬೇಕಾದ್ರೆ ಮಾಡ್ತೀವಿ ನಾವು, 4 ವರ್ಷ ರಿಸರ್ವೇಶನ್ ಕೊಡ್ತೀವಿ, ನಾವು ನಿಮ್ಮನ್ನು ಹೊಡಿತೀವಿ, ಇನ್ನೊಂದು ರಾಷ್ಟ್ರ ಮಾಡ್ತೀವಿ. ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಇನ್ನೊಂದು ರಾಷ್ಟ್ರ ಮಾಡ್ಲಿಕ್ಕೆ ಅವರು ರೆಡಿ ಆಗಿದ್ದಾರೆ. ನನಗೆ ಕುರ್ಚಿ ಕೊಡಿ, ಯತೀಂದ್ರ ಸಿದ್ದರಾಮಯ್ಯ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬೇಕು, DK ಶಿ ಮುಖ್ಯಮಂತ್ರಿ ಆಗ್ಬೇಕು, ಅವರ ಮೊಮ್ಮಕ್ಕಳು ಎಲ್ಲರೂ ಆಗ್ಬೇಕು. ಮೋದಿಜಿ ಅವರು, ಯೋಗಿಜಿ ಅವರು, ಅವರ ಮಕ್ಕಳು ಯಾರು ಅಂತ ಹೇಳಿ, ಅವರ ಮನೆಯವರು ಯಾರು ಅಂತ ಹೇಳಿ ಗೊತ್ತೇ ಇಲ್ಲ. ಅಂಥ ಒಂದು ನಾಯಕರ ಇದರಲ್ಲಿ ಪ್ರಶ್ನೆ ಮಾಡ್ತಾರೆ. ಯಾರು ಮಾತಾಡ್ತಾರೆ ಅಂತ ಹೇಳಿದ್ರೆ ಇದೇ ಹಿಂದೂ ಕಾರ್ಯಕರ್ತರು ಅಂತ ಹೇಳಿ ರಾಜತಾಂತ್ರಿಕವಾಗಿರತಕ್ಕಂತಹ ಯಾವ ಡಿಪ್ಲೊಮೆಸಿಗಳನ್ನು ಮಾಡ್ಬೇಕು, ಖಂಡಿತ ಮಾಡ್ತೀವ್ರಿ ನಾವು. ಈಗ ಒಂದು ನಿಮಿಷ ಸಮಾಧಾನವಾಗಿ, ಅವರ ಪ್ರಶ್ನೆಗೆ ಆನ್ಸರ್ ಸಿಗ್ಲಿಲ್ಲ, ನಾನು ಹೇಳ್ತೇನೆ. ಅವ್ರ 3 ಪ್ರಶ್ನೆ. ನನ್ನ ಒಂದು ಕಳವಳ, ಅರುಣ್ ಶೆಟ್ ಅವರು ಇದೇ ರೀತಿ ಸಿದ್ದರಾಮಯ್ಯ ವಿರುದ್ಧವಾಗಿ ಬಹುಶಃ ಯತ್ನಾಳ್ ಅವರ ಆನ್ಸರ್ ಮಾಡ್ತೇನೆ. 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೇನೆ. ಅವ್ರದ್ದು 3 ಪ್ರಶ್ನೆ ಇದ್ದದ್ದು, ಒಂದು ಹಿಂದುತ್ವದ ಹುಲಿಯನ್ನ ತೆಗೆದು ಇಲ್ಲಿಂದ ಹೊರಗೆ ಹಾಕ್ತಾ, ಅದಾದ ಮೇಲೆ ಅಲ್ಲಿ ದಿಲ್ಲಿಯಲ್ಲಿ ಮೋದಿಯವರು, ಕೇಂದ್ರದಿಂದ ಮೋದಿಯವರು ಕಿಟ್ಗಳನ್ನು ಕೊಟ್ಟಿದ್ದಾರೆ.
ಮತ್ತೊಂದು ಇದಕ್ಕೆ ಪೂರಕವಾಗಿ ನೀವು ಹೇಳಿದ್ದು ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ 4% ಮೀಸಲು. ಇದಕ್ಕೂ ಈ ವಿಷಯ ಒಂದು ಧಾರ್ಮಿಕವಾಗಿ ಬರುವಂಥ ಇಲ್ಲಿ ಏನು ಹೇಳಿದರೆ ಒಂದು ಸಣ್ಣ ವ್ಯತ್ಯಾಸವನ್ನು ಅರ್ಥಕೊಳ್ಬೇಕು. ನಮ್ಮ ಇದರಲ್ಲಿ ಕಲ್ಚರಲ್ಲಿ ನೀವು ನಮ್ಮ ಮನೆಗೆ ಬಂದರೆ ನಿತಿನ್ ಅವರು ನಮ್ಮ ಮನೆಗೆ ಬಂದರು ಅಂತ ಇಟ್ಕೊಳ್ವ. ನಿತಿನ್ ನಮ್ಮ ಮನೆಗೆ ಬಂದಾಗ ನಿತಿನ್ಗೆ ಒಂದು ಸ್ವೀಟ್ ಕೊಡೋದು ಬಾಯಿಗೆ, ತಗೊಳ್ಳಿ ಬನ್ನಿ ಕೂತ್ಕೊಳ್ಳಿ ಆರೈಕೆ ಮಾಡುವಂಥದ್ದು, ಅದು ಒಂದು ರೀತಿಯಾದಂತಹ ಒಂದು ಗೆಸ್ಟ್ ಗೌರವ, ಪ್ರೀತಿ, ವಿಶ್ವಾಸ, ಬಾಂಧವ್ಯ. ಅದೇ ನಿತಿನ್ ನಮ್ಮ ಮನೆಗೆ ಬಂದಿದ್ದಾನೆ, ತಗೋ ನಮ್ಮ ಅರ್ಧ ಮನೆ ನಿನಗೆ ಅಂತ ಹೇಳಿದರೆ ಅದ್ರ ವ್ಯತ್ಯಾಸ ನಾನು ತಿಳ್ಕೊಳ್ಬೇಕು ಅಂತ. ಹಾಗೆ ಮೋದಿಜಿಯವರು ಮಾಡಿದ್ದು ಒಂದು ಪ್ರೀತಿ ಭಾತೃತ್ವದ ಸಂಕೇತವಾಗಿ ಅವರಿಗೆ ಸ್ವೀಟನ್ನು ಕಳಿಸಿದ್ದು ಕಿಟ್ ಆ ಥರ ಅದರಲ್ಲಿ. ಆದರೆ ಇದು ಮೀಸಲಾತಿ ಅಥವಾ 4% ಮುಸ್ಲಿಂ ಗುತ್ತಿಗೆದಾರರೇ ಮಾಡಬೇಕು ಅಂತ ಹೇಳಿದರೆ ಅದು ನಮ್ಮಿಂದ ಕಿತ್ತುಕೊಂಡು ಕೊಡುವಂಥದ್ದು, ಇದು ಒಂದು ಬಾಯಿಗೆ ಸಿಹಿ ಕೊಡುವಂಥದ್ದು. ಇದು ನಮ್ಮ ನಮ್ಮ ಉಳಿದಂಥ ಎಲ್ಲ ಸಮಾಜದ 4% ಮುಸ್ಲಿಂ ಹೇಳಿದರೆ ಮುಸ್ಲಿಂನ ಹೊರತುಪಡಿಸಿ ಉಳಿದೆಲ್ಲ ಸಮುದಾಯದ ಎಲ್ಲ ಸಮಾಜದ ವರ್ಗ ಹಕ್ಕನ್ನು ಅವರಿಗೆ ನಿಮಗೆ ಮಾತ್ರ ಅಂತ ಮೀಸಲಿಟ್ಟಾಗ ಆಗ ಏನು ವ್ಯತ್ಯಾಸಗಳು ಕಾಣ್ತದೆ. ಅಂದರೆ ಇವರಿಗೆ ಅನ್ಯಾಯದಾಗೆ ಕಾಣ್ತದೆ ಮೀಸಲು ಅಂತ ಕೊಟ್ಟರೆ. ಅಂದರೆ ಧಾರ್ಮಿಕವಾಗಿ ಮೀಸಲು ಕೊಡಲಿಕ್ಕೆ ಎಲ್ಲೂ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರು ಅಥವಾ ಇದು ಹಿಂದುಳಿದವರು ವರ್ಗದವರು ಆ ರೀತಿಯಾದಂತಹ ಸಂವಿಧಾನದಲ್ಲಿ ಯಾವ ಸ್ಪಷ್ಟವಾಗಿ ಹೇಳಿದ ಧರ್ಮದ ಆಧಾರದಲ್ಲಿ ನೀವು ಸವಲತ್ತುಗಳನ್ನು ಕೊಡಬಾರ್ದು ಅಂತ ಸ್ಪಷ್ಟವಾಗಿದೆ. ಅಂದರೆ ಅದು ವ್ಯತ್ಯಾಸ ಮಾಡಬಾರ್ದು ಧರ್ಮದ ಆಧಾರದಲ್ಲಿ. ಹಾಗಾಗಿ ಇವರು ಅದಕ್ಕೋಸ್ಕರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಒಂದು ಇದರಲ್ಲಿ, ನಾವು ಆ ಸಂವಿಧಾನ ಮುಸ್ಲಿಮರಿಗೆ ಏನು ಮೀಸಲಾತಿ ಕೊಡಲಿಕ್ಕೆ ಆಗುದಿಲ್ಲ ಆದರೆ ಸಂವಿಧಾನದಲ್ಲಿ ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಮುಂದಡಿ ಇರ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಅದು ಕಾಂಟ್ರವರ್ಷಿಯಲ್. ಈಗ ನಮ್ಮ ಕೇಂದ್ರದಿಂದ ಮೋದಿಯವರ ಹೆಸರಲ್ಲಿ ಕೊಟ್ಟಂತ ಸ್ವೀಟ್ ಅದು ಯಾರು ಕೊಡ್ಬೋದು, ಮತ್ತೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಮನೆಯಲ್ಲಿ ಊಟ ಹಾಕ್ಬೋದು ಅಥವಾ ಕಾರ್ಯಕ್ರಮ ಕರಿಬೋದು, ಏನು ಮಾಡ್ಬೋದು. ಹಿಂದೂಗಳು ಅದು ಮಾಡಬಾರ್ದು ಅಂತ ಹೇಳೋದು ಮೂರ್ಖತನ. ನಾವು ಯಾಕೆ ಒಟ್ಟಿಗೆ ಇದ್ಮೇಲೆ ಈ ದೇಶದಲ್ಲಿ ನಮ್ಮ ಊರಲ್ಲಿ ಎಲ್ಲರೊಟ್ಟಿಗೆ ಚೆನ್ನಾಗಿ ಬದುಕಬೇಕು. ಆದರೆ ಯಾವಾಗ ನಮ್ಮ ಬಾಲಿನ ಹೊಟ್ಟೆಗೆ ಯಾರು ಹೊಡಿತಾನೆ, ಅವು ಹಿಂದೂ ಇರಲಿ ಅಥವಾ ಯಾರೇ ಇರಲಿ, ನಾವು ಅದನ್ನು ವಿರೋಧ ಮಾಡ್ತೇವಲ್ಲ, ಅದೇ ರೀತಿ ಮೀಸಲು ಬಂದಾಗ ಕೆಲವೊಮ್ಮೆ ವಿರೋಧ ತಾರತಮ್ಯ ನೀತಿ ಯಾವಾಗ ಬಂತು ನಮ್ಮ ದೇಶದಲ್ಲಿ? ಆಯ್ತು, ಒಂದೇ ಇವರೇ, ಈ 1905ರಲ್ಲಿ ಇದೇ ಪೂರ್ವ ಬಂಗಾಳ, ಮುಸ್ಲಿಂ ಭಾವಳ್ಳಿಯ ಇರತಕ್ಕಂಥ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಬ್ರಿಟಿಷರು ಹೊಡೆದಿದ್ರು. ಆವಾಗ ಹಿಂದೂ ಮುಸಲ್ಮಾನರು ಒಂದಾಗಿ ಇಡೀ ಬಂಗಾಳವನ್ನ ಭಂಗ ಚಳುವಳಿಯ ಮುಖಾಂತರ ಒಟ್ಟು ಮಾಡಿದ್ರು. ಅದೇ ಆಗಿ 40 ವರ್ಷಗಳ ನಂತರ ಈ ಕಪಿಮುಷ್ಟಿಯಲ್ಲಿ, ಕಾಂಗ್ರೆಸ್ನ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡು ತುಷ್ಟೀಕರಣದ ಇಂಜೆಕ್ಷನ್ ಹಾಕಿದಂತಹ ಇದೇ ಕಾಂಗ್ರೆಸ್ ಖಿಲಾಫತ್ ಮೂವ್ಮೆಂಟ್ ಮಾಡಿತ್ತು, ಎಲೆಕ್ಟ್ರಲ್ ಕಾಯ್ದೆ ಮಾಡಿತ್ತು. ಇದರಲ್ಲೇ ನನ್ನ ದೇಶವನ್ನು ಮೂರ್ತುಂಡಾಗಿ ಈ ತುಷ್ಟೀಕರಣ, ಈ ತಾರತಮ್ಯನೇ ಆಗಬಾರದು ಅನ್ನುವಂಥದ್ದೇ ನಮ್ಮ ದೂರದೃಷ್ಟಿತ್ವದ ನಿಲುವು. ನಮ್ಮ ಪ್ರಶ್ನೆ ಅದು ಅವರ ಪ್ರಶ್ನೆ. ಕೆಜೆಪಿ ಬಗ್ಗೆ ಮಾತಾಡಿದ್ರು, ಅಲ್ಲಿ ಹಿಂದುತ್ವದ ಹುಲಿಗಳನ್ನ ನೋಡಿ, ಅಲ್ಲಿ ಹಿಂದುತ್ವದ ಹುಲಿಗಳು ಹೇಳುವುದಕ್ಕಿಂತ ಒಂದು ಯಾವುದಕ್ಕೂ ಒಂದು ಪಕ್ಷಕ್ಕೆ ಸೀಮಿತವಾದ ಚೌಕಟ್ಟು ಇರ್ತದೆ, ಪಕ್ಷ ಸಂಘಟನೆ ಆಗಬೇಕು. ಇಂಥ ಒಂದು ವಿರೋಧ ಪಕ್ಷವಾಗಿ ಹೋರಾಟ ಮಾಡುವಾಗ ಸಂಘಟಿತ ಹೋರಾಟ ಬೇಕು ಅಂತ ಸಿದ್ದರಾಮಯ್ಯನಂತ ಚಾಣಾಕ್ಷ, ಅದು ಅಹಿಂದ ನಾಯಕ, ಪ್ರಬಲ ನಾಯಕ, ಡಿ ಕೆ ಶಿವಕುಮಾರ್ ಅಂತ ಒಂದು ಪ್ರಭಾವಿ ನಾಯಕ ಒಂದು ಸೈಡ್ ಇರುವಾಗ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇಲ್ಲಿಯೇ ಒಡೆದ ಮನೆಯಾದರೆ ಇವ್ರದ್ದು BJP ಅವ್ರದ್ದು ಮೊದಲೇ ಸಂಖ್ಯೆ ಕಮ್ಮಿ ಆಗಿದೆ. ಒಂದು ಒಳ್ಳೆ ಅಶೋಕ್ನಂತವರು ಅವರು ಆಚೆ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೇಳುವಾಗ ಲೇಟ್ ಮಾಡ್ತಾರೆ, ಅದು ನೀವು ನೋಡಿದ್ದೀರಿ. ಅಂದರೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಇವ್ರದ್ದು ಹೊರಗಡೆ ಯತ್ನಾಳ್ ಅವರು ಮತ್ತಷ್ಟು ಹೊಡಿಲಿಕ್ಕೆ ಹೋದರೆ BJP ಒಂದು ಅಂದರೆ ನೀವು ಹಿಂದುತ್ವ ಅಂತ ನೋಡೋದಲ್ಲ, ಪಕ್ಷ ಇದ್ರೆ ತಾನೇ ಆಮೇಲೆ ಹಿಂದುತ್ವ ಇದನ್ನು ಬೆಳೆಸ್ಕೊಳ್ಬೋದು. ಈಗ ಒಂದು ಸಂಘಟನೆ ಮೂಲಕ ಮಾತ್ರ ಹೋದರೆ ಅಲ್ವಾ, ಇವರಿಗೆ BJP ಅಂತ ಸಂಘಟನೆ ಇರುವ ಅಲ್ಲಿ ಸೇರ್ಕೊಂಡ ಮೇಲೆ ಪಕ್ಷ ಸಂಘಟನೆಯಲ್ಲಿ ಅವರು BJP ಪಕ್ಷ ತತ್ವ ಸಿದ್ಧಾಂತಗಳಿಗೆ ಸರಿಯಾಗಿ ಪಾಲನೆ ಮಾಡಬೇಕು. ಇವರು ಹಿಂದುತ್ವ ಇರ್ಬೋದು, ಹಿಂದುತ್ವ BJP ಹಿಂದುತ್ವ ಐಕಾನ್ ಇರುವಾಗ ಇವರು ಮತ್ತೆ ಅದರಲ್ಲೂ ಪುನಃ ಬ್ರ್ಯಾಂಡ್ ಮಾಡ್ಕೊಂಡು ಹೋದರೆ BJPಗೆ ಸಮಸ್ಯೆ ಆಗ್ತದೆ, ಅವರ ಏನು ಹೇಳಿಕೆಗಳಿಂದಾಗೆ. ಸೊ ನಾನು ಹೇಳ್ತೇನೆ, ಹಾಗಾಗಿ ಅವರನ್ನು ಮಾಡಿದ್ದು BJP ಪಕ್ಷದ ನಿಟ್ಟಿನಲ್ಲಿ ಕರೆಕ್ಟ್. ಆದರೆ ಇಷ್ಟರವರೆಗೆ ಅವರಿಗೆ ಏನು ಕುಮ್ಮಕ್ಕುಗಳನ್ನು ಕೊಟ್ಟರಲ್ಲ ಮೇಲ್ಗಡೆಯಿಂದ, ಅವರನ್ನು ಏನು ಅಂಥದ್ದೆಲ್ಲ ಅವ್ರಿಗೆ ಮಾತಾಡಲಿಕ್ಕೆ ಬಿಟ್ಟರಲ್ಲ, ಇದನ್ನೆಲ್ಲ ಅದೊಂದು ರಾಜಕೀಯ ಒಳಸುಳಿಗಳು. ಹಾಗಾಗಿ ಮತ್ತಷ್ಟು ಹಾನಿಯಾಯಿತು. ಆಗ ಯಾರಿಗೆ ಹಾನಿಯಾಯಿತು? ಒಂದು ಯತ್ನಾಳಿಗೆ ಹಾನಿಯಾಯಿತು, ಇನ್ನೊಂದು BSY ಕುಟುಂಬಕ್ಕೆ ಹಾನಿಯಾಯಿತು ಪರ್ಸನಲ್ ಆಗಿ. ಅಲ್ಲಿ ಟಾರ್ಗೆಟ್ ಇದ್ದದ್ದು BSY ಕುಟುಂಬಕ್ಕೆ ಹಾನಿ ಆಗಬೇಕು ಅಂತ ಕೆಲವರ ಒಂದು ಚೂಟುದ್ರಲ್ಲಿ ಅಥವಾ ಕುಮ್ಮಕ್ಕು ಕೊಡೋದ್ರಲ್ಲಿ. ಅದು 2 ಸಾಧನೆ ಆಯಿತು. 2 ಸಾಧನೆ ಆದಮೇಲೆ ಈ ಜನ ಅದಕ್ಕೆ ಒಂದು ರೀತಿಯಲ್ಲಿ ಬಲಿಪೋಷವಾಯಿತು. ಈ ಜನ ಬಲಿಪೋಷವಾದರು ಮತ್ತೆ ಪುನಃ ಮೇಲೆ ಬರಲಿಕ್ಕೆ ಅವಕಾಶ ಇರುವಂಥ ಚಾನ್ಸ್ ಸಿಗುವಂಥ ಯತ್ನಾಳ್ ಅವರು. ಹಾಗಾಗಿ
ಅವರಿಗೆ ಅಂದರೆ ಹವ್ಯಾಸ ಇದೆ ಮತ್ತು ಮೇಲ್ಗಡೆಯವರಿಗೂ ಹವ್ಯಾಸ ಇದೆ ಆ ಥರ ಮಾಡುವಂಥದ್ದು. ಒಂದೇ ಏಟಿಗೆ 2 ಹಕ್ಕಿ ಬಿದ್ದಾಗಿದೆ. ಹಾಗಾಗಿ ಇದು ಏನು ಕಾದು ನೋಡುವ ತಂತ್ರದಿಂದಲೂ ಬಿ ಜೆ ಪಿಗೂ ಏನು ಒಳಗಿಂದೊಳಗೆ ಏನು ತುಂಬ ಹಾಗೆ ಅಲ್ಲಾಡಿ ಹಾಗೆ ಹಾಳಾಗಿ ಹೋಗಿ ಮತ್ತೆ ಇನ್ನು ಸ್ವಲ್ಪ ಸಮಯದಲ್ಲಿ ಪ್ರಶಾಂತ ನೀರು ಮೇಲೆ ಸಿಗ್ತದೆ. ಈಗ ಕಲಸಿ ಹೋಗಿದೆ. ಈಗ ಅದಕ್ಕೋಸ್ಕರ ಕಾದು ನೋಡೋದಂದ್ರೆ, ಯಾಕೆಂದ್ರೆ ಇನ್ನು ಎಲೆಕ್ಷನ್ 3-4 ವರ್ಷ ಇರ್ತದೆ, 3 ವರ್ಷ ಇದೆಯಲ್ಲ. ಹಾಗಾಗಿ ಇನ್ನು ಈಗಲೇ ಎಲ್ಲ ಮಾಡೋದೆಲ್ಲ ಮುಗಿಸಿ, ಎಂತ ಬೇಕಾದ್ರೆ ಹಾರಾಡಿ ಎಲ್ಲ ಮುಗಿಸಿ ಅಂತ ಹೇಳಿ ಈಗ ಒಂದು ಇದಕ್ಕೆ ತೆರೆದಿದೆ. ನೋಡಿ, ನೀವು ಪ್ರತಾಪ್ ನೋಡಿ ಎಷ್ಟು ಬೇಗ ಅಂದರೆ ಸ್ವಲ್ಪ ಅವರೊಟ್ಟಿಗೆ ಸೇರಿಕೊಂಡ್ರು, ಮತ್ತೆ ಸೈಲೆಂಟ್ ಆದರು, ಒಬ್ಬೊಬ್ಬರೇ ಸೈಲೆಂಟ್ ಆದರು. ನಳಿನ್ ಕುಮಾರ್ ಕಟೀಲ್ ಪಾಪ ಇದರಲ್ಲಿ ಯಾವ ಗಲಾಟೆ ಇಲ್ಲ, ಪಕ್ಷನಿಷ್ಠ ಕಾರ್ಯಕರ್ತ, ಅಂದರೆ ಅವ್ರದ್ದೊಂದು ಇದರಲ್ಲಿ ಆದರೂ ಹೇಳಿ ಇಂಥ ಸಂದರ್ಭ ಮಾಡ್ಬೋದಿತ್ತು. ಹಾಗಾಗಿ ಇದು ಬಿ ಜೆ ಪಿ ಮಾಡಿದ ಅದೊಂದು ಅವ್ರದ್ದು ಪ್ಲ್ಯಾನ್ ಏನೋ ಇರ್ತದೆ ಮೇಲ್ಗಡೆಯವ್ರದ್ದು. ಅವರಿಗೆ ಅಂದರೆ ತನ್ನಿಂದ ತಾನೇಗೆ ಈ ಥರ ಗಲಾಟೆ ಮಾಡಿಕೊಂಡು ಅವರ ಶಕ್ತಿ ವ್ಯಯ ಆಗಿ ಸಮಸ್ಯೆ ಆಗಬೇಕು ಅಂತ. ಯಾಕಂದರೆ KJP ಕಟ್ಟಿದಾಗ BJP BS ಯಡಿಯೂರಪ್ಪನವರು ಮಾಡಿದ್ದಾರೆ ಬೇಕಾದಷ್ಟು ಹತ್ರಣ. ಅದಕ್ಕೋಸ್ಕರ ಅವರಿಗೆ ತಕ್ಕ ಒಂದು ಪಾಠ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗಬೇಕು ಅಂತ ಈ ರೀತಿಯಾಗಿ ಅವರು ಮಾಡಿದ್ದಾರೆ. ಏನು ಹಿಂದೂ ಹುಲಿಗಳನ್ನು BJPಗೆ ಹಿಂದೂ ಅದೊಂದು ಆಕ್ಸಿಜನ್ ಇದ್ದಾಗೆ, ಅದನ್ನು ಯಾವಾಗ ಅವರು ಬಿಡ್ತಾರೋ ಆವಾಗ BJP ಪಕ್ಷ ಅದು ಸತ್ಯ ಒಪ್ಕೊಳ್ತೀರಿ. ಹೌದು, ಅಲ್ಲ ಬಹುಶಃ ಈಗ ನೋಡಿ ಕಟ್ಟರ ಹಿಂದುತ್ವವಾದಿಗಳು ಅಂತ ಬಂದಾಗ BJP ಪಕ್ಷದಲ್ಲಿ ಯಾಕಂತ ಬಂದ ತಾವು ಕಾರ್ಯಕರ್ತರು ಹೌದು ಕಟ್ಟರಿದ್ದಾರೆ, ಆದ್ರೆ ನಾಯಕರು ಕಟ್ಟರ ಇರ್ಬೇಕು ಅನ್ನೋದು ಅಲ್ಲ. ಅದೇ ಸಮಸ್ಯೆಯಿಂದಾಗಿ ಈ ರೀತಿಯಾದಂತ ಏನು ಆರ್ ಅಶೋಕ್ ಇರ್ಬೋದು, ಅವರು ಸೌಹಾರ್ದ ಒಂದು ಹೋರಾಟಗಾರ, ಬೊಮ್ಮಾಯಿ ಅತ್ಯಂತ ಸೌಹಾರ್ದ ಹೋರಾಟಗಾರ. ಮತ್ತೆ ಇನ್ನೊಂದು ಅವ್ರು ಕೇಳಿದ ಪ್ರಶ್ನೆ ನನಗೆ ಖುಷಿ ಆಯ್ತು. ನಾನು ಆಗದಿಂದ ಆಲೋಚನೆ ಮಾಡ್ತಾ ಇದ್ದೆ, ಏನು ಕ್ರಾಸ್ ವೋಟ್ ಹಾಕಿದವರು ಇಬ್ಬರಿದ್ದಾರೆ, ಶಿವರಾಮ್ ಹೆಬ್ಬಾರು ಅಥವಾ ಇವರು ಅಂದ್ರೆ ಕಾಂಗ್ರೆಸ್ ಇಂದ ಬಂದವರು, BJP ಯಾಕೆ ಅವರನ್ನು ಮುಟ್ತಾ ಇಲ್ಲ ಅಂತ. ಯಾಕೆ ಹೇಳಿದ್ರೆ ನಮ್ಮಲ್ಲೊಂದು ಗಾಯದ ಇದೆ, ಕೊರಂದಿ ಅಮ್ಮ ಕೊರಂದೆ ಪೋಯಿರಿ ಕೊರ್ಪಿ ಡ್ಯಾಶ್ ಕೊರ್ರದಾನೆ ಅಂತ. ಅಂದ್ರೆ ಅವರು ಎಂತೂ ಹೊರಗಿನಿಂದ ಬಂದವರನ್ನು ಬಿಟ್ಟಾಗಿದೆ, ಅವರ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಹಾಗಾಗಿ ಅವರು ತಮಗೆ ಬೇಕಾದಾಗ ಯೂಸ್ ಮಾಡ್ಕೊಂಡಿದ್ದಾರೆ ಯಾರು BJP ಅವರು ಯೂಸ್ ಆ್ಯಂಡ್ ಥ್ರೋ. ಬಟ್ ಹಾಗಾಗಿ ಅವರನ್ನು ಆ ರೀತಿಯಾಗಿ ಬಿಟ್ಟಿದ್ದಾರೆ, ಅಂದರೆ ಸಂಖ್ಯಾಬಲ. ಇವರನ್ನು BJP ಬಿಟ್ಟು ಅವರು ವಾಪಸ್ ಕಾಂಗ್ರೆಸ್ಗೆ ಹೋಗುವುದಿಲ್ಲ ಅಂತ ಗೊತ್ತು ಮೋಸ್ಟ್ಲಿ. ಸೊ ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಬಟ್ ಅದು ನೋಡುವ, ಆದರೆ ಜನಸಾಮಾನ್ಯರಿಗೆ ಅಥವಾ ಇವರಿಗೆ ಅನಿಸ್ತದೆ, ನೀವು ಕ್ರಾಸ್ ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂತ್ಕೊಂಡು ಅಲ್ಲಿ ಏನು ಇದ್ದುಕೊಂಡ್ರು ಅವ್ರಿಗೇನು ಶಿಕ್ಷೆ ಇಲ್ಲ. ಹೇಗೆ ಹೇಳಿದರೆ ಗಂಡ ಹೆಂಡತಿ ಜೊತೆ ಇದ್ದರು, ಗಂಡ ಅಥವಾ ಹೆಂಡತಿ ಯಾರೋ ಪಕ್ಕದ ಇವರೊಟ್ಟಿಗೆ ಹೋಗಿ ಇದು ಮಾಡಿಕೊಂಡ್ರು, ಏನು ಶಿಕ್ಷೆ ಇಲ್ಲ. ಈಚೆ ಗಂಡನಿಗೆ ಬೈದ ಅಥವಾ ಹೆಂಡತಿಗೆ ಬೈದ ಅಂತ ಹೇಳಿದ್ರೆ ಅವನನ್ನು ಹೊರಗೆ ಹಾಕುವುದು ಎಷ್ಟು ಸರಿ, ಅಂದರೆ ಆ ರೀತಿಯ ಭಾವನೆ ಜನರಿಗೆ ಬರ್ತದೆ. ಹಾಗಾಗಿ ಅದು ಸಹಜ. ಬಟ್ ಅವ್ರದ್ದು ಏನು ರಾಜಕೀಯವಾಗಿ ಪ್ಲಾನಿಂಗ್ ಬೇರೆ ಇರ್ತದೆ. ಅವರನ್ನು ಬಿಟ್ಟಾಗಿದ್ದಾರೆ, ನೆಕ್ಸ್ಟಿಗೆ ಅವರ ಯಾವ ಭರವಸೆ ಇಲ್ಲ. ಬಟ್ ಇನ್ನು ಇವರಲ್ಲಿ ಒಂದು ಸ್ವಲ್ಪ ಭರವಸೆ ಉಳ್ಕೊಂಡಿದೆ, ಅಂದರೆ ಇನ್ನು ವಾಪಸ್ ಇವರಿಗೆ ಇಲ್ಲಿಗೆ ಬರಬೇಕನ್ನೋ ಗೊತ್ತು. ಅವ್ರು ಬಿಟ್ಟರೆ ಅವ್ರು ತಕ್ಷಣ ಅಲ್ಲಿ ಹೋಗ್ತಾರೆ, ಅವ್ರಿಗೆ ಹೋಗಬಾರ್ದು. ಅವರನ್ನು ತ್ರಿಶಂಕು ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಅವರನ್ನು ಅಲ್ಲೇ ಇಟ್ಟಿದ್ದಾರೆ. ಎರಡು ಪ್ರಶ್ನೆಗಳಿಗೆ ಉತ್ತರ ಆಯ್ತು. ಜಿತೇಂದ್ರ ಕುಂದೇಶ್ವರ್ ಅವರು ರಾಜಕೀಯ ಭವಿಷ್ಯವಾಣಿಗೆ ಬಹಳ ನಿಸ್ಸೀಮರು ಅಂತ ಕೇಳ್ಪಟ್ಟೆ. ಹಾಗೆ ಆ ರೀತಿಯಾಗಿ ಅವರು ಆ ಪ್ಲಾನಿಂಗ್ ನಲ್ಲಿ ಇದ್ದದ್ರಿಂದಾಗಿ ಇವರಿಗೆ ಏನು ನಮಗೆ ನೋಡುವವರಿಗೆ ಹಾಗೆ ಕಾಣ್ತದೆ. ಆದರೆ ಅದರ ಒಳಸುಳಿಗಳು ತುಂಬಾ ಇದೆ. ಹಾಗೆ ನಮ್ಮ ಕಿರಣ್ ಅವರು ಒಳ್ಳೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಒಳ್ಳೆದಾಯ್ತು. ಜೊತೆಗೆ ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಈಶ್ವರಪ್ಪ ಅಂತ. ಈಶ್ವರಪ್ಪರು, ಎಸ್ ಸರ್. ಯಾರು ಈಶ್ವರಪ್ಪ ಸರ್ ತಾವು? ಸರ್ ತಾವು ಯಾವ ಈಶ್ವರಪ್ಪ ಸರ್, ಎಲ್ಲಿದ್ದು? ಓಕೆ, ನಮಸ್ತೆ ಸರ್. ಅಲ್ಲ, ನಾವು ಮಾಜಿ ಶಾಸಕರು ಹಾಗೆ. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಇವತ್ತು ಬಿಜೆಪಿ ನಮ್ಮ ಎರ್ಕಾಳ ಸರ್ನ ಉಚ್ಚಾಟನೆ ಮಾಡಿರ್ತಾರ ಭಾರಿ ತಪ್ಪು ಮಾಡಿ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಹಿಂದುತ್ವವಾದಿಗಳು ಹುಟ್ಟಿದಂತ ಪಕ್ಷ ಇವತ್ತು ಹಿಂದುತ್ವ ಇರ್ತಕ್ಕಂಥವ್ರನ್ನ ಗಟ್ಟಿನಲ್ಲಿ ನಿಂತು ಪಕ್ಷಕ್ಕಾಗಿ ಇರ್ತಕ್ಕಂಥವ್ರನ್ನ ಸಂಘಟನೆ ಮಾಡ್ತಕ್ಕಂಥವ್ರನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇರ್ತಕ್ಕಂಥ ನಮ್ಬೇಕಂತ. ನಾವು ಬಿಜೆಪಿ ಅಪ್ಪಟ ಕಾರ್ಯಕರ್ತರು. ನಾವು 93 ನಲ್ಲಿನೇ ಮಂಡಲ ಯುವ ಮೋರ್ಚೆ ಅಧ್ಯಕ್ಷ ಆಗಿದ್ವಿ ನಾವು. ಅವತ್ತಿನಿಂದ ಇವತ್ತಿನವರೆಗೂ ನಾವು 84ರಿಂದ ನಾವು ಬಿಜೆಪಿನೇ. ಹಾಗೆ ಈ ಒಂದು ವಿಚಾರ ಬಹಳ ನೋವು ಕೊಡ್ತಾ ಇದೆ ನಮಗೆ, ನೋವು ತಂದಿದೆ ಅಂತ ಹೇಳಿ ಅಲ್ವಾ? ಪಕ್ಷ ಸಂಘಟನೆ ಮಾತ್ರ ಇಲ್ದಂಗಾದ್ರೆ ಎಲ್ಲ ಉಚ್ಚಾಟನೆ ಬೇಕನ್ನೋದು ಪಕ್ಷದಲ್ಲಿ ಆಂತರಿಕ ಎಷ್ಟು ಅನ್ನೋದು ನೋಡ್ತಾ ಇದೀವಿ ನಾವು ಟಿವಿನಲ್ಲಿ. ಎಷ್ಟೆಲ್ಲ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದರ ಲೋಪದೋಷ ಎಷ್ಟನೇ ಕೈ ಬಿಟ್ಬಿಡ್ತಾರೆ, ಇವ್ರದೇ ಇಲ್ಲ ಬಂದಿದೆ. ಕರೆಕ್ಟ್.
ಇಲ್ಲಾಂದ್ರೆ ಪಕ್ಷಕ್ಕೆ ಎಷ್ಟು ಹಿನ್ನಡೆ ಆಗುತ್ತೆ. ನಾವು ಕಾರ್ಯಕರ್ತರ ವ್ಯಾಪಾರ ನಾವು ಮುಂದೆ ಜನಗಳ ಹತ್ರ ಹೋಗಿ ನಾವು ಪಕ್ಷಕ್ಕೆ ಬರೋ ಮಾತಾಡಬೇಕು. ಕರೆಕ್ಟ್ ಎಸ್ ಈಗ ಈಗ ಯತ್ನಾಳ್ ಅವರು ಹಿಂದುತ್ವ ಬಂದಿರತಕ್ಕಂಥ ಪಕ್ಷ ನಿನ್ನೆ ಮೋದಿ ಅವರು 32 ಲಕ್ಷ ಮುಸ್ಲಿಮರಿಗೆ ಕಿಟ್ ಕೊಟ್ಟಿದ್ದಾರೆ. ನಮ್ಗೆ ಉಗಾದಿ ಕೊಡ್ಬೇಕು. ಮತ್ತೆ ಹಿಂದುತ್ವದಲ್ಲಿ ಬಂದಂತ ಪಕ್ಷ ಇವತ್ತು ಹಿಂದುತ್ವನ ಮರೆತು ಇವ್ರು ಓಟ್ ಬ್ಯಾಂಕಿಗೆ ಹೋದ್ರ ಅಂತ ಒಂದು ಅನ್ನಿಸ್ತದೆ. ನಾವು ಯಾವ ಪಕ್ಷಕ್ಕೆ ಹೋಗ್ಬೇಕಂದ್ರೆ ಹೋಗಿ ಮತದಾನ ಮಾಡ್ಬೇಕಂಬುದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮದು ಹಿಂದುತ್ವ ರಾಷ್ಟ್ರ ಎಲ್ಲೆಲ್ಲಿರುತ್ತೆ ನಮ್ಗೆ ಆಗ್ತಾ ಇದೆ. ಇವರೆಲ್ಲ ನೋಡ್ಕೊಂಡ್ಬಿಟ್ಟ ನಾವು. ಓಕೆ, ತಮಗೂ ಕೂಡ ಬಹಳಷ್ಟು ಬೇಸರ ತಂದಿದೆ ಈ ನಡೆಗಳಂತ ಹೇಳ್ತೀರಿ ತಾವು ಹಾಗಾದ್ರೆ? ಹೌದೌದು, ಸೆಂಟ್ರಲ್ ಈ ತರ ಆಗ್ತಾ ಇದೆ, ರಾಜ್ಯದಲ್ಲಿ ಈ ತರ ಆಗ್ತಾ ಇದೆ. ಎಂತ ಇಲ್ಲ ಪಕ್ಷ ಕಾರ್ಯಕರ್ತರು ಯಾವ ನೆನಪಿನಿಂದ ನಿಲ್ಬೇಕು ಪಕ್ಷದಲ್ಲಿ. ಓಕೆ, ತಾವು ಬಿಜೆಪಿಯಲ್ಲಿ ಇರುವಂತದ್ದು ಬಿಕಾಸ್ ಆಫ್ ಹಿಂದುತ್ವ ಅಂತ ಹೇಳ್ತೀರಿ? ಹೌದು, ನಾವು ಹಿಂದುತ್ವದಿಂದನೇ ನಾವು ಪಕ್ಷಕ್ಕೆ ಬಂದಿದ್ದು. ನಮ್ಮ ಮೊದಲು ಜನತಾ ಪಕ್ಷದಲ್ಲಿದ್ದವರು ರಾಮಕೃಷ್ಣ ಕಾಲದಲ್ಲಿ. ಓಕೆ, ಆದ್ರೆ ಈಗ ಹಿಂದುತ್ವಕ್ಕೆ ಬೆಲೆ ಇಲ್ಲ ಅಂತ ಹೇಳುವಂತ ತಾವು? ಹೌದೌದು, ಹಿಂದುತ್ವಕ್ಕೆ ಇವತ್ತು ಹಿಂದುತ್ವದಲ್ಲಿ ಬಂದಂತ ಪಕ್ಷ ಹಿಂದುತ್ವಕ್ಕೆ ಬೆಲೆನೇ ಇಲ್ದಂಗೆ ಮಾಡ್ತಾ ಇದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಕಾರ್ಯಕರ್ತರು ಎಷ್ಟು ನೋವಾಗುತ್ತೆ ಹೇಳ್ರಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್ ಸರ್, ಇದೇ ಅರುಣ್ ಶೆಟ್ ಅವರೇ, ಹಿಂದುತ್ವಕ್ಕೆ ಬೆಲೆ ಇಲ್ಲ ಅಂತ ಹೇಳಿ ತಾವು ಹೇಳ್ತೀನಿ. ಹಿಂದೂ ಕಾರ್ಯಕರ್ತರೆ, ಸರಿ ಸರ್, ಕಾರ್ಯಕರ್ತರೆ, ಅದೇ ಹಿಂದೂ ನಾಯಕರು ಅನ್ನೋಂಥದ್ದು ಬೇಕು ಅಲ್ಲ. ನಾನು ಆಗ್ಲೇ ಹೇಳಿದೆ ಒಂದು 4 ಜನರ ಹೆಸರು ಹೇಳಿ ಅನ್ನುವಂಥದ್ದು. ಹಿಂದೂ ನಾಯಕರ ಹೆಸರುಗಳು, ಲೀಡರ್ಗಳದ್ದು ತಮ್ಮ ರಾಜ್ಯದಲ್ಲಿ. ಯಾಕಂತ ಬಂದಾಗ ಅವರ ಆಳಲ್ಲಿ ಏನು ಅಂತ ಹಿಂದೂ ಕಾರ್ಯಕರ್ತರು ನೋಡಿ, ಇವರು ಕರೆ ಮಾಡಿದವ್ರದ್ದು ಎಲ್ಲೋ ಬೇರೆ ಕಡೆಯಿಂದ ಡಿಸ್ಟ್ರಿಕ್ಟ್ನ ಕರೆ ಮಾಡ್ತಾರೆ. ಜೊತೆಗೆ ಇವರುಗಳ ಒಂದು ಬೇಸರ ಏನಂತ ಹೇಳಿದ್ರೆ, ತಾವುಗಳು ಹಿಂದೂ ಹೋರಾಟ ಮಾಡ್ತೀರಿ, ಹಿಂದೂ ಕಾರ್ಯಕರ್ತರಿಗೆ ಏನಾದ್ರು ಆದ್ರೆ ಸಮಸ್ಯೆಗಳು ಬಂದ್ರೆ ನಾಳೆ ಗಟ್ಟಿಯಾಗಿ ನಿಂತ್ಕೊಳ್ಳುವಂತ ಯತ್ನಾಳ್ ಅವರ ರೀತಿಯಲ್ಲಿ, ಪ್ರತಾಪ್ ಸಿಂಹ ಅವರ ರೀತಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುವಂತಹ ಲೀಡರ್ಗಳು ಯಾರಿದ್ದಾರೆ ಅನ್ನುವಂತ ವಿಚಾರ. ಈಗ ಆರ್ ಅಶೋಕ್ ಅವರಿಂದ ಹಿಡಿದು ಈಗ ಮೈಸೂರಿನ ನಮ್ಮ MP ಅವರಿಂದ ಹಿಡಿದು ಯಾರಿದ್ದಾರೆ ಅದನ್ನ ಹೇಳ್ತಾರೆ. ಜನತಾ ಪಾರ್ಟಿಯಿಂದ ಹೊರಗೆ ಹೋದ ಕೂಡಲೇ ಯತ್ನಾಳ್ ಟ್ರೈನು ಹಿಂದುತ್ವ ಕಮ್ಮಿ ಆಯ್ತು ಅಂತ ಅನ್ಕೊಳ್ತೀರಾ? ಓಕೆ, ತಾವು ನಿಲ್ಲಿಸಲ್ಲ ಹಾಗಾದ್ರೆ ಹಿಂದುತ್ವ ಇದ್ದವರನ್ನ? ಅವರೀಗ ಸ್ವತಂತ್ರರು, ಈಗ ಕಟ್ಟುಪಾಡಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡಬೇಕಿತ್ತು. ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಯಾವುದು ಸರ್? ನೋಡಿ, ನಮ್ಮ ದೇಶದಲ್ಲಿ ಪಾರ್ಟಿ ಯಾರಿಂದ ಗುತ್ತಿಗೆ ಪಡೆದುಕೊಂಡದ್ದು ಗೊತ್ತಿಲ್ಲ. ಅಲ್ಲ, ಯಾರಿಂದ ಗುತ್ತಿಗೆ ಹಿಂದುತ್ವ ಅನ್ನುವಂಥದ್ದು ನಮ್ಮ ಉಸಿರು, ನಮ್ಮ ಕರ್ತವ್ಯ ಅನ್ನುವಂಥದ್ದು. ಯಾರಿಂದ ಗುತ್ತಿಗೆ ಪಡಿಬೇಕಂದಿಲ್ಲ. ನಾವು ಭಾರತ ಭೂಮಿಯ ನಮ್ಮ ತಾಯಿ ಹೊಟ್ಟೆಯಿಂದ ಹುಟ್ಟಿದಾಗಲೇ ನಾವು ಹಿಂದುತ್ವವಾದಿಗಳೇ. ಇದೇ ರಾಷ್ಟ್ರ, ಇದೇ ಹಿಂದುತ್ವ. ಬೇರೇನೋ ದೇಶದಲ್ಲಿ ಹೋಗಿಕೊಂಡು ಹಿಂದೂ ರಾಷ್ಟ್ರ ಅಥವಾ ಮಾಡಬೇಕಾದಂತೇನಿಲ್ಲ. ಇದು ನಮ್ಮ ಕರ್ತವ್ಯ ಅನ್ನುವ ನೆಲೆಯಲ್ಲಿ ಯಾವುದೇ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ನಲ್ಲಿ ಹಿಂದೂ ನಾಯಕರ ಲೀಡರ್ಗಳನ್ನ ಹೆಸರು ಹೇಳಿ ಸರ್ ಬಿಜೆಪಿಯಲ್ಲಿ ಇರುವಂತಹ. ನನಗಂತೂ 65 ಶಾಸಕರು ಆಯ್ಕೆ ಆದ್ರು. 4 ಜನರು ಅಲ್ಲ, 64 ಜನರು ಈಗ ಆಗಿದ್ದಾರೆ. 4 ಜನರದ್ದು ಹೇಳಿ ಸರ್. ಅಲ್ಲ, ಅಷ್ಟೂ ಜನನು ಹಿಂದುತ್ವವಾದಿಗಳು. ಯಾಕೆ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಒಂದೇ ನಿಮಿಷ ನಾವು ಈ ಹಿಂದೆ ಕೇಳಿದ್ರೆ ಫಟಾಫಟ್ ಆಗಿ ಹೇಳ್ತಾ ಇದ್ವಿ ಸರ್. ಪ್ರತಾಪ್ ಸಿಂಹ ಅವರಿಂದ ಹಿಡಿದು ಹಾಗಾದ್ರೆ ಯಾರನ್ನು ಬಿಡ್ಬೇಕು ಅಂದ್ರೆ ನೀವು ಹೇಳಿ ಸರ್. ನೀವು ಯಾರು ಸಿಂಪಲ್ ಆಗಿ ನೋಡಿ, ಭಾರತೀಯ ಜನತಾ ಪಾರ್ಟಿ ಅಂದ್ರೇನೆ ಹಿಂದುತ್ವದ ಪಾರ್ಟಿ ಸರ್. ಅದರಲ್ಲಿ ಇಲ್ಲ, ಇವರು ಹಿಂದುತ್ವ ಬಿಟ್ಟಿದ್ದಾರೆ, ಇವರು ಹಿಂದುತ್ವ ಇಟ್ಕೊಂಡಿದ್ದಾರೆ, ಇವರು ಕಟ್ಟರಾಗಿ ಅಪ್ಪಿಕೊಂಡಿದ್ದಾರೆ. ಹಂಗಿಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕಾದ್ರೆ ಹಿಂದುತ್ವವಾದಿ ಆಗಿರ್ಲೇಬೇಕು. ಕೇಳೋಣ, ಬರೋಣ. ಬಿಜೆಪಿ ಪಾರ್ಟಿನ ಹಿಂದಿನಿಂದ ನೋಡಿದ್ದೀರಿ, 4 ಜನರ ಹೆಸರನ್ನು ಹೇಳಿ. ಹಿಂದಿನಿಂದ 4 ಜನರ ಹೆಸರು ನಿಮ್ಗೆ ನೆನಪು? ನಿಮಗೆ ಸೆಲೆಬ್ರಿಟಿಗಳು ಬೇಕು ಅಲ್ಲ, ಬಿಜೆಪಿಯಲ್ಲಿ ಹಿಂದುತ್ವ ಸೆಲೆಬ್ರಿಟಿಗಳು ಬೇಕು. ಆ ಹೆಸರುಗಳು ಬೇಕು ಅಂತ ಹೇಳಿ, ಲೀಡರ್ ಅಲ್ಲ, ಸೆಲೆಬ್ರಿಟಿಗಳು ಬೇಕು. ಅನಂತ್ ಕುಮಾರ್ ಹೆಗ್ಡೆ ಎಲ್ಲಿದ್ದಾರೆ? ಓಕೆ, ನೆಕ್ಸ್ಟ್ ಎಲ್ಲಿದ್ದಾರೆ? ಪ್ರತಾಪ್ ಸಿಂಹ ಎಲ್ಲಿ ಹೋದ್ರು? ಈಶ್ವರಪ್ಪ ಅವರಷ್ಟಕ್ಕೆ ಬದಿಗೆ ಹೋದ್ರು. ಓಕೆ, ಯಾರಿಗೆ ಎಲ್ಲಿದ್ದಾರೆ ಈಗ? ಅದಕ್ಕೆ ನಾನು ಆನ್ಸರ್ ಹೇಳ್ತೇನೆ, ನೀವು ಹೇಳಿ. ಈಗ ನಮ್ಮಲ್ಲಿ ತಪ್ಪು ತಿಳುವಳಿಕೆ ಇದೆ. ಏನ್ ಹೇಳಿದ್ರೆ, ಈಗಿನ ಸೋಷಿಯಲ್ ಮೀಡಿಯಾ ಅಥವಾ ಈಗಿನ ಮಾಧ್ಯಮಗಳಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡುವ ಮಾತ್ರ ಲೀಡರ್ಗಳು ಅಂತ ಆಗಿದ್ದಾರೆ. ಆಕ್ಚುಲಿ ಅದು ರಾಂಗ್. ಹಿಂದುತ್ವ ಮಾತಾಡುವವರು ಅದು ಒಂದು ಅಂಗ, ಅವನ್ನು ಪ್ರಚೋದಿಸುವುದು. ಯಾಕಂದ್ರೆ ಅಟೆನ್ಷನ್ ಸೀಕಿಂಗ್ ಎನ್ನುವಂಥದ್ದು ಭಾಷಣ, ಪ್ರಚೋದಿಸುವುದು, ಒಂದು ಬರವಣಿಗೆ, ಭಾಷಣ, ಈ ಮೂಲಕ ಹಿಂದುತ್ವವನ್ನು ಪ್ರಚೋದಿಸುವುದು. ಆದ್ರೆ ಅದು ಅಷ್ಟು ಮಾಡಿದ್ರೆ ಸಾಲುದಿಲ್ಲ. ಅಷ್ಟು ಮಾಡಿದ ಕೂಡಲೇ ಏನಾಗ್ತದೆ, ಪ್ರಚೋದಿಸಿ ಆದ್ಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಮಿಷನ್ಗಳಿದೆ. ಒಂದು ಏನೋ ಸಿಪ್ಪೆ ಸುಲಿದಾದ್ಮೇಲೆ ಒಡೆಯುವುದು, ಆಮೇಲೆ ಸಂಸ್ಕರಿಸುವುದು. ಹಾಗೆ ಈ ಪ್ರಚೋದಿಸಿದಾದ್ಮೇಲೆ ಈ ನೆಕ್ಸ್ಟ್ ಏನ್ ಮಾಡಬೇಕು, ಅದಕ್ಕೆ ಪೂರಕವಾಗಿ ಅವರಿಗೆ ಪ್ರಚೋದಿಸಿದವರಿಗೆ ಕೆಲಸಗಳನ್ನು ಕೊಡಬೇಕು. ಯಾವ ರೀತಿ ಹಿಂದುತ್ವವನ್ನು ಕಟ್ಟುವುದು ಹೇಗೆ, ಅದಕ್ಕೆ ಅವರಿಗೆ ಕೆಲಸವನ್ನು ಸೃಷ್ಟಿಸಬೇಕು. ಅದಾದ್ಮೇಲೆ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಏನಾಗ್ತಾ ಇದೆ ಹೇಳಿದ್ರೆ, ಇವರು ಭಾಷಣ ಮಾಡೋದಷ್ಟೇ, ಖಾಲಿ ಭಾಷಣ ಮಾಡೋದು, ಇವ್ರು ಪ್ರಚೋದಿಸುದು. ಮತ್ತೇನು, ಹುಡುಗರಿಗೆ ಕೆಲಸ ಇಲ್ಲ, ಅವ್ರ ಮತ್ತೆ ಅವರು ಸರಿಯಾಗಿ ಕೆಲಸ, ಹಿಂದುತ್ವದ ಕಟ್ಟುವ ಕೆಲಸವನ್ನು ಕೊಟ್ಟರೆ ಆಗ್ತದೆ. ಮತ್ತೆ ಏನು ಕೆಲಸ ಇರೋದು, ಪ್ರತಿಭಟನೆ, ಕಲ್ಲು ಹೊಡೆಯುವುದು ಆಯ್ತು. ಪಾಪ ಹಿಂದುತ್ವ ಭಾಷಣ ಕೇಳ್ಕೊಂಡು ಅವ್ರದ್ದು ಭವಿಷ್ಯ ಹಾಳು.
ಅದಕ್ಕೆ ಖಾಲಿ ಭಾಷಣ ಮಾತ್ರ ಅಲ್ಲ, ಭಾಷಣ ಒಂದು ಅಂಶ. ಆದರೆ ಏನಾಯ್ತು ಹೇಳಿದ್ರೆ, ಭಾಷಣ ಮಾಡಿದವನಿಗೆ ಮಾತ್ರ ಒಳ್ಳೆ ಪ್ರಚಾರ, ಪಬ್ಲಿಸಿಟಿ, ನಾಯಕ ಆಗಿಬಿಟ್ಟ. ಇಲ್ಲಿ ಹಿಂದುತ್ವ ಕಟ್ಟಿ ನಂತರ ಅವರಿಗೆ ಕೆಲಸ ಕೊಡುವವನು ಅಥವಾ ಅದನ್ನು ಎಕ್ಸಿಕ್ಯೂಷನ್ ಮಾಡೋರು, ಅವರಿಗೆಲ್ಲ ಯಾವುದೇ ವ್ಯಾಲ್ಯೂಗಳು ಸಿಗುದಿಲ್ಲ, ನಾಯಕತ್ವ ಸಿಗುದಿಲ್ಲ. ಇದೇ ಒಂದು ಸಮಸ್ಯೆಯಿಂದಾಗಿ ಲೀಡರ್ಗಳಾಗಿಬಿಟ್ರು, ಭಾಷಣ ಮಾಡುವವರು ಲೀಡರ್ಗಳು. ಹಾಗಾಗಿ ಈ ಸಮಸ್ಯೆ ಏನಾಗಿದೆ ಹೇಳಿದ್ರೆ, ಆ ಉಳಿದಂತ ಪಾಠಗಳು ದುರ್ಲಭ ಆದ ಕಾರಣಗ ದೇವ ದುರ್ಬಲ ನಾಯಕರಾದ್ರು, ದೇವ ದುರ್ಲಭ ಕಾರ್ಯಕರ್ತರು ಇವರ ಇದಕ್ಕೆ ಭಾಷಣಕ್ಕೆ ದೇವರ ದುರ್ಲಭ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಭಾಷಣ ಕೇಳಿದ ಕೆಲಸ ಮಾಡೋರನ್ನು ಹಿಂದಿನ ನೋಡಿದ್ದೇನೆ. ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾ ಅಥವಾ ಈಗಿನ ಯುವಕರು ಭಾಷಣ ಕೇಳಿ ಹುಚ್ಚೆದ್ದು ಆ ದುರ್ಲಭ ಕಾರ್ಯಕರ್ತರು ಈಗ ವಾಪಸ್ ಹೊಡಿತಾ ಇದ್ದಾರೆ ಕಲ್ಲು. ಈಗ ಅವರಿಗೆ ಕೆಲಸ ಕೊಟ್ಟು ಏನಾದರೂ ಮುಂದುವರಿಸಿದ್ರೆ ಆಯ್ತು. ಈಗ ಅವ್ರಿಗೆ ಗೊತ್ತಿರದೆ ಬೈಯೋದು, ಗಲಾಟೆ ಮಾಡೋದು, ಇದು ವಿಭಜನೆ ಭಾಷಣ ಕೇಳಿ ಆ ಸಿಟ್ನಲ್ಲಿ ಇರುವಂಥವ್ರು ಅಲ್ಲಿ ಅವರಿಗೆ ಕಿಟ್ಟುಕೊಳ್ಳುವಾಗ, ಅವರಿಗೆ ಯಾಕೆ ಕಿಟ್ಟು ಕೊಡ್ತಾ ಇದ್ದಾರೆ ಅನ್ನೋ ಸ್ಪಷ್ಟವಾದ ಪರಿಕಲ್ಪನೆಯನ್ನು ಕೊಡದಿರುವಾಗ ಅವರು ಕಲ್ಲು ತೆಗೆದು ವಾಪಸ್ ಹೊಡಿಲಿಕ್ಕೆ ನಾಯಕರಿಗೆ ಶುರು ಮಾಡಿದ್ದಾರೆ. ಅಂದ್ರೆ ಭಾಷಣ ಕೇಳಿದ್ರೆ ಖಾಲಿ ಭಾಷಣದಿಂದ ಹುಟ್ಟಿದಂತ ಏನು ಫಾಲೋವರ್ಸ್ಗಳ ಸಮಸ್ಯೆ ಇದು. ಹಾಗಾಗಿ ಇವರು ಹಿಂದುತ್ವ ಅಂದ್ರೆ ಶಾಸಕಾಂಗ ಇದೆ, ಅವರಿಗೆ ಒಂದು ಏನು ಆಡಳಿತದಲ್ಲಿ ಈ ಹಿಂದುತ್ವ ಅಂದರೆ ಹಿಂದೂಗಳಿಗೆ ಮಾತ್ರ ಅಂತಲ್ಲ, ಹಿಂದುತ್ವ ಹೇಳಿದ್ರೆ ಎಲ್ಲರೊಟ್ಟಿಗೆ ಚೆನ್ನಾಗಿ ಬದುಕಬೇಕು. ಹಿಂದೂಗಳು ಅಂದರೆ ಯಾವುದೇ ತಾರತಮ್ಯ ಇರಬಾರ್ದು, ಹಿಂದೂ ಸಂಸ್ಕೃತಿ ಆಚರಣೆಗಳನ್ನು ಮಾಡ್ಕೊಂಡಿರುವ ಹಾಗೆ ಸಮಸ್ಯೆ ಆಗ್ಬಾರ್ದು. ನೀವು ಒಂದು ನಾನು ಇದಕ್ಕೆ ಉದಾಹರಣೆಗಳನ್ನು ಹೇಳ್ತಾ ಹೇಳಿದರೆ, ಹಿಂದುತ್ವ ಹೇಳಿದರೆ ಮೊದಲೇನೇಳಿದ್ರೆ ನಮ್ಮ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆಗಿದೆ. ಇತ್ತೀಚೆಗೆ ಬರುವಾಗ ಸರಸ್ವತಿ ಪೂಜೆ ಮಾಡಬಾರ್ದು, ನೋಡಿದ ಸಂವಿಧಾನದಲ್ಲಿ ಇದು ಹೌದು ಮಾರೆ ಅಂತ. ಈಗ ನಿನ್ನೆ ಮೋಹನ್ ಲಾಲ್ ಮತ್ತು ಮಮ್ಮೂಟಿಗೆ ಮೋಹನ್ ಲಾಲ್ ಶಬರಿಮಲೆ ಅಯ್ಯಪ್ಪನನ್ನು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದೇ ತಪ್ಪು ಅಂತ ಬಂದಿದೆ. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಅಂದರೆ ಯಾವ ಹಂತಕ್ಕೆ ಆ ಒಂದು ಏನು ಧರ್ಮ ನಿರಪೇಕ್ಷತೆ ಅಥವಾ ಒಂದು ಸಾಮರಸ್ಯ ಅನ್ನುವಂಥದ್ದು ಸಂಖ್ಯೆ ಬದಲಾದಾಗೆ ಬದಲಾಗ್ತದೆ ಎನ್ನುವುದರಿಂದಾಗಿ ನಾವು ಇದನ್ನೆಲ್ಲ ನಾವು ಇದರ ನಿಗೂಢ ಅರ್ಥವನ್ನು ತಿಗಳು. ಆಗ ಕನ್ಸ್ಟ್ರಕ್ಟಿವ್ ಆಗಿ ನಮ್ಮ ಇಲ್ಲಿಯ ಸಂಸ್ಕೃತಿ ಸಂಸ್ಕಾರಗಳ ಮೂಲ ದೇಶದ ಮಣ್ಣಿನ ಸಂಸ್ಕೃತಿಗಳನ್ನು ಯಾವುದೇ ಚ್ಯುತಿ ಮಾಡದಂತೆ ಆಚರಣೆ ಮಾಡಬೇಕು ಎನ್ನುವಂಥದ್ದನ್ನು ಎಕ್ಸಿಕ್ಯೂಷನ್ ಮಾಡುವಂಥ ಒಂದು ಪ್ರಬಲವಾದಂಥ ತಲೆ ಬೇಕು. ಅದು ಈಗ ಇಲ್ಲ. ಖಾಲಿ ಭಾಷಣ, ನೀವು ಹೇಳಿ ಭಾಷಣ ಮಾಡಿ ಹೀರೋ ಆದ, ಓಟ ಗೆದ್ದ, ಅವ ಹಣ ಮಾಡಿದ, ಮತ್ತೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಅದೇ ತನ ಚೆನ್ನಾಗಿ ಭಾಷಣ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋದ, ಅಲ್ಲಿ ತುಂಬಾ ಚೆನ್ನಾಗಿ ಭಾಷಣ ಮಾಡಿದ ಅಂತ ನಾಯಕರನ್ನು ನಾನು ತುಂಬಾ ನೋಡಿದ್ದಾರೆ. ಅವರು ಖಾಲಿ ಮಾತಗಾರರು, ನಾಯಕರಲ್ಲ. ಜನ ತಪ್ಪು ತಿಳ್ಕೊಳ್ತಾ ಇದ್ದಾರೆ. ಯಾವ ನಾಯಕರು ನಮ್ಮ ನಿಜವಾದ ಯಾರು ನಮ್ಮನ್ನು ಕನ್ಸಿಸ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂಥವರಿಗೆ ನಾವು ಇದನ್ನು ಕೊಡ್ತಾ ಇಲ್ಲ. ಏನು ಅವರಿಗೆ ಸರಿಯಾದಂಥ ಬೆಂಬಲ, ಜನ ಬುದ್ಧಿವಂತರಾಗಬೇಕು ಅಂತ ನಾನು ಹೇಳುದು. ಹಾಗಾಗಿ ಅದೇ ಇವರಿಗೆ ಪೂರಕವಾಗಿ ಹೇಳ್ತೇನೆ, ನಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕಾಣುವಂಥ ನಾಯಕರು ಮಾತ್ರ ಅಲ್ಲ, ಆ ತಳಮಟ್ಟದಲ್ಲಿ ಎಷ್ಟು ದೊಡ್ಡ ವಿಶಾಲವಾಗಿದ್ದು ಗೊತ್ತಿಲ್ಲ. ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಜಾಗರಣ ಶಾಲಾ ಕಾಲೇಜುಗಳು ಇರ್ಬೋದು, ಅದಿಲ್ಲದಿದ್ರೆ ನಮ್ಮ ದೇಶ ಸಮಯ ಇಲ್ಲ. ಈಗ ತಳಮಟ್ಟದಲ್ಲಿ ಸಮಸ್ಯೆಗಳಿಲ್ಲ, ನಾಯಕರಲ್ಲಿ ಸಮಸ್ಯೆಗಳಿರುವಂತದ್ದೇ ಹೋರಾಟ ಇರುವಂತದ್ದು. ಈಗ ಒಂದ್ ಕಡೆ ಹೇಳಿದ್ರು, ಕೊನೆದಾಗ ಒಂದು ಪಾಯಿಂಟ್ ಟಚ್ ಮಾಡೋಣ ಸರ್. ಕೆಜೆಪಿ ಮಾಡಿದ್ರು, ಬಿಜೆಪಿಯನ್ನು ಹೊಡೆದಾಕಿದ್ರು, ಆದ್ರೆ ಅವರುಗಳಿಗೆ ಏನೂ ಇಲ್ಲ, ಆದ್ರೆ ಇವರುಗಳಿಗೆ ಯಾಕೆ? ಸುಭಾ ಕಾ ಭೂಲಾ ಶ್ಯಾಮ್ ಕೋ ಘರ ಆಯಿತು, ಉಸ್ಕೋ ಭೂಲಾ ನೀ ಗೇತೆ ಅಂತ ಹಿಂದಿಯಲ್ಲಿ ಒಂದು ಇದಿದೆ, ಗೊತ್ತಿದಲ್ಲ. ಯಡಿಯೂರಪ್ಪನವರು ಅಂದು ಮಾಡಿದ್ದು ಪಕ್ಷದ್ರೋಹದ ಕೆಲಸನೇ. ಅದರ ನಂತರ ತಿದ್ದಿಕೊಂಡು ಪುನಃ ಈ ಯಾವಾಗ 2013-14 ರಾಷ್ಟ್ರಕ್ಕೆ ನರೇಂದ್ರ ಮೋದಿಜಿ ಅವರ ಆ ಪರ್ವಕಾಲ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದಾಗ ಅಷ್ಟು ಹಿಂದುತ್ವವಾದಿಗಳ ಶಕ್ತಿಗಳು ಒಗ್ಗಟ್ಟಿದ್ರು. ಯಾವುದೇ ಅದಕ್ಕೆ ತಕ್ಕಡಿಯನ್ನು ಹಿಡಿಲಿಲ್ಲ. ನನಗೆ ಇದು ನೋಡಬೇಕಿಲ್ಲ, ಒಂದಾಗಬೇಕು, ನಾವು ರಾಷ್ಟ್ರವನ್ನು ಕಟ್ಟಬೇಕು, ಮೋದಿಜಿಯವರನ್ನು ತರಬೇಕು, ಈ ಬಿಜೆಪಿಯನ್ನು ಬಲಪಡಿಸಬೇಕು ಅಂತ ಎಲ್ಲಿದ್ದ ಪಕ್ಷ 282 ಸೀಟುಗಳನ್ನು ಪಡೀತು. ಭಾರತದಲ್ಲಿ ಆಡಳಿತ ಮಾಡಬೇಕಾದ್ರೆ, ಭಾರತದಲ್ಲಿ ಸ್ವಚ್ಛ ಆಡಳಿತಗಾರ ಬರಬೇಕಾದ್ರೆ ಅಲ್ಲಿ ಬೇಕಾದದ್ದೇನು ನಂಬರ್ಸ್. ಪುನಃ ಹಿಂದೆ ಹೋದಂತಹ ಎಲ್ಲರನ್ನು ಪುನಃ ಕರೆದು ಪುನಃ ಒಟ್ಟಾದ್ವಿ, ಗೆದ್ವಿ. ಇವಾಗ ಯಶಸ್ವಿಯಾಗಿ 10ನೇ ವರ್ಷ ಆಗಿ ಮುಂದೆ ಕೂಡ ಇನ್ನೊಂದು 30 ವರ್ಷ ಇದೇ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಸ್ವಾರ್ಥರಹಿತವಾಗಿರ್ತಾರೆ ರಾಜಕಾರಣ ಕೊಡ್ಲಿಕ್ಕಿದೆ. ಇಂಥ ಬಹಳಷ್ಟು ಸಮಸ್ಯೆಗಳು ಬರ್ಬೋದು, ಎಲ್ಲವನ್ನು ಎದುರಿಸ್ತೀವಿ ನಾವು. ಸರಿ, ಎಸ್ ಸರ್, ಬರ್ತೀನಿ. ಕೊನೆಯದಾಗಿ ಒಂದು ಕರೆ, ಬಹಳಷ್ಟು ಕರೆ ಇದೆ, ಅದೇ ಸಮಯದ ಭಾವ ತುಂಬಾ ಆಗಿದ್ದಾಗ ಕೊನೆಯದಾಗಿ ಒಂದು ಕರೆ ತೆಗೆದುಕೊಂಡು ವೈಂಡ್ ಅಪ್ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ಶಶಿಕುಮಾರ್ ಅಂತ, ಉಡುಪಿಯಿಂದ ಶಶಿಕುಮಾರ್. ನಮಸ್ತೆ ಸರ್, ಮಾತಾಡಿ ಸರ್. ಏನು ಗೊತ್ತಿಲ್ಲ ಸರ್, ಈಗ ಇವರಲ್ಲಿ ಬಿಜೆಪಿಯಲ್ಲಿ ಹಿಂದುತ್ವವಾದಿಗಳಿಗೆ ನಾವು ಹಿಂದೂಗಳಿಗೆ ಏನು ಮಾಡಲಿಲ್ಲ, ಇವರು ಹಿಂದೂಗಳಿಗೆ ಕಿಟ್ಕೊಡ್ತಾ ಇಲ್ಲ ಸರ್. ಹಿಂದೂಗಳಿಗೆ ಮನೆ ಇಲ್ಲದ್ರೆ ನೋಡುದಿಲ್ಲ, ಹಿಂದೂಗಳಿಗೆ ಕಷ್ಟಗಳಿಗೆ ಇವರು ಸ್ಪಂದಿಸುವುದಿಲ್ಲ. ಸ್ವಲ್ಪ ಕಾರ್ಯಕರ್ತರು ಇದ್ರೆ ಆಯ್ತಾ,
ಹೌದು, ಅವರ ಕಷ್ಟಗಳಿಗೆ ಆಡ್ಬೇಕಲ್ಲ ಇವರು. ಖಾಲಿ ಇವರಲ್ಲಿ ಕೆಲವು ನಾಯಕರು ಭಾಷಣ ಮಾಡುವವರು ದೊಡ್ಡ ಜನ ಅಂದ್ರೆ ಆಗ್ತದ? ಪಾಪ ವರ್ಕರ್ಸ್ ತುಂಬಾ ದುಡಿತಾರೆ ಓಟಿಗೋಸ್ಕರ, ಓಟ್ ಇಲ್ದಂಗ ಅವರು ಇವ್ರು ನೋಡ್ತಾ ಇಲ್ಲ. ಖಾಲಿ ಹಿಂದುತ್ವ ಹೇಳುದಲ್ಲ. ಹಿಂದೂಗಳಿಗೆ ಏನ್ ಮಾಡಿದ್ದಾರೆ? 80% ಹಿಂದೂಗಳಿಗೆ ಏನು ಕೆಲಸ ಕೊಡ್ತಿದ್ದಾರೆ? ಯುವಕರಿಗೆ ಎಲ್ಲಾ ಜಾತಿಯಲ್ಲಿ ಹಿಂದೂಗಳಿದ್ರು ಏನೇ ಹೆಲ್ಪ್ ಮಾಡಿದ್ದಾರೆ ಇವರು? ಜನರಿಗೂ ಮಾಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು. ಈಗ ಎಂತ ಹಿಂದುತ್ವ ಸರ್? ನೀವೇ ಆಲೋಚನೆ ಮಾಡಿ, ನಾವು ಹೇಳುದಲ್ಲ ಈಗ. ಓಕೆ ಎಸ್ ಸರ್ ಥ್ಯಾಂಕ್ ಯು. ಇದು ನಮ್ಮ ಪ್ರಶ್ನೆ. ಎಸ್, ಇದನ್ನೇ ಕೇಳ್ತಾ ಇರುವಂತದ್ದು ಬಹಳಷ್ಟು ಜನರು. ಗೊತ್ತಿಲ್ಲ ಈ ಪ್ರಶ್ನೆ ಯಾಕೆ ಉದ್ಭವ ಆಗಿದೆ ಕರ್ನಾಟಕ ಬಿಜೆಪಿ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರ ಮಾತುಗಳು ಈ ರೀತಿ ಬಿಜೆಪಿಯಿಂದ ಕಿಟ್ಟು ಶಬ್ದ ಬಳಕೆ ಆದ್ರೆ ಅದು ಅದೇ ಅವ್ರಿಗೆ ಕೊಟ್ಟಿದ್ರೆ ನಮ್ಗೆ ಕೊಡ್ಲಿಲ್ಲ ಅನ್ನೋದು ಬರ್ತೇವೆ. ಬಟ್ ನೆಕ್ಸ್ಟ್ ಯುಗಾದಿಗೆ ಒಂದು ಕಿಟ್ಟು ಘೋಷಣೆ ಮಾಡಿ ಅಲ್ಲಿಗೆ ಸರಿಯಾಗುತ್ತೆ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸರ್. ಕುಮಾರ್ ಮಾಲೆಮರ ಲಾಸ್ಟ್ ರಿಯಾಕ್ಷನ್. ಎಸ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೇವೆ ಕೊನೆಯದಾಗಿ ಸರ್? ನೋಡಿ, ಹಿಂದುತ್ವ ಹೇಳುವಾಗ ನಾನು ಒಂದು ಮಾತಂತೂ ಹೇಳ್ತೇನೆ. ಯಾಕೆಂದ್ರೆ ನಾವಿವತ್ತು ಏನು ಕೇಸ್ ಇದ್ರು ನಮ್ಮನ್ನು ಬಿಡಿಸಿದ ಒಂದು ಪಕ್ಷ, ನಾವು ಹೋರಾಟ ಮಾಡಿದ್ದು ಇನ್ನೊಂದು ಪಕ್ಷಕ್ಕೆ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಹಿಂದುತ್ವ ಕಾಂಗ್ರೆಸ್ನವರಲ್ಲಿ ಹಾರ್ಟ್ಲಿ ಹಿಂದುತ್ವ ಇದೆ, ಆದ್ರೆ ಅವರಿಗೆ ತೋರಿಸೋಕೆ ಆಗುದಿಲ್ಲ. ಯಾಕಂದ್ರೆ ಮುಸ್ಲಿಮರ ಓಟು ಬೇಕು ಅವ್ರಿಗೆ, ಅದಕ್ಕೋಸ್ಕರ ತೋರಿಸ್ಲಿ. ಆದ್ರೆ ಬಿಜೆಪಿ ಪಕ್ಷದಲ್ಲಿ ತಲೆಯಲ್ಲಿ ಮಾತ್ರ ಹಿಂದುತ್ವ ಇದೆ. ಅವನನ್ನು ಬಳಸಿ, ಅವನನ್ನು ಯೂಸ್ ಮಾಡಿ, ಅವನನ್ನು ಮತ್ತೆ ಓಟ್ ಆದ ನಂತರ ತೊಳೆದು ಹೊರಗೆ ಹಾಕಿ, ಅದೊಂದು ಮಾತ್ರ ಖಂಡಿತವಾಗಿ ನಾನು ಹೇಳ್ತಿದ್ದೇನೆ. ಯಾಕೆಂದ್ರೆ ನಾವು ಅದರಲ್ಲಿ ನೋವು ತಿಂದು ಬಂದವರು. ಇವತ್ತು ಹಿಂದುತ್ವ ಬಿಜೆಪಿಯ ಬಿಡಿ, ಹಿಂದುತ್ವದ ಒಂದು ಧ್ವಜ ಹಾಕುವಲ್ಲಿ ನಿಷೇಧ ಮಾಡಿದಂಥ ಜಾಗದಲ್ಲೂ ಕೂಡ ಇವತ್ತು ಬಿಜೆಪಿ ಅಧಿಕಾರ ಬಂದಿದೆ. ಅದು ನಾವು ಮಾಡಿದಂಥ ಕೆಲಸ. ಆದರೆ ಇವತ್ತು ಹಿಂದುತ್ವವನ್ನು ಮೆಟ್ಟಿ ನಿಂತಿದೆ. ಒಂದು ಮಾತ್ರ ನೆನಪಿಡ್ಲಿ, ಹಿಂದುತ್ವವನ್ನು ಮೆಟ್ಟುವಂಥ ಕೆಲಸವನ್ನು ಬಿಜೆಪಿ ಅವರು ಮಾಡಬಾರ್ದು. ಹಿಂದುತ್ವ ಬೇಕು. ಇವತ್ತು ನೋಡಿ, ಕಳೆದ ವರ್ಷ ಬಿಜೆಪಿ ನೆಲಕಚ್ಚಿ ಹೋಗಿದೆ ಕರ್ನಾಟಕದಲ್ಲಿ. ಈ ಬಾರಿ ಹಿಂದುತ್ವದ ಇವರನ್ನು ಎತ್ಲಾನನ್ನು ಹೊರಗೆ ಹಾಕಿದ್ರು. ಕೆಲವು ಇನ್ನು ಯಾರನ್ನು ಹೊರಗೆ ಹಾಕ್ತಾರೆ ಗೊತ್ತಿಲ್ಲ. ಇನ್ನು ಬರುವ ಚುನಾವಣೆಗೆ ಮಾತ್ರ ಕಷ್ಟ ಬಿಜೆಪಿಗೆ, ನೆನಪಿರಲಿ. ಯಾಕೆಂದ್ರೆ ಇಂಥವರನ್ನು ಒಗ್ಗೂಡಿಸಿ ಬಿಜೆಪಿಯನ್ನು ಬಲ ತುಂಬಿಸಿ ಅಂತ ನಾನು ಕಟ್ಟಗಡೆಯಾಗಿ ಹೇಳ್ತಿದ್ದೇನೆ. ಓಕೆ ಎಸ್ ಸರ್, ಕೊನೆಯದಾಗಿ ಅರುಣ್ ಶೆಟ್ಟಿ ಅವರೇ, ಇಸ್ ಇಟ್ ಪ್ಲಸ್ ಆರ್ ಮೈನಸ್? ಹೊಡಿತಾ ಇದೆ ಬಿಜೆಪಿ, ಶಕ್ತಿ ಕುದುತ್ತಾ ಇದೆ ಬಿಜೆಪಿ, ಏನ್ ಹೇಳ್ತೀವಿ? ರಾಷ್ಟ್ರಕ್ಕೋಸ್ಕರ ನಾವು ಪಕ್ಷವನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿ ಬಂದದ್ದು. ಆದರೆ ಯಾವಾಗ ಶಿಸ್ತಿನ ವಿಷಯ ಬರುತ್ತೆ, ಯಾವಾಗ ಅದನ್ನು ಪಾಲನೆ ಮಾಡಬೇಕು, ಅದರಿಂದ ನಮಗೆ ಡೆಂಟ್ ಆಗ್ತಾ ಇದೆ ಅಂತ ಪದೇ ಪದೇ ಅವರಿಗೆ ಸೂಚನೆ, ಕಾರಣ, ನೋಟಿಸ್ ಎಲ್ಲವನ್ನು ಕೊಟ್ಟರೂ ಕೂಡ ತಮ್ಮನ್ನು ತಾನು ಬದಲಾಯಿಸಿಕೊಳ್ಳಲಿಲ್ಲ. ಆ ಒಂದು ಉದ್ದೇಶದಿಂದ ಶಿಸ್ತು ಸಮಿತಿ ಅವರನ್ನು ಉಚ್ಚಾಟನೆ ಮಾಡಿದೆ. ಆದರೆ ಇದು ನಮ್ಮ ಬಿಜೆಪಿಯ ಪಾಲಿಗೆ ಸಂಭ್ರಮ ಪಡುವಂಥ ಕಾಲ ಅಲ್ಲ. ಯಾಕೆ ಅಂತ ಹೇಳಿದರೆ, ಒಬ್ಬ ಕಾರ್ಯಕರ್ತನನ್ನು ನಾವು ಮನಸ್ಸಿನಿಂದಲೂ ಒಂದು ಉಚ್ಚಾಟನೆ ಮಾಡಬೇಕಾದಂಥ ಒಂದು ದೌರ್ಭಾಗ್ಯದ ಸ್ಥಿತಿ ನಮ್ಮ ಪಕ್ಷಕ್ಕೆ ಒದಗಿ ಬಂದಿದೆ. ಆದರೆ ಮುಂದಿನ ದಿನಗಳಲ್ಲಿ ಅವರು ತೀಡಿಕೊಂಡು ಮತ್ತೊಮ್ಮೆ ಈ ಶಿಸ್ತಿನ ಪಕ್ಷದ ಭಾಗವಾಗ್ತಾರೆ. 6 ವರ್ಷಗಳ ಸಮಯ ಕೊಟ್ಟಿದ್ದೀವಿ, ಖಂಡಿತವಾಗಿ ಮುಂದೆ ಕೂಡ ಅವರು ಬರಬಹುದು. ಆದರೆ ನಮ್ಮ ಪಾರ್ಟಿ ಲೈನನ್ನು ಬಿಟ್ಟುಕೊಂಡು ನಾವೇನಾದರೂ ಮಾಡ್ತೀವಿ, ಪಕ್ಷಕ್ಕಿಂತ ನಾನು ದೊಡ್ಡವ, ನಮ್ಮ ನಾಯಕ ಅಂತ ಬಂದ ಕೂಡಲೇ ಅದನ್ನು ಆವಾಗಲೇ ಕತ್ತರಿಸಲೇಬೇಕು. ಅದು ಆವಾಗ ಮಾಡುವಂತಹ ಒಂದು ಚಿಕಿತ್ಸೆ. ಈ ಚಿಕಿತ್ಸೆ ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಒಂದು ಈ ಮುಖಾಂತರ ಆದರೂ ಗೊತ್ತಾದರೆ ಸಾಕು ಅನ್ನುವಂಥದ್ದು ನಮ್ಮ ವಿಚಾರ. ಮತ್ತು ಈ ಭಾರತೀಯ ಜನತಾ ಪಾರ್ಟಿಗೆ ನಾನೂ ಕೂಡ ಏನು ಅನಿವಾರ್ಯ ಅಲ್ಲ. ಈ ರಾಷ್ಟ್ರಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇರುವಂಥದ್ದು, ಯಾವುದೇ ಕುಟುಂಬಕ್ಕೋಸ್ಕರ ಯಾವುದಕ್ಕೋಸ್ಕರ ಅಲ್ಲ. ಆದರೆ ರಾಜಕೀಯದಲ್ಲಿ ಇರಬೇಕಾದರೆ ಮತ್ತು ನಾನು ಈ ಹಿಂದೆ ಇರತಕ್ಕಂಥ ಸಂಘಟನೆಗಳ ಕೆಲಸ ಮಾಡಬೇಕಾದ್ರೆ ಬಹಳ ವ್ಯತ್ಯಾಸ ಇದೆ. ಅದನ್ನು ನಾವೇ ಅರಿತುಕೊಳ್ಳಬೇಕು. ಇಲ್ಲಿ ಇರತಕ್ಕಂಥ ಡಿಪ್ಲೊಮೆಟಿ ಅದು ಆ ಒಂದು ಮಾತನಾಡುವಾಗ ಓಪನ್ ಆಗಿ ಎಲ್ಲವನ್ನು ಹೀಗೆ ಮಾತನಾಡುವುದಕ್ಕೆ ಇಲ್ಲಿ ಸಾಧ್ಯವಾಗುವುದಿಲ್ಲ. ಯಾಕೆ? ಸಂವಿಧಾನದ ಶಪಥವನ್ನು ನಾವು ತೆಗೆದುಕೊಂಡಿರ್ತೇವೆ, ಪವಿತ್ರವಾದ ಶಪಥವನ್ನು ತೆಗೆದುಕೊಂಡಿರ್ತೇವೆ. ಆ ಸಂವಿಧಾನವನ್ನು ಬಿಟ್ಟುವನ್ನು ಮಾತನಾಡಲಿಕ್ಕಾಗೋದಿಲ್ಲ. ಅಂಥ ಒಂದು ಡಿಪ್ಲೊಮೆಸಿಯ ರಾಜತಾಂತ್ರಿಕತೆ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಸಂವಿಧಾನವನ್ನು ಎತ್ತಿ ಹಿಡಿಬೇಕು. ಇದು ನಮ್ಮ ರಾಷ್ಟ್ರದ ಸಂವಿಧಾನ. ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು. ನಮ್ಮ ರಾಷ್ಟ್ರಕ್ಕೆ ಒದಗುವ ಎಲ್ಲ ಆಪತ್ತುಗಳಿಗೆ ಉತ್ತರ ಕೊಡಲೇಬೇಕು. ಅದಕ್ಕೆ ಎಳ್ಳಷ್ಟು ಮುಲಾಜಿಲ್ಲ. ಅಂದು ಪ್ರತಿಯೊಂದು ದೇವಸ್ಥಾನ ಮಾಲ್ಗಳಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಇವತ್ತು ಯಾಕೆ ಮಾತಾಡ್ತಿಲ್ಲ? ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತಾ ಇಲ್ಲಲ್ಲ ನಮ್ಮ ದೇಶದಲ್ಲಿ. ಹೆಮ್ಮೆ ಅನಿಸ್ತಿದೆ ನಮಗೆ. ಇದು ಕಂಡ್ರೆ ಹಿಂದುತ್ವ ಅಂತ ಹೇಳಿದರೆ, ಇದು ಹಿಂದುತ್ವದ ರಕ್ಷಣೆ ಅಂತ ಹೇಳಿದರೆ, ಇದು ಹಿಂದೂಗಳ ಜೀವನವನ್ನು ರಕ್ಷಣೆ ಮಾಡಿದ್ರೆ ಯಾಕೆ ಹೇಳ್ತಾ ಇಲ್ಲ? ಯಾಕೆ ನರೇಟಿವನ್ನು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿಲ್ಲ? ಯಾಕೆ ಮನೆಗಳಿಗೆ ಪ್ರಚಾರ ಮಾಡ್ಲಿಕ್ಕೆ ಆಗ್ತಿಲ್ಲ? ಮರೆತು ಬಿಟ್ಟುವೇನೋ? ದೀಪಾವಳಿಗಿಂತ ಜಾಸ್ತಿ ಇವರ ಬಾಂಬ್ಗಳೇ ಬ್ಲಾಸ್ಟ್ ಆಗ್ತಾ ಇದ್ವು. ಇವಾಗ ಕಾಲ ಇಲ್ಲ.
ಇನ್ನೇನಾದ್ರೂ ನಾವೇ ಕಚ್ಚಾಡಿಕೊಂಡ್ರೆ 2-3 ಈ ಶಿಸ್ತಿನ ಪಕ್ಷದಲ್ಲಿ ಏನಾದ್ರೂ ಕಚ್ಚಾಡಿಕೊಂಡು ಅದನ್ನು ಅಯ್ಯೋ ಹಿಂದೂ ಈ ರೀತಿಯಲ್ಲಿ ಬಂದ್ರೆ ಮತ್ತೆ ಪುನಃ ಬರುವುದು ಪುನಃ ಇದೇ ಗುಲಾಮಿತನ, ಮತ್ತಷ್ಟು ಬಾಂಬ್ಗಳು, ಮತ್ತಷ್ಟು ಆತಂಕವಾದಿ ಕೃತ್ಯಗಳು ಖಂಡಿತ ಬರ್ತವೆ ಈ ಹಿಂದಿನ ಸರ್ಕಾರಗಳು ಬಂದರೆ. ಅದೇ ನಾವು ಅಧಿಕಾರಿಗಳನ್ನು ಹಿಡಿದುಕೊಂಡು ಇವತ್ತು ಸಂಪೂರ್ಣವಾಗಿ ರೆಗ್ಯುಲೇಟ್ ಮಾಡಿದೆ. ಆದರೆ ಅದರ ಹಿಂದೆ ಎಷ್ಟೊಂದು ಕಾರ್ಯ ಆಗಿರ್ಬೋದು, ಈ ಸರ್ಕಾರದಿಂದ ಎಷ್ಟೊಂದು ಕಾರ್ಯ ಆಗಿರ್ಬೋದು, ಅದು ನಮಗೆ ಬೆಳಕಿಗೆ ಬರ್ತಾ ಇಲ್ಲ. ಆದರೆ ಇದು ಆಗಿದೆ ಅಲ್ವಾ, ಇದು ಆಗ್ಲಿಕ್ಕೆ ಕಾರಣ ಯಾವುದು? ಇದೇ ಭಾರತೀಯ ಜನತಾ ಪಾರ್ಟಿ ಇರೋದ್ರಿಂದ. ಕಲ್ಪನೆ ಮಾಡಿಕೊಳ್ಳಿ, ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತ ದೇಶದಲ್ಲಿ ಇಲ್ಲ ಅಂತ ಇರ್ತಿದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಬಲೂಚಿಸ್ತಾನ, ಶ್ರೀಲಂಕಾದ ಜೊತೆಗೆ ನಮ್ಮ ಹೊಂದಾಣಿಕೆ ನೋಡಿ, ಆ ದೇಶದಲ್ಲಿ ಇಷ್ಟುಂಟು, ಈ ದೇಶದಲ್ಲಿ ಎಷ್ಟುಂಟು ಅಂತ ಮಾಡಬೇಕಿತ್ತು. ಇವತ್ತು ಈ ಒಂದು ಗ್ಯಾರಂಟಿಯ ಪರಿಣಾಮವಾಗಿ ಇವತ್ತು ಹಾಲಿನ ದರವನ್ನು 4 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ನಾಳೆ ಕಾಫಿ, ಚಾಕಿ ಎಲ್ಲದಕ್ಕೂ ಜಾಸ್ತಿ ಆಗುತ್ತೆ. ಪುನಃ ನಮ್ಮ ಕೇಶದಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ, ಇಷ್ಟು ಲೂಟಿ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ನಾವು ನಮ್ಮ ಪಾರ್ಟಿಯನ್ನೇ ಸರಿ ಮಾಡಿಕೊಳ್ಬೇಕು. ಆ ಕಾಂಗ್ರೆಸ್ನವರು ಕೇಳೋದು ನಮಗೆ ಪ್ರಶ್ನೆ, ನೀವು ಯತ್ನಾಳ್ ಹೀಗೆ ಮಾತಾಡ್ತಾರೆ, ಅವ್ರು ಹೀಗೆ ಮಾತಾಡ್ತಾರೆ, ಏನು ಉತ್ತರ? ಇದಲ್ಲ, ಈಗ ನಾಳೆಯಿಂದ ಬರುತ್ತೆ ಕಾಂಗ್ರೆಸ್ನವರು ಏನು ಮಾಡಿದಿರಿ ಅಂತ ಕೇಳುವುದಕ್ಕೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಲಾಸ್ಟ್ ಎಕ್ಷನ್ ಸರ್. ಯತ್ನಾಳ್ರ ಉಚ್ಚಾಟನೆಯಿಂದ ಬೇಸರ ಆಗಿರೋದು ಕಾಂಗ್ರೆಸ್ಸಿಗೆ, ಬಿಜೆಪಿಗೆ ಬೇಸರ, ವಿಜೇಂದ್ರರಿಗೆ ಬೇಸರ ಆಗಿದೆ ಗೊತ್ತಿಲ್ಲ, ಒಳಗಿಂದೊಳಗೆ ಖುಷಿ ಅನುಭವಿಸ್ಬರ್ಬೋದು. ಅದು ನೈತಿಕ ಜಾಣ್ಮೆಯನ್ನು ತೋರಿಸಲಿಕ್ಕೆ ಅವರು ನನಗೆ ದುರದೃಷ್ಟಕರ ಅಂತ ಹೇಳಿ, ಒಳಗಿನೊಳಗೆ ಅದೃಷ್ಟಕರ ಅಂತ ಅವರು ಭಾವಿಸಿರ್ಬೋದು. ಅವರ ರಗಳೆ ತಪ್ಪಲ್ಲ, ಮುಗ್ಗುಲ ಮುಳ್ಳಿಗಿಂತ ದೂರದಲ್ಲಿ ಮುಳ್ಳಿದ್ರೆ ಆಚೆ ಕಡೆಯಿಂದ ಪಾಸ್ ಆಗ್ಬೋದು. ಸೊ ಸೇಫ್ ಆಗಿದೆ ಬಿಜೆಪಿ ಸದ್ಯದ ಮಟ್ಟಿಗೆ. ಮತ್ತೆ ಅವರಿಗೆ ಹವ್ಯಾಸ, ಉಚ್ಚಾಟನೆ ಮತ್ತು ಗಲಾಟೆ ಮಾಡೋ ಹವ್ಯಾಸ ಆದ್ದರಿಂದ ಇದೇನು ನನಗೆ ದೊಡ್ಡ ಮಟ್ಟಿನ ವಿಷಯ ಅಂತ ಏನು ಅನಿಸೋದಿಲ್ಲ. ಮತ್ತೆ ಕೇವಲ ಭಾಷಣದಲ್ಲಿ ಅವರನ್ನು ಕೊಲ್ಲಿ ಇವರನ್ನು ಕಚ್ಚಿ ಅಂತ ಭಾಷಣ ಮಾಡಿ ಉದ್ರೇಕ ಮಾಡಿ ಅಲ್ಲಿಗೆ ಬಿಟ್ಟು ಬಿಡೋದು ಮಹಾ ಅಪಾಯಕಾರಿ. ಅದಕ್ಕಿಂತ ಭಾಷಣ ಮಾಡದೇ ಇರುವುದೇ ಒಳ್ಳೆಯದು. ಹಾಗೆ ಏನಾದರೂ ಹಿಂದುತ್ವಕ್ಕೆ ಬರೆದ್ರೆ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸವನ್ನು ಮಾಡಿ ಒಳ್ಳೆ ಕೆಲಸ, ಉದ್ಯೋಗ ಮತ್ತು ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೇಗೆ ಬದುಕಬೇಕು ಹೊಂದಾಣಿಕೆಯಿಂದ, ಅದು ಹೊಂದಾಣಿಕೆ ಅಂದರೆ ಬದುಕಿನಲ್ಲಿ ಹೊಂದಾಣಿಕೆಯಿಂದ ನಾವು ಚೆನ್ನಾಗಿ ಬದುಕಬೇಕು ಎನ್ನುವಂಥ ಇದನ್ನು ಆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಎಲ್ಲರೊಟ್ಟಿಗೆ ಅದನ್ನು ಮಾಡಬೇಕು. ಆದರೆ ಈಗ ಆಗ್ತಾ ಇರುವಂಥ ನಾಯಕರು ಯಾಕೆ ಹೇಳಿದ್ರೆ, ಈಗ ಅವಕಾಶವಾದಿ ನಾಯಕರ ಸಂಖ್ಯೆ ಜಾಸ್ತಿ ಆಗಿದೆ. ಕಷ್ಟ ಗೊತ್ತಿಲ್ಲ, ನಾಯಕ ಆಗಬೇಕು. ಅವರ ಉದ್ದೇಶ ಮೊದಲೇನಿತ್ತು ಅಂತ ಹೇಳಿದ್ರೆ BJPಯನ್ನು ಕಟ್ಟಬೇಕು, ನಮ್ಮ ಏನು ತತ್ವ ಸಿದ್ಧಾಂತಗಳನ್ನು ಜಾರಿಗೆ ತರಬೇಕು ಎನ್ನುವುದು ಹಿಂದಿನ ನಾಯಕರದ್ದು ಉದ್ದೇಶ ಆಗಿತ್ತು. ಅವ್ರದ್ದು ಬಹುತೇಕ ಏನು 70-80% ಬದುಕು ಆಗಬೇಕು ಅನ್ನೋ ಆಸೆ ಎಲ್ಲೇ ಹೋಯಿತು, ಆಗಲಿಲ್ಲ. ಬಂದಾಗ ಮಾಡಲಿಕ್ಕೆ ಅಂತ ಅಷ್ಟು ಬೇಗನೆ ಆಗಲಿಲ್ಲ. ಆದರೆ ಈಗಿರುವ ನಾಯಕರು ಯಾರು? ನಾನು ಒಕ್ಕಲಿಗ ನಾಯಕ, ನಾವು ಪಂಚಮಸಾಲಿ ಲಿಂಗಾಯತ ನಾಯಕ, ನಾನು ಲಿಂಗಾಯತ ನಾಯಕ, ನಾನು ಬಂಟ ಬಿಲ್ಲವ ಅಂತ ಇಲ್ಲಿ. ಈಗ ಅವರು ಏನಾಗಿದೆ ಅಂತ ಹೇಳಿದ್ರೆ, ತಮ್ಮ ಜಾತಿಗೆ ಓಟ ಹಾಕಿದರೆ, ಜಾತಿ ಅಂತ ಹೇಳಿದ ಕೂಡಲೇ ಅವ್ರಿಗೆ ಬೇರೆ ಏನು ಸಿದ್ಧಾಂತ ತತ್ವಗಳ ಅಗತ್ಯ ಇರುವುದಿಲ್ಲ. ಜಾತಿ ಒಂದು ಇರ್ತದೆ, ಅವರಿಗೆ ಬೇಕಾದದನ್ನು ಅವ್ರ ಹಿಂಬಾಲಕರಿಗೆ ಅಂತಿಷ್ಟು ಕೊಟ್ಟರಾಯಿತು. ಹಾಗಾಗಿದೆ. ದೇವ ದುರ್ಲಭ ಕಾರ್ಯಕರ್ತರು ಕಮ್ಮಿ ಆಗಿದ್ದಾರೆ, ಅವರು ದುರ್ಬಲರಾಗಿದ್ದಾರೆ ಕಾರ್ಯಕರ್ತರುಗಳು. ಈ ನಾಯಕರಂತೂ ದುರ್ಲಭ ನಾಯಕರೇ. ಯಾಕೆ ಹೇಳಿದ್ರೆ ಅವರ ಉದ್ದೇಶ ಏನಂದರೆ ರಾಜಕೀಯವಾಗಿ ತಾನು ಹೇಗೆ ಮೇಲೆ ಆಗಬೇಕು, ಅಧಿಕಾರವನ್ನು ಹೇಗೆ ಪಡಿಬೇಕು ಅಂಥದ್ದೇ ಅವರಲ್ಲಿ ತಲೆ ಇರುವುದರಿಂದ ತತ್ವ ಸಿದ್ಧಾಂತಗಳು ಎರಡನೇದಾಗ್ತದೆ. ತತ್ವ ಸಿದ್ಧಾಂತಗಳು ಅವರ ನೀತಿ ಇರಲಿದ್ದರೆ ಅದನ್ನು ಜಾರಿಗೆ ತರುವಂಥ ವ್ಯವಸ್ಥೆಯು ಅವರ ತಲೆಯಲ್ಲಿದ್ದರೆ ಆಗುವುದಿಲ್ಲ. ಹಾಗಾಗಿ ಇದಕ್ಕೆ ಏನಾಗಬೇಕಂದ್ರೆ, ನಾಯಕರನ್ನು ಬೆಳೆಸೋದಕ್ಕಿಂತ ಜಾಸ್ತಿ ಥಿಂಕ್ ಟ್ಯಾಂಕ್ಗಳನ್ನು ಬೆಳೆಸ್ಕೊಂಡು ಈ ನಾಯಕರನ್ನು ಆ ಥಿಂಕ್ ಟ್ಯಾಂಕ್ಗಳ ಮೂಲಕ ಕಟ್ಟಿ ಹಾಕಿಕೊಂಡು ಅವರ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ವ್ಯವಸ್ಥೆ ಮಾಡಬೇಕು. RSS ಅಥವಾ BJPಯ ಥಿಂಕ್ ಟ್ಯಾಂಕ್ ಏನಿದೆ ಅದು ಕೂಡ ಸ್ವಲ್ಪ ರೀತಿಯಲ್ಲಿ ಅಧಿಕಾರದ ಹಿಂದೆ ಬಿದ್ದದ್ರಿಂದ ಅದನ್ನು ಥಿಂಕ್ ಟ್ಯಾಂಕ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಅದು ಸಂಕ್ರಮಣ ಕಾಲದಲ್ಲಿದೆ. ಈಗ RSS ಅಲ್ಲಿ ಏನಾದಿದ್ರೆ ಅವರಿಗೆ ಒಂದು BJPಯಲ್ಲಿ ಪೋಸ್ಟ್ ಸಿಗ್ತದೆ ಎನ್ನುವಂಥ ಇದು ಆ ಲೋಕದಲ್ಲಿದ್ದಾರೆ ಕೆಲವರು. ಹಾಗಾಗಿ ಥಿಂಕ್ ಟ್ಯಾಂಕ್ ಕೂಡ ಕರೆಕ್ಟಾಗಿ ನಾಯಕರನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಆಗಬೇಕು. ಇದು ಕಾರ್ಯಕರ್ತರಿಗೂ ಏನೋ ಪ್ರತಿಫಲದ ಅಪೇಕ್ಷೆಯಲ್ಲಿ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಹೇಳಿಕೊಂಡು, ಸಣ್ಣ ಪುಟ್ಟ ಕಿಟ್ಟು ಬರಲಿಲ್ಲ ಅಂತ ಹೇಳಿಕೊಂಡು ಆ ಸಿಟ್ಟಿನಲ್ಲಿ ಮಾತಾಡುವಂಥ ಈ ಸಂದರ್ಭದಲ್ಲಿ ಈ ಒಂದು ಪುನರ್ಮಂಥನ ಮಾಡಬೇಕು. ಅದು ಒಬ್ಬೊಬ್ಬರು BJP ರಾಜ್ಯ ನಾಯಕರನ್ನು ನೋಡಿದರೆ ಅವರು ಖಾಲಿ ತಾವು ಶೈನ್ ಆಗಬೇಕು, ತಮ್ಮ ಗೆಲ್ಲಬೇಕು, ಅಧಿಕಾರ ಸಿಗಬೇಕು ಅನ್ನುತ್ತಾ ಇದ್ದಾರೆ. ತತ್ವ ಸಿದ್ಧಾಂತಗಳು ಯಾವುದು ಈಗ ಇಲ್ಲ. ಅದರ ಹಿಂದೆ ಹೋದರೆ ಗೆಲ್ಲುವುದಿಲ್ಲ ಅನ್ನೋದು ಗೊತ್ತಿದ್ದಕ್ಕೋಸ್ಕರ ಮತ್ತೆ ಎಲ್ಲರೂ ಕೂಡ ಅದನ್ನೇ ಅಧಿಕಾರಕ್ಕಾಗಿ ಜಾತಿ ನೀತಿ ಇದನ್ನೇ ಅವಲಂಬಿಸಿರೋದ್ರಿಂದ ಇದೆಲ್ಲವೂ ಮೂಲದಿಂದಲೇ ಸಮಸ್ಯೆ ಇದೆ. ಇದನ್ನು ಪುನಃ ಕಟ್ಟುವ ಕೆಲಸ ಮಾಡಿದರೆ ಮಾತ್ರ BJPಗೆ ಇಂಥ ಉಚ್ಚಾಟನೆಗಳಿಂದ ತಪ್ಪಿಸ್ಕೊಳ್ಬೋದು. ಒಂದು ಒಳ್ಳೆ ರೀತಿಯಲ್ಲಿ ಪಕ್ಷ ಅವರ ಸಂಸ್ಕೃತಿ ಸಿದ್ಧಾಂತ ಏನುಂಟೋ ಅದನ್ನು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಅಹಿಂದ ಇಟ್ಕೊಂಡು ಇವರನ್ನು ಓಡಿಸಿ ಹೊಡಿತಾರೆ.
ಹೀಗಾಗಿ ಇವರು ಕೋಟೆಯನ್ನು ಗಟ್ಟಿಗೊಳಿಸಬೇಕು, ಒಳಗಿಂದ ಒಳಗೆ ಕಚ್ಚಾಡುವವರನ್ನು ಸಮಾಧಾನಿಸಬೇಕಾದ್ರೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಇದನ್ನು ಸಿದ್ಧಾಂತವನ್ನು ಜಾರಿಗೆ ತರಬೇಕು. ಏನು ಅಂತ ಸ್ಪಷ್ಟವಾಗಿ ಹೇಳಬೇಕು. ಭಾಷಣ ಮಾಡಿದರೆ ಸಾಲುವುದಿಲ್ಲ ಎನ್ನುವುದು ಈಗಿನ ಒಂದು ಟ್ರೆಂಡಿನಿಂದ ಗೊತ್ತಾಗ್ತದೆ. ಓಕೆ, ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಸೂತ್ರ ಹೇಗೆ? ಈಗ ಏನು ಹೇಳಿದ್ರೆ ಎಲ್ಲ ಸ್ವಾರ್ಥಿ ಹೋರಾಟಗಳೇ. ಅವ ಆದರೆ ಅವನೇ ಅಷ್ಟು ಸಣ್ಣವನಿಗೆ ಹೇಗೆ ಕೊಟ್ಟರು ಆ ಥರ ಇತ್ತು. ಒಂದು ನೋಡ್ಬೋದಿತ್ತು, ವಿಜೇಂದ್ರ ನನಗೆ ಕೊಡ್ಬೋದು, ಅವನೇನೋ ಮಾಡಿ ತೋರಿಸ್ತಾನೆ 3 ವರ್ಷಗಳ ಕಾಲ. ಅವರು ದೊಡ್ಡವರು, ನೀವು ಸಣ್ಣ ಯುವಕ ಎನ್ನುವ ದೃಷ್ಟಿಯಲ್ಲಿ ಹೇಳಿದ್ದು. ಮಾಡ್ಬೋದು ಅಂತ ನೋಡ್ಬೋದು ಅವರನ್ನು, ವಿಜೇಂದ್ರರನ್ನು. ಮಾಡಿ ಏನೋ ಮಾಡ್ತಾನಪ್ಪ ನೋಡುವ. ಅಪ್ಪ ಏನೋ ಬ್ಲ್ಯಾಕ್ ಮೇಲ್ ಮಾಡಿ ಮಗನಿಗೆ ಕೊಡಿಸಿದ್ದು ಅಂತ ಹೇಳಿದ್ರು. ಅವ್ರದ್ದು ಅಪ್ಪ, ಅವರಿಗೂ ಅಷ್ಟೆಲ್ಲ ದುಡ್ದಿದ್ದಾರೆ, ತನ್ನ ಮಗನಿಗೆ ಸಿಗಲಿ, ಕೆಲಸ ಮಾಡಲಿ ಅಂತ ಅವ್ರಿಗೆ ಇರ್ತದೆ, ತಪ್ಪಂತೇನಲ್ಲ. ಎಲ್ಲರೂ ವೇಸಾಚಾರ್ಯರ ಮಕ್ಕಳಾಗಿರುವುದಿಲ್ಲ. ಎಲ್ಲರೂ ಅಂದರೆ ವೇಸಾಚಾರ್ಯರ ಮಕ್ಕಳು ಯಾರು ಕೂಡ ರಾಜಕೀಯಕ್ಕೆ ಬರಲಿಲ್ಲ. ಪೂಜಾರಿಯವರು ಅಂದರೆ ಅವರೆಲ್ಲ ಒಂದು ರೀತಿ ತ್ಯಾಗ ಕೊಟ್ಟರು ಬೇಡ ಅಂತ ಹೇಳು ಅಂದರೆ ಅಂಥವ್ರು ತತ್ವ ಸಿದ್ಧಾಂತಕ್ಕೆ ದುಡ್ದವ್ರು ಮಾತ್ರ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ರೀ. ಅಧಿಕಾರಕ್ಕೆ ಆಲೋಚನೆ ಮಾಡೋ ಬೇರೆ ಇರ್ತಾರೆ, ಅದು ತಪ್ಪು ಅಂತಲ್ಲ. ಆದರೆ ಕೊಡ್ಬೋದಿತ್ತು. ಅಲ್ಲ ಸರ್, ಈ ವಿಚಾರಗಳನ್ನ ನೋಡಿದಾಗ ನಮ್ಮವ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದ್ ಕಡೆ ಇದನ್ನ ನೋಡಿದಾಗ ವಿಜಯೇಂದ್ರ ಅವರಿಗಿಂತ ಬೆಟರ್ ನಳಿನ್ ಕುಮಾರ್ ಕಟೀಲ್ ಅನ್ನುವಂತ ಪ್ರಶ್ನೆಗಳು. ಇಲ್ಲ, ನಾವು ರಾಜ್ಯಾಧ್ಯಕ್ಷರಾಗಿದ್ದಾಗ ಆ ರೀತಿ ಇತ್ತು, ಈಗ ರಾಜ್ಯಾಧ್ಯಕ್ಷರ ಈ ರೀತಿ ಇದೆ. ಅಲ್ಲಿ ಆ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ದಿಗ್ವಿಜಯ ಸಾಧಿಸಿತ್ತು. ಎಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಬಿಜೆಪಿ ಒಳ್ಳೆಯ ಸೀಟ್ಗಳು. ಆದ್ರೆ ಈಗ ನೆಲಕಚ್ಚಿ ಹೋಗಿದೆ. ಮತ್ತೆ ಇಂಥ ಎಡವಟ್ಟುಗಳು. ಆವಾಗ ಯತ್ನಾಳ್ ಅವರು ಅಷ್ಟು ದೊಡ್ಡದಾಗಿ ಸಿಡಿಲಿಲ್ಲ, ಈಗ ಈ ರೀತಿ ಆಗ್ತಾ ಇದೆ. ಬಹುಶಃ ಕಂಪೇರ್ ಅಂದ್ರೆ ಪ್ರೆಸಿಡೆಂಟ್ ಅಲ್ಲಿ ನೋಡೋದು ಸಹಜ. ಅದು ಕಂಪೇರ್ ಮಾಡಿದ್ರೆ ಏನು ನಳಿನ್ ಕುಮಾರ್ ಕಟೀಲ್ರ ಅಧ್ಯಕ್ಷತೆಯ ಕಾಲ ಬಿಜೆಪಿಗೆ ಪರ್ವಕಾಲವಾಗಿತ್ತು. ಆರಂಭದಿಂದಲ ಗೆದ್ದುಕೊಳ್ತಾ ಬಂದರು. ಕೊನೆಯದಾಗಿ ಅವರು ಮುಗ್ಗರಿಸಿದ್ರು. ಆಡಳಿತಾತ್ಮಕ ನಾಯಕರ ಹೊಂದಾಣಿಕೆ ಕಂಚಾಟ, ಒಬ್ಬರನ್ನು ಕಾಲೆಳೆಯುವಂಥದ್ದು, ಅಧಿಕಾರ ಬಂದರೆ ಏನು ಹೇಗೆ ವರ್ತನೆ. ಈ ಎಲೆಕ್ಷನ್ ಹೋಗಿರುವಂಥದ್ದು ವಿಜೇಂದ್ರ ಅವರ ನೇತೃತ್ವದಲ್ಲಿ, ಈ ಹಿಂದಿನ MLA ಎಲೆಕ್ಷನ್ಗಳು ಹೋಗಿರುವಂಥದ್ದು ನಳಿನ್ ಅವರ ನೇತೃತ್ವದಲ್ಲ. ಸೊ ಹಾಗಿದ್ದಾಗ ವಿಜೇಂದ್ರ ಅವರ ಸೋಲಾಗುತ್ತಾ ಅಥವಾ ಹೇಗೆ ಆಗುತ್ತೆ? ಅಲ್ಲ, ಅದು ಏನು ಕೊನೆಯವರೆಗೆ ನಳಿನ್ ಕುಮಾರ್ ಕಟೀಲ್ರವರ ಏನು ಆಡಳಿತಗಳಿತ್ತು. ಹಾಗಾಗಿ ಅವರು ಏನು ನಂತರ ಸಮಸ್ಯೆ ಆಯಿತು, ಅವ್ರದ್ದೇನೋ ಸಮಸ್ಯೆ ಆಯಿತು, ಅವ್ರ ಟಿಕೆಟ್ ಸಿಗಲಿಲ್ಲ, ಬಿಟ್ಟರು. ಈಗ ಅದು ಏನು ಕೊನೆಯ ಕ್ಷಣ 6 ತಿಂಗಳಲ್ಲಿ ಏನು 1 ವರ್ಷದ ಇದಲ್ಲ, ಅದೊಂದು ಪ್ರೊಸೆಸ್. ರಾಜ್ಯದ ಏನು ಅಧ್ಯಕ್ಷನಾಗಿ ಕಟ್ಟುವಂಥದ್ದು ಅದೊಂದು ಉದ್ದನೆಯ ಪ್ರೊಸೆಸ್. ಇವರು ತುಂಬ ವರ್ಷಗಳ ಕಾಲ ಏನು 3-4 ವರ್ಷ ಇದ್ರಲ್ಲ. ನಳಿನ್ ಅವರಿಗಿದ್ದ ಅನುಭವ ವಿಜೇಂದ್ರ ಅವರಿಗೆ ಇಲ್ವಾ? ಇಲ್ಲ, ನಳಿನ ಪಕ್ಷ ಸಂಘಟನೆ ಹೇಳುವುದಕ್ಕಿಂತ ಎಲ್ಲರನ್ನ ಕೇಳುವುದು ಮುಖ್ಯ. ನೀನು ಹೀಗೆ ಮಾಡು ಅಂತ ಹೇಳಿದರೆ ಈ ಥರ ಸಮಸ್ಯೆ ಆಗೋದು, ಅವಾಗ ಏನು ನಮಗೆ ಹೇಳ್ತಾನೆ ಅಂತ. ನಳಿನ್ ಕುಮಾರ್ ಕಟೀಲ್ರದ್ದು ಏನಂತಾರೆ, ಹೊಂದಾಣಿಕೆ ಅಂದರೆ ಯಾರಿಗೂ ತೀವ್ರವಾಗಿ ಇದು ಮಾಡುವಂಥದ್ದು, ಏನು ಅಧಿಕಾರ ಚಲಾಯಿಸುವಂಥ ಇದ್ದಿಲ್ಲ. ಅವರು ಹೈಕಮಾಂಡ್ ಏನು ಹೇಳಿದ್ದನ್ನು ಅದನ್ನು ಪಾಲನೆ ಮಾಡ್ತಾಯಿದ್ರು. ಹಾಗಾಗಿ ಯಾವುದೇ ಸಮಸ್ಯೆ ಇರಲಿಲ್ಲ. ಇವರು ಇನ್ನೊಂದು ಧ್ರುವವನ್ನು ಸೃಷ್ಟಿದ್ದಕ್ಕಾಗಿ ವಿಜೇಂದ್ರ ತಮ್ಮದೇ ಒಂದು ಬಣವನ್ನು ಸೃಷ್ಟಿಸಿದ್ದರಿಂದ ಇಷ್ಟೆಲ್ಲ ಸಮಸ್ಯೆ ಆಯಿತು. ಇನ್ನೊಂದು ಬಣಕ್ಕೆ ಇದಾಯಿತು, ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆದದ್ದು. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಇವತ್ತಿನ ವಿಶೇಷ. ದಯಮಾಡಿ ಕ್ಷಮಿಸಿ, ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ಸಮಯದ ಬಹು ತುಂಬಾ ಇದೆ. ಹಾಗಿದ್ದಾಗ ಇದು ಯತ್ನಾಳ್ ಅವರ ಕಿಕ್ಔಟ್, ಯಾಕಂದರೆ ಹಿಂದುತ್ವದ ನಾಯಕರು ಹಿಂದುತ್ವದ ಪರವಾಗಿ ಮಾತಾಡ್ತಾರೆ. ಹಾಗಿದ್ದಾಗ ಈ ಒಂದು ಚರ್ಚೆ ಬಹಳಷ್ಟು ಆಗ್ತಾ ಇದೆ. ಹಾಗಿದ್ದಾಗ ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಬಿಜೆಪಿ ವಕ್ತರು ಅರುಣ್ ಜಿ ಶೇಟ್ ಅವರು, ಸರ್ ಥ್ಯಾಂಕ್ ಯು ಸರ್. ಅದೇ ರೀತಿ ಜಿತೇಂದ್ರ ಕುಂದೇಶ್ ಅವರು, ಹಿರಿಯ ಪತ್ರಕರ್ತರು, ಸರ್ ಥ್ಯಾಂಕ್ ಯು ಸರ್. ಅದೇ ರೀತಿ ಕುಮಾರ್ ಮಾಲೆಮ್ ಅವರು, ಹಿಂದೂ ಸಂಘಟನೆ ಮುಖಂಡರು, ಸರ್ ಥ್ಯಾಂಕ್ ಯು ಸರ್. ಫ್ರೀ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ವೀಕ್ಷಕರಿಗೆ ಕ್ಷಮಿಸಿ, ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ, ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ?